ಸೀತಾ ವಿಮಾನದ ಈ ವೇದಿಕೆಯಲ್ಲಿ ಭಾರತದ ಶಾಸ್ತ್ರೀಯವಾದಂತಹ ಮುಖ್ಯ ಪ್ರಕಾರ ಭರತನಾಟ್ಯ ಇದರ ಮೂಲಕ ಗಣಪತಿ ಸ್ತುತಿಯನ್ನು ಪ್ರಸ್ತುತಪಡಿಸಿದಂತಹ ಮೂಕಾಂಬಿಕಾ ನೃತ್ಯ ಶಾಲೆ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಮಾನ್ಯ ಆರ್ಯಭಟ ಪ್ರಶಸ್ತಿ ಪ್ರಸ್ತುತರಾಗಿರುವಂತಹ ದೀಪಕ್ ಕುಮಾರ್ ಅವರ ಶಿಷ್ಯರು ಅಪೂರ್ವ ಗೌರಿ ಮತ್ತು ಸೂಚನಾ ದೇವ ಇವರಿಗೆ ನಾಗರಿಕ ಸನ್ಮಾನ ಸಮಿತಿ ಪರವಾಗಿ ಸಭಾಂಗಣದಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಬಂಧುಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನಷ್ಟು ಇವರ ಕಲಾ ಪ್ರತಿಭೆ ಮೇಳಿಸಿ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು ಶುಭ ಹಾರೈಕೆಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತಿಥಿಗಳು ಸಭಾಂಗಣವನ್ನು ಸೇರಿಕೊಳ್ಳಲಿದ್ದಾರೆ. ಸಭಾ ಕಾರ್ಯಕ್ರಮ ನಡೆಯುವುದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಸೀತಾಭಿಮಾನದ ವೇದಿಕೆ ಕಾಯ್ತಾ ಇದೆ. ವಿಶಿಷ್ಟವಾದಂತಹ ಆಶಯ ಗೀತೆಯ ಮುಖಾಂತರವಾಗಿ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ.
ವಿಘ್ನ ವಿನಾಶಕನಾಗಿರುವಂತಹ ಮೂಷಿಕ ವಾಹನ ಗಣಪತಿ ದೇವರ ಕನಸಾಸ್ಮರಣೆಯನ್ನು ಮಾಡಿಕೊಂಡ ಪುತ್ತೂರಿನ ಒಡೆಯ ಮಾತೋಬರ ಮಹಾಲಿಂಗೇಶ್ವರರಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ನಂಬುವಂಥ ಎಲ್ಲ ದೇವರುಗಳನ್ನ ಸ್ಥಳ ಸಾನ್ನಿಧ್ಯ ದೇವರುಗಳ ಕನಸಾಸ್ಮರಣೆಯನ್ನು ಮಾಡಿಕೊಂಡ ಪುತ್ತೂರಿನ ಕೊಪ್ಪೆಟ್ಟಿನ ಎಂ ಸುಂದರರಾಮ ಶೆಟ್ಟಿ ಸ್ಮಾರಕ ಬಂಡರವರ ಇವತ್ತು ವಿಶಿಷ್ಟ ಸಂಭ್ರಮದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಸಹಕಾರದಿಂದ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ನಾಗರಿಕ ಸನ್ಮಾನ ಸೀತಾಭಿಮಾನದ ಕಾರ್ಯಕ್ರಮದ ವೇದಿಕೆಗೆ ಈ ಮಣ್ಣಿನಿಂದ ರಾಜಕೀಯ ಜೀವನದ ಉತ್ತುಂಗ ಸ್ಥಿತಿಯನ್ನು ಏರಿದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಸದಾನಂದ ಅವರು ಸ್ಥಳ ಸಚಿವರಿಗೆ ಸಹಕಾರ ಮಾಡಿ ಮೊನ್ನೆ ಸಚಿವರಾಗಿರುವ ಶ್ರೀ ಸಂಗಾರ ಅವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸಂಜೀವ ಮಂಡಲದವರು ನಗರಸಭೆ ಅಧ್ಯಕ್ಷರಾಗಿರುವ ಜೀವನ್ ರೇಣವರು ಮಾನ್ಯ ಮಾಜಿ ಸಚಿವರಾಗಿರುವಂತಹ ಡಿ ಗಣನಾಥರಯ್ಯ ಅವರು ಮೊನ್ನೆ ಮಾಜಿ ಶಾಸಕರಾಗಿರುವಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಅಭಿನಂದನೆ ಮಾಡಿರುವಂತಹ ಸೇವೆ ಡಿಸೋಜಾ ಅವರು ಮಾನ್ಯ ನಾಗರಿಕ ಸನ್ಮಾನ ಸಮಿತಿಯ ಅಧ್ಯಕ್ಷರಾಗಿರುವ ಶಶಿಕುಮಾರ್ ಅವರು ಕಾರ್ಯದರ್ಶಿ ಸೀತಾರಾಮ ಕೇವಳ ಇವರೆಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕು ಹೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಬಂದಿರುವ ಎಲ್ಲ ಸಚಿವ ಸಭಾಸದರು ಸಭಾಂಗಣದಲ್ಲಿ ತಮ್ಮ ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಕಾರ್ಯಕ್ರಮದ ಪೂರ್ತಿ ಇದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎನ್ನುವಂಥ ಪ್ರಾಂಜಲ ಮನಸ್ಸಿನ ಬೇಡಿಕೆಯನ್ನು ತಮ್ಮ ಮುಂದೆ ಇಡ್ತಾ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವಿಶಿಷ್ಟ ಆಶಯ ಗೀತೆ ವಿದುಷಿ ಪಾರ್ವತಿ ಪದ್ಯಾಣ ಇವರಿಂದ ಪಕ್ಕವಾದ್ಯದಲ್ಲಿ ಶ್ರೀಯುತ ಬಾಬಣ್ಣ ಅವರು ಸಹಕರಿಸ್ತಾರೆ. ಅಭಿನಂದನೆ ಅಭಿವಂದನೆ ಸಹಕಾರಿ ರತ್ನ ಸೀತಾರಾಮರಯ್ಯವರಿಗೆ ಎನ್ನುವಂಥ ವಿಶಿಷ್ಟ ಆಶಯ ಗೀತೆ ಇದೀಗ ವೇದಿಕೆಯಿಂದ ಮೂಡಿ ಬರಲಿಕ್ಕಿದೆ. ಎಲ್ಲರೂ ಕುಳಿತುಕೊಂಡು ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ ನಭಕೇರಲಿ ನವ ಸ್ಫೂರ್ತಿಯ ನವಭಾವದ ಶಕ್ತಿ ಪ್ರಭೆ ಬೀರಲಿ ಪ್ರಬಲಾನ್ವಿತ ಅಂತರ್ಗತ ಶಕ್ತಿ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ
ಸರ್ಕಾರಿಯ ಸಿರಿರತ್ನ ಪ್ರಶಸ್ತಿಯ ಮಹಿಮಾ ಕೀರ್ತಿಗೆ ಭಾಜನರು ಮಹಿಮರು ಸೀತಾರಾಮರು ಸವಣೂರ್ ಮಹಾಜನತೆಯ ಭಾಗ್ಯೋದಯವು ಮಹಾಜನತೆಯ ಭಾಗ್ಯೋದಯವು ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ ಸಾಧನೆ ಬದ್ಧತೆ ಸಿದ್ಧಿಗೊಲಿದ ಸಂಶೋಧಕ ದಿನಮಣಿಗಿದೊ ನಮನ ಮಾಧವ ಮಧುಸೂದನವರ ಹರಿಸಿರ ಮೋದದಿ ಶುಭವನು ಕರುಣಿಸಲಿ ಮೋದದಿ ಶುಭವನು ಕರುಣಿಸಲಿ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಕರ್ನಾಟಕ ಸರಕಾರದ ಗೌರವ ಮನ್ನಣೆ ಸಹಕಾರದ ತತ್ವ ನಿರ್ಣಯ ರತ್ನ ಪ್ರಶಸ್ತಿ ಪ್ರದಾನದ ಹೊನ್ನಂದಣ ಸಾಗಲಿ ನಿತ್ಯ ಹೊನ್ನಂದಣ ಸಾಗಲಿ ನಿತ್ಯ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಸವಣೂರಿನವರ ಮಣ್ಣಿನ ಗುಣಮಣಿ ಕವಿ ಕಾವ್ಯದ ಕದ ತೆರೆದಿರುವೆ ನವಭಾಗ್ಯೋದಯವಿದು ಮುನಿಪುರವರ ಭವ ಸರ್ವೋತ್ತಮನೊಳಗಿರುವೆ ಭವ ಸರ್ವೋತ್ತಮನೊಳಗಿರುವೆ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ ನಭಕೇರಲಿ ನವ ಸ್ಫೂರ್ತಿಯ ನವಭಾವದ ಶಕ್ತಿ ಪ್ರಭೆ ಬೀರಲಿ ಪ್ರಬಲಾನ್ವಿತ ಅಂತರ್ಗತ ಶಕ್ತಿ ಅಭಿನಂದನೆ ಅಭಿವಂದನೆ ಅಭಿಮಾನವು ನಮಗೆ ಶುಭವಾಗಲಿ ಶುಭವಾಗಲಿ ಶುಭದೊಸಗೆಯು ನಿಮಗೆ ಶುಭದೊಸಗೆಯು ನಿಮಗೆ ಶುಭದೊಸಗೆಯು ನಿಮಗೆ ಅತ್ಯಂತ ವಿಶಿಷ್ಟವಾಗಿ ಸುಂದರವಾಗಿ ಸೀತಾರಾಮರೈಗಳ ಸಾಧನೆಯನ್ನು ಬಣ್ಣಿಸ ಆಶಯ ಗೀತೆಯನ್ನು ಪ್ರಸ್ತುತಪಡಿಸಿದಂಥ ಶ್ರೀಮತಿ ವಿದೂಷಿ ಪಾರ್ವತಿ ಪದ್ಯಾಣ ಮತ್ತು ಪಕ್ಕವಾದ್ಯದಲ್ಲಿ ಸಹಕರಿಸಿದಂಥ ಶ್ರೀಯುತ ಬಾಬಣ್ಣ ಪುತ್ತೂರವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸಿದ ಎಲ್ಲ ಆಹ್ವಾನಿತ ಬಂಧುಗಳು ಆಸನವನ್ನು ಸ್ವೀಕಾರ ಮಾಡಿಕೊಳ್ಳಬೇಕು, ಕಾರ್ಯಕ್ರಮದ ಪೂರ್ತಿ ಇರಬೇಕು ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದೀಗ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ, ಸಾಮಾಜಿಕ ಧಾರ್ಮಿಕ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡ್ತಾ ತನ್ನ ವಿಶಿಷ್ಟ ಚಾಪಿನ ಮುಖಾಂತರವಾಗಿ ಈ ಒಂದು ಸೀತಾಭಿಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಾಗರಿಕ ಸಮ್ಮಾನ ಸಮಿತಿ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಳ್ಯುಟ್ಟು ಎಲ್ಲ ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ. ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ಕ್ಷೇತ್ರಾಧಿಪತಿಯಾದ ಮಹಾಲಿಂಗೇಶ್ವರ ದೇವರ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ಈ ಒಂದು ವಿಶಿಷ್ಟ ಸಂದರ್ಭದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಇಂದಿನ ಕೇಂದ್ರ ಬಿಂದುವಾದ ಸೀತಾರಾಮರೈ ದಂಪತಿಗಳೇ, ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರೇ, ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಬಹುಶಃ ನಾವೆಲ್ಲ ಇವತ್ತು ಪ್ರಥಮ ಬಾರಿಗೆ ಒಬ್ಬ ಪ್ರಶಸ್ತಿ ಸಿಕ್ಕಂತಹ ಒಬ್ಬ ವ್ಯಕ್ತಿಗೆ ನಾಗರಿಕ ಸನ್ಮಾನವನ್ನು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಸಂಘಟಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾದ್ದು ಎನ್ನುವಂಥದ್ದನ್ನು ಪ್ರಥಮವಾಗಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಮೊನ್ನೆ ಘನ ಸರಕಾರದಿಂದ ಸಹಕಾರಿ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿರತಕ್ಕಂತಹ ಕೆ ಸೀತಾರಾಮರೈಗಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿಗಳು
ಹಾಗೆ ಸಹಕಾರ ಮಂತ್ರಿಗಳು, ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಸೀತಾರಾಮರೈಗಳ ಎಲ್ಲ ಬಂಧುಗಳು ಫೋನ್ನ ಮೂಲಕ ತಿಳಿಸಿದರು. ನಮ್ಮ ಪುತ್ತೂರಿಗೆ ವಿಶಿಷ್ಟ ಸೇವೆಯನ್ನು ಮಾಡಿರತಕ್ಕಂತಹ ಸೀತಾರಾಮರೈಗಳಿಗೆ ಪ್ರಶಸ್ತಿ ಬಂದಿದೆ, ನಾವೊಂದು ಅವರಿಗೆ ಸನ್ಮಾನವನ್ನು ಮಾಡಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದಂತಹ ತಕ್ಷಣ ನಾವು ಬೆಳಿಗ್ಗೆ 9 ಗಂಟೆಗೆ ಎಲ್ಲ ಸಹಕಾರಿಗಳಿರಬಹುದು, ಊರಿನ ಗಣ್ಯರನ್ನ ಸೇರಿಸಿಕೊಂಡು ಸಂಜೆ ಇದೇ ಹಾಲ್ನಲ್ಲಿ 250 ಜನರನ್ನ ಸಂಘಟನೆ ಮಾಡಿ ಯಾವ ರೀತಿ ಮಾಡಬಹುದು ಎನ್ನುವುದರ ಬಗ್ಗೆ ಚರ್ಚೆಯನ್ನು ಮಾಡಿದೆವು. ಬಹುಶಃ ನಾವು ಪೌರ ಸನ್ಮಾನವನ್ನು ಮಾಡುವಂತಹ ದೃಷ್ಟಿಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜೀವೇಂದರ್ ಜೈನ್ರವರು ಹೇಳಿದರು, ಅದಕ್ಕೆ ಕಟ್ಟು ನಿಟ್ಟಿನ ಕಾರ್ಯಕ್ರಮಗಳಿವೆ, ಪೌರ ಸನ್ಮಾನ ಬೇಡ, ನಾವೆಲ್ಲರೂ ಸೇರಿಕೊಂಡು ನಾಗರಿಕ ಸನ್ಮಾನವನ್ನು ಮಾಡೋಣ ಎನ್ನುವಂತಹ ವಿಚಾರಕ್ಕೆ ಬಂದಾಗ ಎಲ್ಲ ನಾವು ಯಾರನ್ನ ಕರೆಯುವುದು ಎನ್ನುವಂತಹ ವಿಚಾರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅತಿಥಿ ಅಭ್ಯಾಗತರನ್ನ ಆಹ್ವಾನಿಸಿಕೊಂಡು ಅಂದೇ ಆಮಂತ್ರಣ ಪತ್ರಿಕೆಯನ್ನು ಮುದ್ರಣ ಮಾಡಿ ಸುಮಾರು 8 ದಿವಸಗಳಲ್ಲಿ ನಾವು ಪುತ್ತೂರು, ಸುಳ್ಯ ಮತ್ತು ಕಡಬದ ಗಣ್ಯರನ್ನ ಮತ್ತು ನಮ್ಮ ಅಭಿಮಾನಿ ಬಂಧುಗಳನ್ನು ಸಂಪರ್ಕಿಸಿ ಆಮಂತ್ರಣವನ್ನು ನೀಡಿದೆವು. ಬಹುಶಃ ಕೆ ಸೀತಾರಾಮರಯ್ಯವರು ಸಹಕಾರಿ ರಂಗದಲ್ಲಿ ಮಾಡಿರತಕ್ಕಂತಹ ವಿಶಿಷ್ಟ ಸೇವೆಗೆ ಸಹಕಾರಿ ರತ್ನ ಪ್ರಶಸ್ತಿ ಬಂದಿದೆ. ಇವತ್ತು ಸಮಾಜದ ಎಲ್ಲ ಜನರೊಂದಿಗೆ ಸಾಮಾಜಿಕ ಇರಬಹುದು, ಸವಣೂರಿನ ಎಲ್ಲ ಸ್ತರಗಳನ್ನು ಸಾಮಾಜಿಕ ರಂಗದಲ್ಲಿ ಒಂದು ಹಳ್ಳಿಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬಹುದು ಎನ್ನುವಂತಹ ದೃಷ್ಟಿಯನ್ನು ಕಂಡ್ರೆ ನಾವೀಗ ದಕ್ಷಿಣದ 2ನೇ ಕಾಶಿ ಮೂಡಬಿದ್ರೆಯನ್ನ ಬಿಟ್ಟರೆ ಸವಣೂರನ್ನು ತಗೊಳ್ಬಹುದು. ಅದರ ಆಧುನಿಕ ಶಿಲ್ಪಿ ಸವಣೂರು ಸೀತಾರಾಮರಯ್ಯವರು. ಬಹುಶಃ ಜೊತೆಗೆ ಧಾರ್ಮಿಕ, ಸಹಕಾರಿ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಇನ್ನಿತರ ಕ್ಷೇತ್ರಗಳಲ್ಲಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ವ್ಯಕ್ತಿ. ಅವರು ಪುತ್ತೂರಿಗೆ ಮುಕಟಪ್ರಾಯವಾದಂತಹ ದರ್ಬೆಯಲ್ಲಿ ಪ್ರಶಾಂತ್ ಮಹಲನ್ನು ಅಲ್ಲಿ ಸ್ಥಾಪಿಸಿ ಹಲವಾರು ಜನರಿಗೆ ಕೆಲಸ ಕಾರ್ಯಗಳನ್ನು ಒದಗಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಹುಶಃ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಮೂಲಕ 12 ಶಾಖೆಗಳನ್ನು ಸ್ಥಾಪಿಸಿ ನೂರಾರು ಜನರಿಗೆ ಕೆಲಸ ಕಾರ್ಯಗಳನ್ನು ಕೊಡುವಂತಹ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರುವಂತಹ ಸಂದರ್ಭದಲ್ಲಿ ಸಮಾಜದ ಇವತ್ತು ಅತ್ಯುನ್ನತ ಪ್ರಶಸ್ತಿ ಅವರಿಗೆ ದೊರಕಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡುತ್ತಾ ಇವತ್ತು ನಾವೆಲ್ಲರೂ ನಾಗರಿಕ ಸನ್ಮಾನವನ್ನು ಇವತ್ತು ಮಾಡಲಿಕ್ಕೆ ಇದ್ದೇವೆ. ಈ ಒಂದು ನಾಗರಿಕ ಸನ್ಮಾನವನ್ನು ಮಾಡಲು ಅತಿಥಿ ಅಭ್ಯಾಗತರನ್ನು ಆಹ್ವಾನಿಸುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರು ಬರಬೇಕು ಎನ್ನುವಂತಹ ವಿಚಾರವನ್ನು ಹೇಳಿದೆವು. ಆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳ ಕಾರ್ಯಕ್ರಮ ಬ್ಯಾಂಗ್ಳೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ನಡೆದಿತ್ತು. ಆ ಸಂದರ್ಭದಲ್ಲಿ ಬಹುಶಃ ಎಲ್ರಿಗೂ ಜಿಜ್ಞಾಸೆ ಇತ್ತು, ನಳಿನ್ ಕುಮಾರ್ ಕಟೀಲ್ ರವರು ನಮ್ಮೊಂದಿಗೆ ಸೇರ್ತಾರಾ ಇಲ್ವಂತಹ ವಿಚಾರಗಳಿತ್ತು. ನಿನ್ನೆಯ ತನಕ ಅವರು 10:30 ಗಂಟೆಯ ತನಕ ಬ್ಯಾಂಗ್ಳೂರಿನಲ್ಲಿ ಇರ್ತಾರೆ ಎನ್ನುವಂತಹ ವಿಚಾರವನ್ನು ನಮಗೆ ಫೋನ್ನ ಮೂಲಕ ತಿಳಿಸಿದರು. ಬಹುಶಃ ಅವರು ಮೊನ್ನೆ ಹೋಗುವಂತಹ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ನಾವು ಆಮಂತ್ರಣವನ್ನು ನೀಡುವಂತಹ ಸಂದರ್ಭದಲ್ಲಿ ಏತು ಪೊರ್ತ ಅಂದ್ರ ನಿಖಿಲ್ನ ಕಾರ್ಯಕ್ರಮಕ್ಕೆ ನಾನು ಮುಳ್ತುರ್ದೆ ಕಾರ್ಡ್ ಬೋಪೆ ಕಾರ್ಡೆ ವಾಪಸ್ ಕಾಂಡೆ ಬರ್ಪೆ ಅನ್ನುವಂತಹ ಮಾತನ್ನ ಹೇಳಿ ನಮ್ಮ ಮೇಲೆ ಅಭಿಮಾನವನ್ನು ಇಟ್ಟು ನಿನ್ನೆ ಬಿಡುವಿಲ್ಲದ ಕಾರ್ಯಕ್ರಮದೊಂದಿಗೆ ಗೃಹ ಮಂತ್ರಿಗಳೊಂದಿಗೆ ಇದ್ದು ಇವತ್ತು ನಮ್ಮ ಈ ಅಭಿಮಾನದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರನ್ನು ಸೇರಿರತಕ್ಕಂತಹ ಎಲ್ಲ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಪರವಾಗಿ, ಸೇರಿರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರು ಯಾರು ಆಗಬೇಕು ಎನ್ನುವಂಥದ್ದನ್ನು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಸೀತಾರಾಮರೈಗಳ ಜೊತೆಯಲ್ಲಿ ಅವರ ಅಭಿವೃದ್ಧಿಯ ಪಥದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ರವರು. ಇವತ್ತು 2 ಜಿಲ್ಲೆಗಳಲ್ಲಿ ಸಹಕಾರಿ ರಂಗ ಬೆಳೆಯಬೇಕಿದ್ರೆ ಅದಕ್ಕೆ ಅಭೂತಪೂರ್ವವಾದ ಕೊಡುಗೆಯನ್ನು ಕೊಟ್ಟು ಬಹುಶಃ ಅವರು ಅಧ್ಯಕ್ಷರಾಗುವಂತಹ 28 ವರ್ಷಗಳ ಹಿಂದೆ ಇಡೀ ಸಹಕಾರಿ ಸಂಘಗಳು ಬೆರಳೆಣಿಕೆಯ ಸಹಕಾರಿ ಸಂಘಗಳಿಗೆ ಅದರದ್ದೇ ಆದಂತಹ ಸ್ವಂತ ಜಾಗ ಮತ್ತು ಕಟ್ಟಡಗಳಿದ್ದು ಇವತ್ತು 100ಕ್ಕೆ 100 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ರಾಷ್ಟ್ರೀಯ ಬ್ಯಾಂಕುಗಳಿಗಿಂತಲೂ ಹೆಚ್ಚಿನ ರೀತಿಯ ಸವಲತ್ತುಗಳನ್ನು ಒದಗಿಸುತ್ತಾ ಕಟ್ಟಡಗಳನ್ನು ರಚಿಸುತ್ತಾ 3-4 ಶಾಖೆಗಳನ್ನು ರಚಿಸುವಲ್ಲಿ ಎಲ್ಲ ಸಹಕಾರಿ ಸಂಘಗಳಿಗೆ ಸಹಕಾರವನ್ನು ನೀಡಿ ಹುರಿದುಂಬಿಸಿ ಈ ಒಂದು ರೀತಿ ಬೆಳೆಯಲು ಕಾರಣೀಭೂತರಾದಂತಹ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು
ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತನ್ನ ಬಿಡುವಿಲ್ಲದ ಕಾರ್ಯಕ್ರಮದೊಂದಿಗೂ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಪ್ರಥಮ ಬಾರಿಗೆ ಈ ಜಿಲ್ಲೆಗೆ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿ. ಬಹುಶಃ ಅವರ ಈ ಒಂದು ಮುಂದಾಳತ್ವದಲ್ಲಿ ಈ ಸಭೆ ನಡೀತಾ ಇದೆ. ಅವರನ್ನ ಈ ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸುವರೆ ಎಲ್ಲ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಹುಶಃ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಯಾರು ನಡೆಸಬಹುದು ಎನ್ನುವುದರ ಬಗ್ಗೆ ನಾವು ಚರ್ಚೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಸಭೆಯಲ್ಲಿದ್ದಾಗಲೇ ಅವರ ಒಡನಾಡಿಯಾಗಿದ್ದಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರಾಗಿರತಕ್ಕಂತಹ ಡಿ.ವಿ. ಸದಾನಂದ ಗೌಡರನ್ನ ನಾವು ಸಂಪರ್ಕಿಸಿದೆವು. ಸಂಪರ್ಕ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರಿಗೆ ಪ್ರಶಸ್ತಿ ನೀಡುವಂತಹ ಸಭೆಯಲ್ಲಿ ನಾನಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನತೆ ನಾಗರಿಕ ಸನ್ಮಾನದಲ್ಲಿ ನಾನು ಭಾಗವಹಿಸ್ತೇನೆ. ನಾವು ಒಂದೇ ಒಡನಾಡಿಗಳಾಗಿದ್ದಂತಹ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಎನ್ನುವಂತಹ ಮಾತನ್ನ ಹೇಳಿ ಕ್ಲಬ್ದ ಸಮಯದಲ್ಲಿ ನಮ್ಮೊಂದಿಗಿದ್ದು ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಸಭಾ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಸೇರತಕ್ಕಂಥ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಪುತ್ತೂರಿನಿಂದ 6 ಬಾರಿ ಶಾಸಕರಾಗಿ ಈಗ ಸಚಿವರಾಗಿ ಈ ಕಾರ್ಯಕ್ರಮದ ಒಂದಿಗೆ 2-3 ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿದ್ರು. 10:30 ಗಂಟೆಗೆ ಸುಳ್ಯದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅಡಿಗಲ್ಲನ್ನು ಹಾಕುವಂತಹ ಸಂದರ್ಭ ಇತ್ತು. ಅವರನ್ನ ಮನವೊಲಿಸಿ ಸುಮಾರು 8 ಗಂಟೆಗೆ ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಮ್ಮೊಂದಿಗೆ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ಸೇರತಕ್ಕಂಥ ಎಲ್ಲ ಬಂಧು ಭಗಿನಿಯರ ಪರವಾಗಿ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಇನ್ನೊಬ್ಬರು ಅತಿಥಿಗಳು ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರಾಗಿದ್ದುಕೊಂಡು ಕಾಲಿಗೆ ಚಕ್ರವನ್ನ ಕಟ್ಟಿ ತಾಲೂಕಿನಾದ್ಯಂತ ಪ್ರವಾಸವನ್ನ ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸಿರತಕ್ಕಂತಹ ಸಂಜೀವ ಮಠಂದೂರ್ರವರು. ಅವರ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೀತಾ ಇವೆ. ಆದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಇರ್ತೇನೆ ಎನ್ನುವಂಥ ಮಾತನ್ನ ಹೇಳಿ ಅವರು ಕೂಡ ಬೆಳಗಿನ ಜಾವ ಬ್ಯಾಂಗ್ಳೂರಿನಿಂದ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿದ್ದಾರೆ. ಅವರನ್ನು ಕೂಡ ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ನಾಗರಿಕ ಸಮಿತಿಯ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಮಾಜಿ ಮಂತ್ರಿಗಳಾದ ರಮಣಾತ್ರೈಗಳು ಈಗ ಫೋನ್ನ ಮೂಲಕ ಸಂಪರ್ಕವನ್ನು ಬಯಸಿದ್ರು. ಒಂದು 10 ನಿಮಿಷದಲ್ಲಿ ನಿಮ್ಮೊಂದಿಗೆ ಸೇರ್ತೇನೆ ಎನ್ನುವಂತಹ ಮಾತನ್ನ ಹೇಳಿದ್ರು. ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಈ ಕ್ಷೇತ್ರದ 2 ಬಾರಿ ಶಾಸಕರಾಗಿ ಎಲ್ಲರ ಅಚ್ಚುಮೆಚ್ಚಿನ ಅಕ್ಕನಾಗಿ ಇರತಕ್ಕಂತಹ ಶಕುಂತಲಾ ಶೆಟ್ರವರು ಸುಮಾರು 9:30ಗೆ ನಮ್ಮೊಂದಿಗೆ ಸೇರಿಕೊಂಡು ನಮ್ಮೊಂದಿಗಿದ್ದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಭಾಷಣವನ್ನು ಮಾಡಲು ನಮ್ಮೊಂದಿಗೆ ಆಗಮಿಸಿರತಕ್ಕಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲರಾದ ಝೇವಿಯರ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಪೂರ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಕೇಂದ್ರ ಬಿದ್ದು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ಕೊಟ್ಟವರು ನಮ್ಮ ನಗರಸಭಾ ಅಧ್ಯಕ್ಷರು. ಈ ಕಾರ್ಯಕ್ರಮಕ್ಕೆ ಪ್ರಥಮ ಬಾರಿಗೆ ನನಗೆ ಫೋನ್ನ ಮೂಲಕ ತಿಳಿಸಿದರು. ಸೀತಣ್ಣಗೆ ಪ್ರಶಸ್ತಿ ಬತ್ತನು ನಮ್ಮ ದಾಳ ಗೌರವ ಮಲ್ಪೆರಿಜ್ಜ ಎನ್ನುವಂತಹ ಮಾತನ್ನು ಹೇಳಿದರು. ಹಾಗೆ ಅವರ ಮುಂದಾಳತ್ವದಲ್ಲೇ ಈ ಸಮಿತಿಯನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ನಿರ್ವಹಿಸಲು ನಮ್ಮೊಂದಿಗೆ ಸಹಕರಿಸಿರತಕ್ಕಂತಹ ಈ ನಗರಸಭಾ ಅಧ್ಯಕ್ಷರಾದ ಜೀವೇಂದರ್ ಜೈನ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸೇರತಕ್ಕಂತಹ ಎಲ್ಲ ಬಂಧು ಭಗಿನಿಯರ ಪರವಾಗಿ ನಾಗರಿಕ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಈ ನಾಗರಿಕ ಸನ್ಮಾನವನ್ನು ಪಡೆಯಲು ನಮ್ಮೊಂದಿಗಿರತಕ್ಕಂತಹ ಸೀತಾರಾಮರೈ ದಂಪತಿಗಳು ಬಹುಶಃ ಅಪರೂಪದ ಸನ್ಮಾನವನ್ನು ಸ್ವೀಕರಿಸಲು ನಮ್ಮೊಂದಿಗಿರತಕ್ಕಂತಹ ದಂಪತಿಗಳಿಗೆ ಸೇರತಕ್ಕಂತಹ ನಾಗರಿಕ ಸಮಿತಿ ಮತ್ತು ಎಲ್ಲ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಲು ನಮಗೆ ಸಹಕಾರವನ್ನು ನೀಡತಕ್ಕಂಥವರು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು. ನಿಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಬಂದಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಈ ಒಂದು ದಿವಸ ತಮ್ಮೊಂದಿಗೆ ಇರ್ತೇವೆ ಎನ್ನುವಂತಹ ಮಾತಿನೊಂದಿಗೆ ನಮ್ಮೊಂದಿಗೆ ಬಂದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತೇನೆ.
ಸೀತಾಭಿಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮುಖಾಂತರವಾಗಿ ನಾವೆಲ್ಲ ಸಂಭ್ರಮ ಪಡುವುದಕ್ಕೆ ಕಾರಣಕರ್ತರಾಗಿದ್ದುಕೊಂಡು ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡಿದಂಥ ಮಾನ್ಯ ಶಶಿಕುಮಾರ್ ಬಾಲ್ಯುಟ್ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವಂಥ ಗಣ್ಯರನ್ನು ಗೌರವಿಸುವಂಥ ಸಮಯ. ಸಮಿತಿಯ ಪದಾಧಿಕಾರಿಗಳು ಅಭಿಮಾನಿಗಳು ಈ ಗೌರವಾರ್ಪಣೆಯನ್ನು ನೆರವೇರಿಸಿಕೊಡಬೇಕು, ಅತಿಥಿಗಳು ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಆರಂಭದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಸಹಕಾರಿ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಗೌರವಿಸಬೇಕು ಅಂತೇಳಿ ಎನ್ ಚಂದ್ರ ಶೆಟ್ಟಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಶಾಲು ಹೂವಿನ ಜೊತೆಗೆ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಶಿವರಾಮಾಳು ಬಳ್ಳಮಜಲು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸುಧಾನ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂಥ ರೆವರೆಂಡ್ ವಿಜಯ್ ಹಾರ್ವಿನ್ ಸರ್ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಜಯ್ ಹಾರ್ವಿನ್ ಸರ್ ಅವರು ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂಥ ಶ್ರೀಯುತ ಮಾನ್ಯ ಸಚಿವರು ಆಗಿರುವಂಥ ಶ್ರೀಯುತ ಎಸ್ ಅಂಗಾರ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಮಾನ್ಯ ಸೀತಾರಾಮರೈಗಳ ಸಹೋದರರಾಗಿರುವಂಥ ಎನ್ ಜಯಪ್ರಕಾಶ್ ರೈ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಪುತ್ತೂರು ಕ್ಷೇತ್ರದ ಶಾಸಕರಾಗಿರುವಂಥ ಮಾನ್ಯ ಸಂಜೀವ ಮಠಂದೂರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಿರಿಯರು ಆದರಣೀಯರು ಆಗಿರುವಂಥ ರಾಮಯ್ಯ ರೈ ತಿಂಗಳಾಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಜೀವನ್ ದರ್ಜಿ ನಗರಸಭೆಯ ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. ಹಿರಿಯರು ಮಾನ್ಯ ಸೀತಾರಾಮರೈಗಳ ಒಡನಾಡಿಗಳು ಆಗಿರುವಂಥ ಎನ್ ಸುಂದರ್ ರೈ ಸವಣೂರು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸೀತಾರಾಮರೈ ಕೆದುಂಬಾಡಿಗುತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಅಭಿನಂದನಾ ನುಡಿಯನ್ನು ಆಡುವಂತ ಝೇವಿಯರ್ ಡಿಸೋಜಾ ಅವರನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಸಭಾಂಗಣದ ಮೇಲುಸ್ತುವಾರಿಯನ್ನು ನೋಡಿಕೊಳ್ತಾ ಇರುವಂತ ಬಂಟರಯ್ಯನೆ ನಾಡವರ ಮಾತೃ ಸಂಘ ಪುತ್ತೂರು ತಾಲೂಕು ಸಮಿತಿಯ ಸಂಚಾಲಕರು ಆಗಿರುವಂತ ಮಾನ್ಯ ದಯಾನಂದ ರೈ ಮನವಳ್ಳಿಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾನ್ಯ ಸೀತಾರಾಮರೈಗಳನ್ನು ಗೌರವಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ
ಕುಸುಮಾ ಪಿ ಶೆಟ್ಟಿ ಸಮಿತಿಯ ಪದಾಧಿಕಾರಿಗಳು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ, ತಾವು ವೇದಿಕೆಗೆ ಆಗಮಿಸಿ ಶ್ರೀಮತಿ ಕಸ್ತೂರಿ ಕಲಾರೈ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೌರವಾರ್ಪಣೆಯನ್ನ ಸ್ವೀಕಾರ ಮಾಡಿದಂತ ಎಲ್ಲ ಗಣ್ಯ ಮಾನ್ಯ ಅತಿಥಿಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಗೌರವಿಸಿದಂತಹ ಮಹನೀಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸಂಭ್ರಮದ ಕಾರ್ಯಕ್ರಮ ಸೀತಾಭಿಮಾನ ಮಾನ್ಯ ಸೀತಾರಾಮ್ ರೈಗಳಿಗೆ ಈ ಅಭಿನಂದನಾ ಸಮಾರಂಭ, ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಸಂಸದರು, ಕರ್ನಾಟಕ ಭಾಜಪದ ಅಧ್ಯಕ್ಷರು, ಆದರಣೀಯರು, ಜನಪ್ರಿಯ ಜನನಾಯಕರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ಅಭಿನಂದನಾ ನುಡಿಗಳನ್ನು ಆಡುವಂತಹ ಸಮಯ. ವಿಶ್ರಾಂತ ಪ್ರಾಂಶುಪಾಲರು, ಸರಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಪುತ್ತೂರು ಮಾನ್ಯ ಝೇವಿಯರ್ ಡಿಸೋಜಾ ಅವರು ಶಿಕ್ಷಣ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ, ಸಂಘಟನಾತ್ಮಕವಾಗಿ, ಸಾಮಾಜಿಕವಾಗಿ ತನ್ನದೇ ಆದಂಥ ಬದ್ಧತೆಯ ಮುಖಾಂತರವಾಗಿ ಹೆಸರನ್ನು ಪಡೆದಂಥ ಗೌರವಾನ್ವಿತ ವ್ಯಕ್ತಿಗಳು. ತಾವು ಮಾನ್ಯ ಸೀತಾರಾಮ್ ರೈಗಳ ಸೀತಾಭಿಮಾನ ನಾಗರಿಕ ಸಮ್ಮಾನ ಕಾರ್ಯಕ್ರಮದ ಅಭಿನಂದನಾ ಭಾಷಣವನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಭಾಧ್ಯಕ್ಷರೇ, ಬಹಳ ಕಡಿಮೆ ಸಂದರ್ಭಗಳಲ್ಲಿ ವೇದಿಕೆ ಮೇಲೆ ಇರುವಂಥ ಮತ್ತು ಕೆಳಗಿರುವಂಥ ಎಲ್ಲರನ್ನು ಉದ್ದೇಶಿಸಿ ಒಂದೇ ಮಾತಲ್ಲಿ ಹೇಳಲಿಕ್ಕೆ ಅವಕಾಶ ಸಿಗುವಂಥದ್ದು. ಆದ್ದರಿಂದ ಆ ಒಂದೇ ಶಬ್ದವನ್ನು ಬಳಸಲಿಕ್ಕೆ ಇಷ್ಟಪಡ್ತೇನೆ. ಸೀತಾಭಿಮಾನಕ್ಕೆ ಬಂದಿರುವಂಥ ಸೀತಾಭಿಮಾನಿಗಳೇ, ಇವತ್ತು ಈ ನಾಗರಿಕ ಸನ್ಮಾನವನ್ನು ಪಡೆಯುತ್ತಾ ಇರುವವರು ಎಲ್ಲರ ಅಚ್ಚುಮೆಚ್ಚಿನ ಸೀತಣ್ಣ. ಇವತ್ತು ಅವರು ಸಹಕಾರಿ ರತ್ನ. ಈ ಸಹಕಾರಿ ರತ್ನಕ್ಕೆ 54 ವರ್ಷಗಳ ಹೊಳಪು ಸಿಕ್ಕಿದೆ. ಪ್ರತಿಯೊಂದು ಹಂತದಲ್ಲಿ ಹೊಳಪು ಹೆಚ್ಚುತ್ತಾ ಹೆಚ್ಚುತ್ತಾ ಇವತ್ತು ಅವರು ಒಂದು ರತ್ನವಾಗಿ ಹೊರಹೊಮ್ಮಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಮತ್ತು ಅವರ ಚಟುವಟಿಕೆಗಳನ್ನು ನಾವು ಗಮನಿಸುವಾಗ
ಅವರ ಹಿನ್ನೆಲೆ ಮತ್ತು ಪ್ರಾರಂಭವನ್ನು ಗಮನಿಸಬೇಕಾಗುತ್ತೆ. ಆದ್ದರಿಂದ ನಾನು ತಮ್ಮೆಲ್ಲರನ್ನ ಈ 1948ರ ಒಂದು ಕಾಲಮಾನಕ್ಕೆ ಒಯ್ಯಲಿಕ್ಕೆ ಬಯಸ್ತೇನೆ. 1948 ನಮಗೆ ಸ್ವಾತಂತ್ರ್ಯ ಸಿಕ್ಕಿ 1 ವರ್ಷ ಮಾತ್ರ ಆಗಿತ್ತು. ಆಗಿನ ಸ್ಥಿತಿಗತಿ ಹೇಗೆ ಅಂತ ಇಲ್ಲಿ ಅನೇಕರು ಹಿರಿಯರಿದ್ದಾರೆ. ಕಿರಿಯರಿಗೆ ಅವರ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಹೇಳಿರ್ತಾರೆ. ಆಗಿನ ಒಂದು ಸಂದರ್ಭದಲ್ಲಿ ಜನಜೀವನ ಹೇಗಿತ್ತು, ಶ್ರೀಯುತರು ಬಂಟ ಸಮಾಜಕ್ಕೆ ಸೇರಿರುವುದರಿಂದ ಬಂಟ ಸಮುದಾಯ ಹೇಗಿತ್ತು, ಹಾಗೆ ನೋಡಿದರೆ ಎಲ್ಲ ಸಮುದಾಯಗಳು ಒಂದೇ ರೀತಿಯೇ ಇದ್ದವಾಗ. ಶಿಕ್ಷಣ ಆಗಲಿ ಅಥವಾ ಇತರ ಯಾವುದೇ ಚಟುವಟಿಕೆಗಳು ಇವತ್ತಿನ ಹಾಗೆ ಇರಲಿಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ಶಿಂಟೂರು ನಾರಾಯಣ ರೈ ಮತ್ತು ಯಮುನಾ ರೈ ದಂಪತಿಗಳಿಗೆ 7 ಜನ ಮಕ್ಕಳು. ಹಿರಿಯ ಪುತ್ರರನ್ನ ಹೆಚ್ಚು ಶಿಕ್ಷಣ ಬೇಡ, ಆರ್ಥಿಕ ಕಾರಣಗಳಿಗೆ ಇರಬಹುದು ಅಂತ ನಾನು ಭಾವಿಸ್ತೇನೆ. ಆ ಕಾಲಕ್ಕೆ ಅದು ಸಹಜವೇ. 9ನೇ ತರಗತಿಯಲ್ಲಿ ಶಿಕ್ಷಣ ನಿಲುಗಡೆ ಮಾಡ್ತಾರೆ. ಹಾಗೆ ನಂತರದವರನ್ನ 5ನೇ ಕ್ಲಾಸಿಗೆ ನಿಲುಗಡೆ ಮಾಡ್ತಾರೆ. ಆದರೆ 3ನೇಯ ನಮ್ಮ ಇವತ್ತಿನ ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾದಂಥ ಸೀತಾರಾಮ ಶೆಟ್ಟರಿಗೆ 10ನೇಯ SLC ಪಾಸ್ ಆಗ್ತಾರೆ 1967ರಲ್ಲಿ. ಶಿಂಟೂರು ನಾರಾಯಣ ರೈಗಳು ಸೈನ್ಯದಲ್ಲಿದ್ದು ಸೇವೆ ಸಲ್ಲಿಸಿದವರು, ಸಹಕಾರಿ ಕ್ಷೇತ್ರದಲ್ಲಿದ್ದವರು, ಆಮೇಲೆ ಶಿಕ್ಷಕರಾಗಿದ್ದವರು. ಅವರು ಶಿಕ್ಷಕರಾಗಿದ್ದಾಗ ಅವರ ಶಿಷ್ಯರಾಗಿದ್ದಂಥ ಪ್ರಭಾಕರ್ ರಾಯರ ಅನ್ನು ಭೇಟಿಯಾದಾಗ ತನ್ನ ಮಗನಿಗೆ SLC ಆಗಿದೆ ಎಂಬ ವಿಚಾರ ಪ್ರಸ್ತಾಪಿಸಿ, ಅವರು ಸಹಕಾರಿ ಕ್ಷೇತ್ರದಲ್ಲಿದ್ದರಿಂದ ಮಡಿಕೇರಿಯಲ್ಲಿ ಸಹಕಾರಿ ತರಬೇತಿ ಅವರಿಗೆ ದೊರೆಯುತ್ತದೆ. ಸಹಕಾರಿ ತರಬೇತಿ ದೊರೆತ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಅವರು ಸೂಪರ್ವೈಸರ್ ಆಗಿ ಸೇವೆಗೆ ಸೇರ್ತಾರೆ. ಇದು ಅವರ ತರಬೇತಿಯನ್ನು ಸೇರಿಸಿದರೆ 1966ರಲ್ಲಿ ಸಹಕಾರಿ ಟಚ್ ಅಥವಾ ಸಹಕಾರಿಯಾಗಿ ಅವರ ಜೀವನ ಪ್ರಾರಂಭ ಆಗ್ತದೆ. 18 ವರ್ಷ ಅಲ್ಲಿ ಸೇವೆ ಸಲ್ಲಿಸ್ತಾರೆ. ಮುಂದೆ ವಿವರಣೆಗಳೆಲ್ಲ ಅವರ ಸನ್ಮಾನ ಪತ್ರದಲ್ಲಿ ಬರ್ತವೆ. ಅದು ಸ್ವಲ್ಪ ಅದನ್ನು ಸಂಕ್ಷಿಪ್ತಗೊಳಿಸಲಿಕ್ಕೆ ಬಯಸ್ತೇನೆ. ಇವರ ಈ 54 ವರ್ಷಗಳ ಸಹಕಾರಿ ಜೀವನದಲ್ಲಿ 18 ವರ್ಷ ಉದ್ಯೋಗಿಯಾಗಿ ಮುಂದೆ ಅವರು ಸಹಕಾರಿ ಕ್ಷೇತ್ರದ ನಾಯಕರಾಗಿ, ಇವರು ಬಹಳಷ್ಟು ಸಮಯ ಇದ್ದದ್ದು ನಿರ್ದೇಶಕರಾಗಿ. ನಮ್ಮಲ್ಲಿ ನಿರ್ದೇಶಕ ಪದಕ್ಕೆ ಬಹಳ ಮಹತ್ವ ಇದೆ. ನಿರ್ದೇಶಕರಾಗಿ ಬಹಳಷ್ಟು ವರ್ಷ ಸೇವೆ ಸಲ್ಲಿಸ್ತಾರೆ. ಸಹಕಾರಿ ನಾಯಕನಾಗಿ ಹೊರಹೊಮ್ಮುತ್ತಾರೆ. CA ಬ್ಯಾಂಕ್ ಸವಣೂರು ಇದರ ಅಧ್ಯಕ್ಷರಾಗ್ತಾರೆ, ನಿರ್ದೇಶಕರಾಗ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಅನೇಕ ಜನೋಪಯೋಗಿ ಮತ್ತು ಆ ಸಂಸ್ಥೆಯ ಚಟುವಟಿಕೆಗಳನ್ನ ವಿಸ್ತರಿಸುತ್ತ ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದೆ SCDC ಬ್ಯಾಂಕಿಗೆ 10 ವರ್ಷ ನಿರ್ದೇಶಕರಾಗ್ತಾರೆ, 6 ವರ್ಷ ಉಪಾಧ್ಯಕ್ಷರಾಗ್ತಾರೆ. ಹಾಗೆ ಇವರ ಸಹಕಾರಿ ಕಾರ್ಯಚಟುವಟಿಕೆ ಹಾಲುತ್ಪಾದಕರ ಒಕ್ಕೂಟಕ್ಕೂ ವಿಸ್ತರಿಸ್ತದೆ. ಅಲ್ಲೂ ನಿರ್ದೇಶಕರಾಗ್ತಾರೆ, ಅಧ್ಯಕ್ಷರಾಗ್ತಾರೆ. ರಾಜ್ಯ ಹಾಲು ಉತ್ಪಾದಕ ಮಹಾಮಂಡಳಿಯ ನಿರ್ದೇಶಕರಾಗ್ತಾರೆ, ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಸವಣೂರಿನಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ಸ್ಥಾಪಕಾಧ್ಯಕ್ಷರಾಗಿ 15 ವರ್ಷ ಸೇವೆ ಸಲ್ಲಿಸ್ತಾರೆ. ಯಾವುದೇ ಒಂದು ಸಂಸ್ಥೆಯಲ್ಲಿ ಇಷ್ಟೊಂದು ಸುದೀರ್ಘವಾದಂತಹ ಸೇವೆ ಸಲ್ಲಿಸುವುದು ಜನಮನ್ನಣೆ ಇದೆ ಅಂತ ಅರ್ಥ.
ಜನರ ಬೇಡಿಕೆ ಅಂತ ಅರ್ಥ. ಹಾಗೆ ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇದರ ಸ್ಥಾಪಕ ನಿರ್ದೇಶಕರಾಗ್ತಾರೆ. PLD ಬ್ಯಾಂಕು ಹಾಗೆ TAPCMS, ಮಾಸ್ ಇತ್ಯಾದಿಗಳಲ್ಲಿ ಅವರ ಸೇವೆ ಮುಂದುವರಿಯುತ್ತದೆ. ಅದೆಲ್ಲ ಮುಂದೆ ಅದರ ಉಲ್ಲೇಖ ಆಗ್ತದೆ. ಆಮೇಲೆ ಸ್ವಂತ ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ, 12 ಶಾಖೆಗಳು, 425 ಕೋಟಿ ವ್ಯವಹಾರ, 60 ಕೋಟಿ ಸಾಲ ನೀಡಿಕೆ. ಇದರಲ್ಲಿ ನನಗೆ ಬಹಳ ವಿಶೇಷ ಅನಿಸಿದ್ದು 750ಕ್ಕೂ ಮಿಕ್ಕಿದ ವಿದ್ಯಾರ್ಥಿನಿಯರಿಗೆ ವಿದ್ಯಾನಿಧಿಯನ್ನು ಕೊಡಮಾಡಿ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಂಥದ್ದು. ಅವರು ಶಿಕ್ಷಣಕ್ಕೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಂಥದ್ದು ನಾನು ಕಾಣ್ತೇನೆ. ಸ್ವಂತ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. SNR ರೂರಲ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಮಾಡಿ ಅದರ ಅಡಿಯಲ್ಲಿ ದೊಡ್ಡ ಸಾಹಸವನ್ನೇ ಮಾಡ್ತಾರೆ. ನರ್ಸರಿ, ಪ್ರೈಮರಿ, ಹೈಸ್ಕೂಲ್, PU ಕಾಲೇಜ್, ಫಸ್ಟ್ ಗ್ರೇಡ್ ಕಾಲೇಜ್, ನರ್ಸಿಂಗ್, B.Ed ಹಾಸ್ಟೆಲ್ಗಳು. ಬಹುಶಃ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆ ಪ್ರಾರಂಭಿಸಲಿಕ್ಕೆ ಶಿಕ್ಷಣದ ಬಗ್ಗೆ ಅವರಿಗಿದಂಥ ಒಲವು ಕಾರಣ. ತನಗೆ ಹೆಚ್ಚು ಶಿಕ್ಷಣ ಪಡೀಲಿಕ್ಕೆ ಆಗಲಿಲ್ಲ, ಆದರೆ ಬೇರೆಯವರು ಪಡೀಬೇಕು ಎಂಬಂಥ ಒಂದು ತುಡಿತ ಅವರಲ್ಲಿತ್ತು. ಅದರಂತೆ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸಿ ಇವತ್ತು ಸವಣೂರಿಗೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಾ ಇದ್ದಾರೆ. ಬಹುಶಃ ಸವಣೂರೆಂಬಂಥ ಹೆಸರು ಕೇಳದ ಜಿಲ್ಲೆಯ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದು ಸವಣೂರಿನ ಆತಿಥ್ಯವನ್ನು ಪಡೀತಾ ಇದ್ದಾರೆ. ಸುಳ್ಯ ರೋಟರಿ ಕ್ಲಬ್ಬಿನಲ್ಲಿದ್ದಾಗ ಅಲ್ಲಿಯ ಶಿಕ್ಷಣ ಸಂಸ್ಥೆಯ ಕರೆಸ್ಪಾಂಡೆಂಟ್ ಆಗಿ ಸೇವೆ ಸಲ್ಲಿಸ್ತಾರೆ. ಇದು ಮುಂದೆ ಅವರಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದಂಥ ಆಸಕ್ತಿ ಮೂಡಿಸಲಿಕ್ಕೆ ಸಹ ಕಾರಣ ಆಗ್ತದೆ. ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅವರು 13 ಸೇವೆ ಸಲ್ಲಿಸ್ತಾರೆ ಸಂಚಾಲಕರಾಗಿ. ಬಹಳ ಆಶ್ಚರ್ಯ ಅಂತ ಹೇಳಿದರೆ ಸರ್ಕಾರಿ ಶಾಲೆಗಳ ಬಗ್ಗೆ ವಿಶೇಷವಂತ ಒಲವನ್ನು ವ್ಯಕ್ತಪಡಿಸ್ತಾರೆ ಅವರು. ಸವಣೂರಿನ ಪ್ರಾಥಮಿಕ ಶಾಲೆಗೆ 1987ರಿಂದ ಅವರು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು. ಅಲ್ಲಿ ಪ್ರೌಢಶಾಲೆ ಪ್ರಾರಂಭ ಆಗಲಿಕ್ಕೆ ಅವರು ಕಾರಣಕರ್ತರು 1984ರಲ್ಲಿ. ಮುಂದೆ ಅದನ್ನು ಪದವಿ ಪೂರ್ವ ಕಾಲೇಜಾಗಿ ಅದನ್ನು ಉನ್ನತೀಕರಿಸಲಿಕ್ಕೆ ಅವರೇ ಕಾರಣಕರ್ತರು. ಅವರಿಗಿರುವಂಥ ಒಡನಾಟಗಳ ಬಳಸಿಕೊಂಡು ಆ ಸರ್ಕಾರಿ ಸಂಸ್ಥೆಯನ್ನು ಸಹ ಬಹಳ ಉನ್ನತ ಮಟ್ಟಕ್ಕೆ ತರ್ತಾರೆ. ಈಗ ಅದು ಬಹಳ ಒಂದು ಉತ್ತಮವಾದಂಥ ಪದವಿ ಪೂರ್ವ ಕಾಲೇಜಾಗಿ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಸಿಂಟೂರು ಕಾರ್ಯಕ್ರಮವನ್ನು, ಸ್ಮೃತಿ ಕಾರ್ಯಕ್ರಮವನ್ನು ಆಗಸ್ಟ್ 14 ನೆರವೇರಿಸ್ತಾ ಬರ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡ್ತಾ ಇದ್ದಾರೆ. ಹಾಗೆ ಅವರ ತಂದೆಯ ಒಂದು ಸ್ಮರಣಾರ್ಥ ಶಿಕ್ಷಕ ಅಥವಾ ಸೇನಾನಿಗೆ ಪ್ರತಿ ವರ್ಷ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜ ಸೇವೆಯಲ್ಲಿ ಸಹ ಅವರು ಬಹಳಷ್ಟು ಪ್ರಖ್ಯಾತರು. ಸವಣೂರು ಗ್ರಾಮ ಪಂಚಾಯತಿಗೆ 15 ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಬಹುಶಃ ಆಗಿನ ಕಾಲದಲ್ಲಿ ಇದು ರಾಜಕೀಯ ಚಟುವಟಿಕೆ ಆಗಿರಲಿಲ್ಲ, ಅದು ಒಂದು ಸಮಾಜ ಸೇವೆ ಚಟುವಟಿಕೆ ಆಗಿತ್ತು. ಯುವಕ ಮಂಡಲದ ಸ್ಥಾಪನೆಗೆ ಕಾರಣಕರ್ತರು. ಹಾಗೆ ಯುವಜನ ಸಂಯುಕ್ತ ಮಂಡಳಿ ಅದರ ಸ್ಥಾಪಕ ಅಧ್ಯಕ್ಷರು. ಕ್ರೀಡೆಗೆ ವಿಶೇಷ ಪ್ರೋತ್ಸಾಹ ಕೊಡುವಂಥವರು. ಇವತ್ತು ಪುತ್ತೂರು ಸುತ್ತಮುತ್ತಲು ಯಾವುದೇ ಬೇರೆ ಬೇರೆ ಕ್ರೀಡೆಯ ಫೆಡರೇಷನ್ಗಳಿರ್ಬೋದು, ಅಲ್ಲೆಲ್ಲ ಪ್ರಮುಖ ಪೋಷಕರಾಗಿ ಸೀತಾರಾಮರೈಗಳು ಇದ್ದೇ ಇರ್ತಾರೆ. ಸವಣೂರಿನಲ್ಲಿ ನಮ್ಮ ಜಾನಪದ ಕ್ರೀಡೆ ಲಗೋರಿ ಪಂದ್ಯಾಟವನ್ನು ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. ಅದು ಈಗ ರಾಜ್ಯ ಮಟ್ಟಕ್ಕೆ ವಿಸ್ತಾರ ಆಗಿದೆ. ಕಲಾರಶ್ಮಿ ಕಲೆಗೆ ಪ್ರೋತ್ಸಾಹಕ್ಕಾಗಿ ನಡೆಸ್ತಾ ಇದ್ದಾರೆ. ಬಾಲವನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಈಜುಕೊಳದ ನಿರ್ಮಾಣದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದರು. ಇನ್ನು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇರಬಹುದು,
ತಾಲೂಕು ಸಾಹಿತ್ಯ ಸಮ್ಮೇಳನ ಇರ್ಬೋದು, ಅದರೆಲ್ಲ ಪ್ರಮುಖ ರೂವಾರಿಯಾಗಿ ಅವುಗಳನ್ನ ನಡೆಸ್ಕೊಂಡು ಬಂದಂಥವ್ರು. ಯಾವುದೇ ಚಟುವಟಿಕೆ ನಡೆಯುವಾಗ ಅವರನ್ನು ಸಂಘಟಕರಾಗಿ ಆಮಂತ್ರಿಸ್ತಾರೆ. ಅವರ ನೇತೃತ್ವದಲ್ಲಿ ಅದು ಯಶಸ್ವಿ ಆಗುತ್ತೆ ಎಂಬಂಥ ಒಂದು ನಂಬಿಕೆ ಎಲ್ಲರದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಸಹ ಅವರು ಸಕ್ರಿಯರಾಗಿದ್ದಾರೆ. ವಿವಿಧ ದೇವಾಲಯಗಳ, ದೇವಸ್ಥಾನಗಳ ಆಡಳಿತ ಸಮಿತಿಯಲ್ಲಿ, ಜೀರ್ಣೋದ್ಧಾರ ಸಮಿತಿಯಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿದ್ದಾರೆ. ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಕಾರಣರಾಗಿದ್ದಾರೆ. ಕೃಷಿಕನಾಗಿ ಅಡಿಕೆ ಬೆಳೆಯುತ್ತಿದ್ದಾರೆ, ತೆಂಗು ಬೆಳೆಯುತ್ತಿದ್ದಾರೆ, ಬಾಳೆ, ರಬ್ಬರು, ಕರಿಮೆಣಸು, ಹೈನುಗಾರಿಕೆ, ಕುರಿ ಸಾಕಣೆಯೂ ಸೇರಿ ಇದೆಲ್ಲ ಅವರ ಕೃಷಿ ಚಟುವಟಿಕೆಗಳು. ವಾಣಿಜ್ಯೋದ್ಯಮದಲ್ಲಿ ಸವಣೂರಿಗೆ ಬಹಳ ಉನ್ನತವಾದಂಥ ಸ್ಥಾನ ತಂದುಕೊಟ್ಟಿದ್ದಾರೆ. ಅದು ಒಂದು ಏಕ ಗೆರೆಯಲ್ಲಿ ವಿವರಿಸುವಂಥ ಊರಾಗಿದ್ದದ್ದು ಇವತ್ತು ಅದಕ್ಕೆ ಅನೇಕ ಮುಖಗಳಿವೆ. ಅಲ್ಲಿಯ ಸಂಕೀರ್ಣಗಳು, ಪ್ರಶಾಂತ್ ಮಾಲ್ ದರ್ಬೆ, ಇದೆಲ್ಲ ಅವರ ವಾಣಿಜ್ಯೋದ್ಯಮದ ಚಟುವಟಿಕೆಗಳು. ನಮ್ಮ ರೋಟರಿ ಮತ್ತು ಇತರ ಸೇವಾ ಚಟುವಟಿಕೆಗಳಲ್ಲಿ, ಸೇವಾ ಕ್ಲಬ್ಗಳಲ್ಲಿ ಅವರದ್ದು ಪ್ರಮುಖ ಹೆಸರು. ರೋಟರಿ, ಲಯನ್ಸ್, ಇನ್ನರ್ ವೀಲ್, ಲಯನೆಸ್, ಜೆಸಿ, ಸುಳ್ಯ ಮತ್ತು ಪುತ್ತೂರು ಇವರೆಲ್ಲರನ್ನ ಒಟ್ಟು ಸೇರಿಸಿ ಪ್ರತಿ ವರ್ಷ ಒಂದು ಫೆಲೋಶಿಪ್ ಮೀಟನ್ನು ನಡೆಸ್ತಾ ಬಂದಿದ್ದಾರೆ. ನಾವೆಲ್ಲರೂ ಅವರ ಆತಿಥ್ಯವನ್ನು, ಫೆಲೋಶಿಪ್ಪನ್ನು ಸವಿದವರು. ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವತ್ತು ಅತ್ಯುನ್ನತ ಪ್ರಶಸ್ತಿಗಾಗಿ ಅವರಿಗೆ ಗೌರವ ಸಲ್ಲುವಂಥದ್ದು. ನಾನು ಅವರನ್ನು ಭೇಟಿಯಾಗಿ ಅವರ ಹತ್ರ ಹೀಗೆ ಮಾತನಾಡಿದೆ. ನಿಮ್ಮ ಇಷ್ಟೆಲ್ಲ ಚಟುವಟಿಕೆಗಳಿಗೆ ನಿಮಗೆ ಯಾರು ಪ್ರೇರಣೆ, ನಿಮ್ಮ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಹೇಳುವಾಗ ಅವರ ಮೊದಲ ಪ್ರಭಾವ ತಮ್ಮ ತಂದೆ. ಸೇನಾನಿಯ ಶಿಸ್ತು, ಶಿಕ್ಷಕನ ಒಂದು ಆಗಿನ ಸಮಾಜ ಶಿಕ್ಷಕರಿಗೆ ಕೊಡ್ತಾ ಇದ್ದಂಥ ಗೌರವದಿಂದ ಅವರು ಪ್ರಭಾವಿತರಾಗಿದ್ದಾರೆ. ತಂದೆಯ ಬಗ್ಗೆ ಭಾಳಷ್ಟು ಅಭಿಮಾನದಿಂದ ಅವರು ಮಾತನಾಡ್ತಾರೆ. ಅವರ ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸುವಾಗ ತಂದೆಯವರು ಇದ್ದರು. ಉದ್ಘಾಟನೆಯ ನಂತರ ಕೆಲವು ತಿಂಗಳಲ್ಲಿ ಅವರು ತೀರಿ ಹೋದರು. ಹಾಗೆ ಉದ್ಯಮದಲ್ಲಿ ಅವರ ಭಾವ ಎ.ಜೆ. ಶೆಟ್ಟಿಯವರು ಅವರ ಪ್ರೋತ್ಸಾಹ ಮತ್ತು ಸಹಾಯವನ್ನು ಅವರು ಕೃತಜ್ಞತೆಯಿಂದ ಸ್ಮರಿಸ್ತಾರೆ. ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಮೇಲೆ ಪ್ರೇರಣೆ ನೀಡಿದವರು ಕುರುಂಜಿ ವೆಂಕಟರಮಣ ಗೌಡರು. ಕುರುಂಜಿ ವೆಂಕಟರಮಣ ಗೌಡರ ದಟ್ಟವಾದ ಪ್ರಭಾವ ಅವರ ಮೇಲೆ ಇದೆ. ಇಷ್ಟೆಲ್ಲ ನಾನು ಹೇಳುವಾಗ ಅವರ ಒಂದು ಸುಖಿ ಕುಟುಂಬದ ಬಗ್ಗೆ ಉಲ್ಲೇಖ ಮಾಡಲೇಬೇಕು. ನಾನು ಅವರ ಹತ್ರ ಮಾತನಾಡುವಾಗಲೂ ಈ ವಿಚಾರ ಉಲ್ಲೇಖ ಆಯಿತು. ಅವರ ಪತ್ನಿ ಶ್ರೀಮತಿ ಕಸ್ತೂರಿ ಕಲಾರೈ ಅವರ ಕೇರ್ ಟೇಕರ್ ಮತ್ತು ಹೋಮ್ ಮೇಕರ್. ಎಲ್ಲ ವಿಚಾರಗಳಲ್ಲಿ ಸಹ ಅವರ ಕೇರನ್ನು ತೆಗೆದುಕೊಳ್ಳುವವರು. ಕೇರ್ ಟೇಕರ್ ಜೊತೆಗೆ ಹೋಮ್ ಮೇಕರ್. ತಮ್ಮ ಶಿಕ್ಷಣ SSLCಯಲ್ಲಿ ಅನಿವಾರ್ಯವಾಗಿ ನಿಲ್ಲಬೇಕಾಯಿತು. ಆದರೆ ಮಕ್ಕಳಿಗೆಲ್ಲ ಅತ್ಯುತ್ತಮ ಶಿಕ್ಷಣ ಕೊಡಬೇಕೆಂಬಂಥ ಒಂದು ಆಸೆ ಅವರಲ್ಲಿ ಉತ್ಕಟವಾಗಿತ್ತು. ಹಿರಿಯ ಮಗ ಮಹೇಶ್ ರೈ ಅವರು ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿ ಪತ್ನಿ ಪಲ್ಲವಿಯೊಂದಿಗೆ ಅಮೆರಿಕಾದಲ್ಲಿದ್ದಾರೆ. ಕಿರಿಯ ಮಗ ಡಾಕ್ಟರ್ ರಾಜೇಶ್ ರೈ ಎ.ಜೆ. ಹಾಸ್ಪಿಟಲ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ. ಪತ್ನಿ ಅಶ್ವಿತಾ ಜೊತೆಗೆ ಮಂಗಳೂರಿನಲ್ಲಿ ವಾಸಿಸ್ತಾ ಇದ್ದಾರೆ. ಮಗಳು ರಶ್ಮಿ ಅವರು ಪತಿ ಅಶ್ವಿನಿ ಎಲ್ ಶೆಟ್ಟಿ ಅವರೊಂದಿಗೆ ಮಂಗಳೂರಿನಲ್ಲಿ ವಾಸಿಸ್ತಾ ಇದ್ದಾರೆ. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ವೇದಿಕೆ ಮೇಲೆ ಇರುವಂತಹ ಶ್ರೀಯುತ ರಾಜೇಂದ್ರ ಕುಮಾರ್ ಅವರ ಪ್ರಾರಂಭದ ಕಲೀಗು, ಒಡನಾಡಿ ಹಾಗೂ ಮಾರ್ಗದರ್ಶಕರು. ಜೊತೆಗೆ ಡಿ.ವಿ. ಸದಾನಂದ ಗೌಡ ಅವರು ಅವರ ಶಾಲಾ ಸಹಪಾಠಿ. ಹೀಗೆ ಇವತ್ತು ಅವರ
ಸಹೋದ್ಯೋಗಿ, ಸಹಪಾಠಿಗಳು, ಜನಪ್ರತಿನಿಧಿಗಳು ಎಲ್ಲರ ಒಂದು ಸಮ್ಮುಖದಲ್ಲಿ ಅವರು ಇವತ್ತು ಗೌರವವನ್ನು ಪಡೀತಾ ಇದ್ದಾರೆ. ಹೀಗೆ ನಾನು ಓದಿದ್ದು ಮತ್ತು ಬೋಧಿಸಿದ್ದು ರಾಜ್ಯಶಾಸ್ತ್ರ. ನಾನು ಅವರ ಹತ್ರ ಕೇಳಿದೆ, ನೀವು ಯಾಕೆ ಈ ರಾಜಕೀಯದ ಕಡೆಗೆಲ್ಲ ಹೋಗಲಿಲ್ಲ ಅಂತ. ಆಗ ಅವರು ಕೊಟ್ಟ ಉತ್ತರ, ಈ ಸಹಕಾರಿ ಚಟುವಟಿಕೆಯಲ್ಲಿ ನನಗೆ ಜನ ಬೆಂಬಲ ಸಿಕ್ಕಿದೆ ಮತ್ತು ಆ ಜನರ ಪ್ರೀತಿ ಅದು ತುಂಬ ಪವಿತ್ರವಾದದ್ದು. ಆದ್ದರಿಂದ ನಾನು ಎಲ್ಲರ ಜೊತೆಗೆ ಇರಲಿಕ್ಕೆ ಬಯಸ್ತೇನೆ, ಎಲ್ಲರ ಪ್ರೀತಿ ಗಳಿಸಲಿಕ್ಕೆ ಬಯಸ್ತೇನೆ. ಯಾವುದೇ ಪಕ್ಷ ಇರಲಿ, ಅವರ ಜೊತೆಗೆ, ಅವರ ನಾಯಕ ಜೊತೆಗೆ ನನಗೆ ನಿಕಟವಾದ ಬಾಂಧವ್ಯ ಇದೆ. ಆದ್ದರಿಂದ ನಾನು ಎಲ್ಲರ ಜೊತೆಗೆ ಇರುವವ. ಅದು ಎಷ್ಟೇ ಒತ್ತಡ ಇದ್ದರೂ ಸಹ ನಾನು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಮಾಡಲಿಲ್ಲ ಅಂತ ತಿಳಿಸಿದರು. ಕೊರೋನಾ ಸಂದರ್ಭದಲ್ಲಿ ಅವರ ಸಂಸ್ಥೆಗಳಿಗೆ ಸೇವೆ ಸಲ್ಲಿಸೋರಿಗೆಲ್ಲರಿಗೆ ಭಾಳ ಅನುಕಂಪದಿಂದ ವರ್ತಿಸಿದ್ದಾರೆ, ಭಾಳ ಮಾನವೀಯವಾಗಿ ಸ್ಪಂದಿಸಿದ್ದಾರೆ. ನನಗೆ ಅನಿಸುವುದು ಅವರ ಒಂದು ವಿಚಾರ, ಒಂದು ಪ್ರಸಿದ್ಧ ನಾಣ್ಣುಡಿ, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲ್ಲಿ ಅಂತ ಇದೆ. ಜಾಗತಿಕವಾಗಿ ಯೋಚನೆ ಮಾಡುವಂಥದ್ದು, ಸ್ಥಳೀಯವಾಗಿ ಕಾರ್ಯಪ್ರವೃತ್ತ ಆಗುವಂಥದ್ದು. ಆ ರೀತಿ ಅವರು ಚಟುವಟಿಕೆ ನಡೆಸಿಕೊಂಡು ಬಂದಿದ್ದಾರೆ. ಅವರ ಹೆಸರಿನಲ್ಲಿ ಕೆ ಇದೆ, ಅದು ಕಲ್ಕಾರು ಶ್ರೀ ಕೆ ಸೀತಾರಾಮರೈ ಸವಣೂರು, ಬಂಟ್ವಾಳ ತಾಲೂಕಿನ ಹುಟ್ಟೂರು, ಮಂಚಿಯ ಹತ್ತಿರ. ಯಾಕೆಂದರೆ ಅವರ ತಾಯಿ ಸಾಲತ್ತೂರಿನವರು. ಈಗ ಅವರು ಸಕ್ರಿಯವಾಗಿರುವುದು ಸವಣೂರನ್ನು ಕೇಂದ್ರೀಕರಿಸಿ. ಹೀಗೆ ಹುಟ್ಟಿದ ಊರಿಗೂ ಸದ್ದಿ ಇರುವಂಥ ಊರಿಗೂ ಭಾಳಷ್ಟು ಹೆಸರು ತಂದುಕೊಟ್ಟಂಥವರು. ಯಾರು ಕೇಳಿದರೂ ಬಹುಶಃ ಈ ವಿಚಾರದಲ್ಲಿ ಒಪ್ಪಬಹುದು. ಸೀತಾರಾಮರೈಗಳು ಸರಳತೆಯ ಪ್ರತೀಕ, ಸರಳ ಜೀವಿ, ಜೊತೆಗೆ ಸ್ನೇಹಜೀವಿ. ಇಂತಹ ಈ ಸರಳ ವ್ಯಕ್ತಿ, ಸರಳ ಜೀವಿ, ಸ್ನೇಹಮಯಿ, ಜೊತೆಗೆ ಕರ್ನಾಟಕದ ಸಹಕಾರಿ ರತ್ನ, ಇವರನ್ನು ಎಲ್ಲರ ಪರವಾಗಿ ಭಾಳ ಸಂತೋಷದಿಂದ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಸೀತಾರಾಮರೈಗಳಿಗೆ ಅಭಿನಂದನಾ ನುಡಿಯನ್ನು ಅತ್ಯಂತ ಸುಂದರವಾಗಿ ಆರಂಭದಿಂದ ಅವರೆಲ್ಲ ಸಾಧನೆಗಳನ್ನು ಮೆಲುಕು ಹಾಕುತ್ತಾ ನುಡಿದಂಥ ಮಾನ್ಯ ಪ್ರೊಫೆಸರ್ ಝೇವಿಯರ್ ಡಿಸೋಜಾ ತಮಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಸನ್ಮಾನದ ಪೀಠವನ್ನು ಸಜ್ಜುಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ಸೀತಾಭಿಮಾನದ ಕೇಂದ್ರ ಬಿಂದು ಸಹಕಾರಿ ರತ್ನ ಪ್ರಶಸ್ತಿಯ ಮುಖಾಂತರವಾಗಿ ಸಹಕಾರಿ ರಂಗಕ್ಕೆ ಮತ್ತು ಪುತ್ತೂರು, ಸುಳ್ಯ, ಕಡಬ ಭಾಗದ ಸಹಕಾರಿಗಳಿಗೆ ಗೌರವ ಹೆಮ್ಮೆಯನ್ನು ತಂದಿತ್ತಂಥ ಸಹಕಾರಿ ಕ್ಷೇತ್ರದ ಸಾಧಕ ಮಾನ್ಯ ಸೀತಾರಾಮರೈಗಳಿಗೆ ನಾಗರಿಕ ಸನ್ಮಾನದ ಸಂದರ್ಭ ಮಾನ್ಯ ಸೀತಾರಾಮರೈಗಳು ಮತ್ತು ಶ್ರೀಮತಿ ಕಸ್ತೂರಿ ಕಲಾ ರೈಗಳು ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತೇಳಿ ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಸನ್ಮಾನ ಪತ್ರವನ್ನು ವಾಚನ ಮಾಡಲಿಕ್ಕಿದ್ದಾರೆ. ನಾಗರಿಕ ಸನ್ಮಾನ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ವಿದ್ಯಾರಶ್ಮಿ ವಿದ್ಯಾಲಯದ ಮುಖ್ಯ ಗುರುಗಳು ಆಗಿರುವಂಥ ಮಾನ್ಯ ಸೀತಾರಾಮ್ ಕೇವಳ ಅವರೀಗ ಸನ್ಮಾನ ಪತ್ರ ವಾಚನವನ್ನು ಮಾಡಲಿಕ್ಕಿದ್ದಾರೆ. ಸಭಾಧ್ಯಕ್ಷರಾದಿಯಾಗಿ ಸಭೆಯಲ್ಲಿ ಆಸೀನರಾಗಿರುವಂಥ ಮತ್ತು ವೇದಿಕಾರೂಢರಾಗಿರುವಂತಹ ಎಲ್ಲ ಸೀತಾಭಿಮಾನ ಕಾರ್ಯಕ್ರಮದ ಅಭಿಮಾನಿಗಳೇ, ಈಗಾಗಲೇ ಮಾನ್ಯ ಸೀತಾರಾಮರೈ ಅವರು ಪಡೆದಂಥ ಸಹಕಾರಿ ರತ್ನ ಪ್ರಶಸ್ತಿಯ ಫಲಕವನ್ನು ಎಡಗಡೆ ಮತ್ತು ಪ್ರಶಸ್ತಿ ಸ್ಮರಣಿಕೆಯನ್ನು ಬಲಗಡೆ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಆ ಸ್ಮರಣಿಕೆ 15 ಗ್ರಾಂ ಬಂಗಾರವನ್ನು ಕೂಡ ಒಳಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಸನ್ಮಾನ ಪತ್ರದ ವಾಚನಕ್ಕಾಗಿ ನಾನು ಸಂತೋಷ ಪಡ್ತೇನೆ. ಕೆ ಸೀತಾರಾಮರೈ ಸವಣೂರು, ನಾಗರಿಕ ಸನ್ಮಾನ ಸಮಿತಿ, ಪುತ್ತೂರು, ಸುಳ್ಯ, ಕಡಬ. ಸಹಕಾರಿ ರತ್ನ, ದಕ್ಷಿಣ ಕನ್ನಡ ಜಿಲ್ಲೆಯ ಅನನ್ಯ ಸಹಕಾರಿ, ಸವಣೂರಿನ ಶಿಲ್ಪಿ ಕೆ ಸೀತಾರಾಮರೈ ಸವಣೂರು ಅವರಿಗೆ ಸಮರ್ಪಿಸಿದ ಮಾನಪತ್ರ ಸೀತಾಭಿಮಾನ. ಸಚ್ಚಾರಿತ್ರ್ಯದ ಸಹಕಾರಿ ಶ್ರೀ ಕೆ ಸೀತಾರಾಮರೈ ಸವಣೂರು ಅವರೇ,
ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಕೃಷಿ ಕ್ಷೇತ್ರಗಳಲ್ಲಿ ಸಾಧನೆಗೈದ ನೀವು ಅದಕ್ಕೆಲ್ಲ ಮುಕುಟವಿಟ್ಟಂತೆ ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅನನ್ಯ, ಅವಿಸ್ಮರಣೀಯ. ನಿಮ್ಮ 21ನೆಯ ವಯಸ್ಸಿನಲ್ಲಿ ಅಂದರೆ 1969ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ಸೂಪರ್ವೈಸರ್ ಆಗಿ ಸಹಕಾರ ಕ್ಷೇತ್ರದತ್ತ ವಾಲಿದಿರಿ. ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನಿರ್ದೇಶಕರಾಗಿದ್ದ 18 ವರ್ಷಗಳಲ್ಲಿ 2.5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ದುಡಿದಿರಿ. ನಿಮ್ಮ ಅಧ್ಯಕ್ಷಾವಧಿಯಲ್ಲಿ ನೀವು ಆರಂಭಿಸಿದ ಮೈಸೂರು ಪಾಕ್ ಸಿಹಿ ಭಕ್ಷ್ಯ ಇಂದು ಕರ್ನಾಟಕ ಮಾತ್ರವಲ್ಲದೆ ನೆರೆಯ ರಾಜ್ಯಗಳಲ್ಲೂ ಮನೆ ಮಾತಾಗಿರುವುದು ನಮ್ಮ ಜಿಲ್ಲೆಗೆ ಸಲ್ಲುವ ಹೆಮ್ಮೆಯೇ ಸರಿ. ಜೊತೆಗೆ ರಾಜ್ಯ ಹಾಲು ಉತ್ಪಾದಕರ ಮಹಾಮಂಡಳಿಯ ನಿರ್ದೇಶಕರಾಗಿ ನೀವು ಸೇವೆ ಸಲ್ಲಿಸಿದಿರಿ. ಆಗ ಕೇವಲ 2.5 ವರ್ಷಗಳಲ್ಲಿ ಸಂಘದ ಸಾಧನೆಯನ್ನು ದ್ವಿಗುಣಗೊಳಿಸಿದಿರಿ. ದಕ್ಷಿಣ ಕನ್ನಡ ಜಿಲ್ಲೆಯ 10 ವಿವಿಧ ಸ್ಥಳಗಳಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಸ್ಥಾಪನೆ ಮಾಡಿದ್ದಲ್ಲದೆ ಅವುಗಳಿಗೆ ಸ್ವಂತ ನಿವೇಶನ ಮತ್ತು ಕಟ್ಟಡಗಳ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿರಿ. ಗಮನಿಸಬೇಕು, ಈ 10 ಸಂಘಗಳ ಪೈಕಿ 5 ಮಹಿಳಾ ಸಂಘಗಳು ಎಂಬುದು ನೀವು ಮಹಿಳೆಯರಿಗೆ ನೀಡುವ ಗೌರವದ ಪಾರಮ್ಯಕ್ಕೆ ಸಾಕ್ಷಿಯೇ ಹೌದು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಹೈನುಗಾರಿಕೆಯ ಲಾಭಗಳ ಕುರಿತು ಜಾಗೃತಿ ಮೂಡಿಸುವ ತರಬೇತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿ ಅವರ ಶ್ರೇಯೋಭಿವೃದ್ಧಿಗೆ ಕಾರಣರಾದಿರಿ. ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ರಾಷ್ಟ್ರೀಯ ಹಾಲುತ್ಪಾದಕರ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕುರಿಯನ್ ಅವರು ನಿಮ್ಮ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಒಕ್ಕೂಟಕ್ಕೆ ನೀಡಿದ ಭೇಟಿ ಅಪರೂಪದಲ್ಲಿ ಅಪರೂಪದ್ದು. ನಿಮ್ಮ ಕರ್ಮಭೂಮಿಯಾದ ಸವಣೂರಿನಲ್ಲಿ CA ಬ್ಯಾಂಕ್ನಲ್ಲಿ 1988ರಿಂದ ಸುಮಾರು 25 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಬ್ಯಾಂಕಿನ ಪ್ರಗತಿಗಾಗಿ ಸವಣೂರಿನಲ್ಲಿ 80 ಸೆಂಟ್ಸ್ಗಳ ಸ್ವಂತ ನಿವೇಶನ, 100 ಟನ್ ಧಾರಣಾ ಸಾಮರ್ಥ್ಯದ ಗೋಡೌನ್, ಸುಸಜ್ಜಿತ ಕಚೇರಿ ಕಟ್ಟಡ, ಕುಂಚಪ್ಪಾಡಿಯ ನೇರೋಳ್ ತಡ್ಕದಲ್ಲಿ 25 ಸೆಂಟ್ಸ್ ಸ್ವಂತ ನಿವೇಶನ ಮತ್ತು ಕಟ್ಟಡ, ಬೆಳಂದೂರಿನಲ್ಲಿ ನೂತನ ಕಚೇರಿ ಸ್ಥಾಪನೆ ಮಾಡಿ ಆ ಮೂಲಕ ಬೆಳಂದೂರು, ಕುದ್ಮಾರು ಮತ್ತು ಕಾಯ್ಮಣ ಭಾಗದ ಸದಸ್ಯರಿಗೆ ಪೂರ್ಣ ಪ್ರಮಾಣದ ಸಾಲ ಸೌಲಭ್ಯ ಪಡೆಯಲು ಕಚೇರಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿರಿ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ 6 ವರ್ಷಗಳು, ನಿರ್ದೇಶಕರಾಗಿ 10 ವರ್ಷಗಳು ನೀವು ಸಲ್ಲಿಸಿದ ಸೇವಾವಧಿಯಲ್ಲಿ ಸಂಸ್ಥೆಯ ಪ್ರಗತಿಗಾಗಿ ಅಹರ್ನಿಶಿ ದುಡಿದಿರಿ. ಸವಣೂರಿನ ಬ್ಯಾಂಕಿನ ಶಾಖೆ ತೆರೆಯುವರೆ 10 ಸೆಂಟ್ಸ್ ನಿವೇಶನ ಒದಗಿಸಿ ಸ್ವಂತ ಕಟ್ಟಡ ಹೊಂದಲು ಅಗತ್ಯ ಸಹಕಾರ ನೀಡಿದಿರಿ. ಅದಲ್ಲದೆ ಪುತ್ತೂರಿನಲ್ಲಿ ಬ್ಯಾಂಕ್ ಶಾಖೆ ತೆರೆಯುವರೆ 10 ಸೆಂಟ್ಸ್ ನಿವೇಶನದೊಂದಿಗೆ ಸ್ವಂತ ಕಟ್ಟಡ ರಚಿಸಿಕೊಟ್ಟಿರಿ. ನಿಮ್ಮೂರು ಸವಣೂರಿನ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 15 ವರ್ಷಗಳ ಕಾಲ ಸಲ್ಲಿಸಿದ ಸೇವೆ ಈ ಸಂಘಕ್ಕೆ ಅತ್ಯಂತ ಅವಿಸ್ಮರಣೀಯ. ಆ ಅವಧಿಯಲ್ಲಿ ಸಂಘಕ್ಕೆ 10 ಸೆಂಟ್ಸ್ ಸ್ವಂತ ನಿವೇಶನದೊಂದಿಗೆ ಸ್ವಂತ ಕಟ್ಟಡ ರಚಿಸಲು ಮುಂಚೂಣಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದಿರಿ. ಇದಕ್ಕೂ ಮೇಲಾಗಿ ಸಂಘದ ಸದಸ್ಯರ ರಾಸು ಸಾಕಾಣಿಕೆಗೆ ಸವಣೂರಿನ ಚಾಪಳ್ಳದಲ್ಲಿ 5 ಎಕರೆಗಳ ಹಸಿರು ಹುಲ್ಲಿನ ತೋಟ ನಿರ್ಮಾಣ ಮತ್ತು 8 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 3,000 ಲೀಟರ್ ಸಾಮರ್ಥ್ಯದ ಹಾಲು ಶೀತಲೀಕರಣ ಘಟಕದ ಸ್ಥಾಪನೆಗಳನ್ನು ಮಾಡಿದಿರಿ. ಮಂಗಳೂರಿನ ಶ್ರೀರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಿರ್ದೇಶಕರಾಗಿ 1999ರಿಂದ ಸತತ 25ನೇ ವರ್ಷವೂ ನಿರ್ದೇಶಕರಾಗಿದ್ದೀರಿ. ಪುತ್ತೂರಿನ ಭೂ ಅಭಿವೃದ್ಧಿ ಬ್ಯಾಂಕ್ನಲ್ಲಿ 6 ವರ್ಷ ಮತ್ತು ಪುತ್ತೂರಿನ TAPCMSನಲ್ಲಿ 10 ವರ್ಷ, ಮಂಗಳೂರು ಕೃಷಿಕರ ಸಹಕಾರ ಸಂಘ ಮಾಸ್ನಲ್ಲಿ 15 ವರ್ಷಗಳಿಂದ ಈ ತನಕ ನಿರ್ದೇಶಕರಾಗಿದ್ದೀರಿ. ಸುಬ್ರಹ್ಮಣ್ಯದ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪನೆಗೆ ಮುಂಚೂಣಿ ಮಾರ್ಗದರ್ಶನವನ್ನು ನೀಡಿದಿರಿ. ಸಹಕಾರ ಕ್ಷೇತ್ರದಲ್ಲಿನ ನಿಮ್ಮ ಸೇವೆಗೆ ಮುಕುಟಪ್ರಾಯ ನಿಮ್ಮ ಸ್ವಂತ ಸಹಕಾರ ಸಂಸ್ಥೆ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಪುತ್ತೂರು. ಈ ಸಂಸ್ಥೆಗೆ ಪುತ್ತೂರಿನ ದರ್ಬೆ ವೃತ್ತದ ಬಳಿಯ ಪ್ರಶಾಂತ್ ಮಾಲ್ನಲ್ಲಿ ಕೇಂದ್ರ ಕಚೇರಿ ಮತ್ತು ಒಟ್ಟು 12 ಶಾಖೆಗಳಿದ್ದು ಸುಮಾರು 90 ಜನರಿಗೆ ಉದ್ಯೋಗ ಒದಗಿಸಿದ್ದೀರಿ. ಸಂಘದ ವತಿಯಿಂದ ಪ್ರತಿ ವರ್ಷವೂ ಸರ್ಕಾರಿ ಶಾಲೆಗಳ 150ಕ್ಕೂ ಮಿಕ್ಕಿದ ಪ್ರತಿಭಾವಂತ ಅರ್ಹ ಮಕ್ಕಳಿಗೆ ತಲಾ ರೂಪಾಯಿ 2,000ದಂತೆ ಒಟ್ಟು 15 ಲಕ್ಷಕ್ಕೂ ಮೀರಿದ ಬೃಹತ್ ಮೊತ್ತವನ್ನು ಈ ತನಕ ಸಂಘದಿಂದ ನೀಡಿ ಅವರ ಬದುಕು ಹಸನಾಗಿಸಿದವರು ನೀವು. ಇವೆಲ್ಲಕ್ಕೂ ಮುಕುಟಪ್ರಾಯವೆನಿಸುವ ಉಲ್ಲೇಖ ಎಂದರೆ ನೀವು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸೂಪರ್ವೈಸರ್ ಆಗಿದ್ದ ಅವಧಿಯಲ್ಲಿ ಸವಣೂರು, ಪಂಜ, ಪಾಣಾಜಗಳಲ್ಲಿ ಅಳಿವಿನಂಚಿನಲ್ಲಿದ್ದ ಸಹಕಾರ ಸಂಘಗಳಿಗೆ ಪುನರ್ಜೀವನ ನೀಡಿ ಮತ್ತೆ ಸುಸ್ಥಿತಿಗೆ ತಂದು ಕಾರ್ಯಾಚರಿಸುವಂತೆ ಮಾಡಿದ್ದು ನಿಮ್ಮ ಆ ಸಾಹಸಮಯ ಕಾರ್ಯದಿಂದಾಗಿ ಇಂದಿಗೂ ಆ ಸಂಘಗಳು ತಲೆ ಎತ್ತಿ ನಿಂತಿವೆ. ಸಹಕಾರಿ ಕ್ಷೇತ್ರದ ಅನರ್ಘ್ಯ ರತ್ನವಾಗಿರುವ ನಿಮಗೆ ಅರ್ಹವಾಗಿಯೇ ಘನ ಕರ್ನಾಟಕ ಸರ್ಕಾರದ ಸಹಕಾರಿ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಸಹಕಾರಿ ರತ್ನ ಒಲಿದು ಬಂದಿರುವುದು ನಮ್ಮೂರಿನ ಹೆಮ್ಮೆ. ಈ ಸಂಬಂಧವಾಗಿ ಪುತ್ತೂರು, ಸುಳ್ಯ, ಕಡಬ ತಾಲೂಕುಗಳ ನಿಮ್ಮ ಅಭಿಮಾನಿ ವರ್ಗಗಳ ಪರವಾಗಿ ದಿನಾಂಕ 2 ಏಪ್ರಿಲ್ 2022 ಶನಿವಾರದಂದು ಈ ಮಾನಪತ್ರ ಸೀತಾಭಿಮಾನವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಶ್ರೀದೇವರ ಕೃಪೆ ನಿಮ್ಮ ಮೇಲೆ ಅನಂತವಾಗಿರಲಿ. ಗೌರವಾಧಾರಗಳೊಂದಿಗೆ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಪದಾಧಿಕಾರಿಗಳು. ಸನ್ಮಾನ ಪತ್ರವನ್ನು ವಾಚನ ಮಾಡಿದಂಥ ಮಾನ್ಯ ಸೀತಾರಾಮ್ ಕೇವಳ ಅವರಿಗೆ ಅಭಿವಂದನೆಗಳು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಸಂಸದರಾಗಿರುವಂಥ DV ಸದಾನಂದ ಗೌಡ ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು ನಾಗರಿಕ ಸಮ್ಮಾನವನ್ನು ಮಾನ್ಯ ಸೀತಾರಾಮ್ ರೈ ದಂಪತಿಗಳಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸೀತಾಭಿಮಾನದಲ್ಲಿ
ಸೀತಾಭಿಮಾನಿಗಳ ಪರವಾಗಿ ಎಲ್ಲ ಬಂಧುಗಳು ಎದ್ದು ನಿಂತು ಕರತಾಡನದೊಂದಿಗೆ ಮಾನ್ಯ ಸೀತಾರಾಮರೈಗಳಿಗೆ ಗೌರವಾರ್ಪಣೆಯನ್ನ ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾರೆ. ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಮಾನ್ಯ ಸೀತಾರಾಮರೈಗಳಿಗೆ ಮಾನ್ಯ ಸೀತಾರಾಮರೈಗಳ ಮುತಾಲಿಕೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಎಂ ಸುಂದರಮ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಇವತ್ತು ಮಾನ್ಯ ಸೀತಾರಾಮರೈಗಳ ಸಾಧನೆಗೆ ಅಭಿಮಾನದ ಸಂಭ್ರಮದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಹೆಚ್ಚು ಅರ್ಥಪೂರ್ಣ. ಮಾನ್ಯ ಸೀತಾರಾಮರೈಗಳ ಎಲ್ಲ ಸಾಧನೆಗೆ ಬೆಂಗಾವಲಾಗಿ ನಿಂತಿರುವಂಥ ಸರಳ ಸಜ್ಜನಿಕೆಯ ಮೃದುಭಾವದ ಮಾತೆ ತಾಯಿ ಶ್ರೀಮತಿ ಕಸ್ತೂರಿ ಕಲಾರೈ ಅವರು ಕೂಡ ಈ ಸಾಧನೆಯ ಹಿಂದೆ ಇರುವಂಥ ಶಕ್ತಿ, ಅವರು ಕೂಡ ಅದಕ್ಕೆ ಅರ್ಹರು ಎನ್ನುವಂಥ ಆಶಯದ ಜೊತೆಗೆ ಮಾನ್ಯ ಸೀತಾರಾಮರೈಗಳ ಎತ್ತರದಷ್ಟೇ ಎತ್ತರದ ಮಾನ್ಯ ಸೀತಾರಾಮರೈಗಳ ಎತ್ತರದಷ್ಟೇ ಎತ್ತರದ ಅಭಿನಂದನಾ ಪತ್ರ ಅಷ್ಟಲಕ್ಷ್ಮಿಯರ ವಿಶೇಷ ಬೆಳ್ಳಿಯ ಸ್ಮರಣಿಕೆ, ಅವರಷ್ಟೇ ಎತ್ತರದ ಸನ್ಮಾನ ಪತ್ರ, ಬುಟ್ಟಿ ತುಂಬ ಹಣ್ಣು ಹಂಪಲಿನ ಗೌರವಾರ್ಪಣೆ, ಒಮ್ಮೆ ಎಲ್ಲ ಸಭಾಸದರು ಎದ್ದು ನಿಂತು ಜೋರಾದ ಕರತಾಡನದೊಂದಿಗೆ ಮಾನ್ಯ ಸೀತಾರಾಮರೈಗಳಿಗೆ ಅಭಿನಂದನೆ ಸಲ್ಲಿಸಬೇಕು. ಒಮ್ಮೆ ಸೀತಾರಾಮರೈ ದಂಪತಿಗಳು ಅಲ್ಲಿ ಕೂತಿರಬೇಕು. ಸೀತಾರಾಮರೈಗಳ ಮಕ್ಕಳು, ಅಳಿಯಂದಿರು, ಸೊಸೆ ಒಮ್ಮೆ ಅಲ್ಲಿ ಬಂದು ಒಂದು ಭಾವಚಿತ್ರಕ್ಕಾಗಿ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಬಳಿಕ ಸಂಸದರು ಮತ್ತು ಶಾಸಕರ ವತಿಯಿಂದ ಕೂಡ ಅಭಿನಂದನೆ ನಡೀತದೆ. ಮತ್ತೆ ಧನ್ಯವಾದ ಸಮರ್ಪಣೆ ಬಳಿಕ ನಾವೆಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಒಮ್ಮೆ ಸೀತಾರಾಮರೈಗಳ ಮಕ್ಕಳು, ಅಳಿಯ, ಸೊಸೆ ವೇದಿಕೆಗೆ ಬಂದು ಒಂದು ಭಾವಚಿತ್ರವನ್ನು ತೆಗೆಸಿಕೊಳ್ಳಬೇಕು. ಮಾನ್ಯ ಸೀತಾರಾಮರೈಗಳ ಈ ಸಾಧನೆಯ ಹಿಂದೆ ಸಹೋದರರು ಸುಧಾಕರ್ ರೈ, ಜಯಪ್ರಕಾಶ್ ರೈಗಳು ಅವರು ಕೂಡ ಒಮ್ಮೆ ಬರಬೇಕು. ಅವರ ಇಡೀ ಕುಟುಂಬ ವರ್ಗ ಮಾನ್ಯ ಸೀತಾರಾಮರೈಗಳ ಸಾಧನೆಯ ಹಿಂದೆ ಇದೆ, ಸಾಧನೆಯನ್ನು ಸಂಭ್ರಮಿಸ್ತದೆ. ಒಂದು ಕುಟುಂಬ ಅಥವಾ ಮನೆ, ಮಕ್ಕಳು, ಪತ್ನಿ ಸಹಕಾರವನ್ನು ನೀಡಿದಾಗ, ಬೆಂಗಾವಲಾಗಿ ನಿಂತಾಗ ಹೇಗೆ ಒಬ್ಬ ವ್ಯಕ್ತಿ ಸಾಧನೆಯ ತುದಿಗೆ ಏರಬಹುದು ಎನ್ನುವುದಕ್ಕೆ ಸೀತಾರಾಮರೈಗಳು ಮತ್ತು ಅವರ ಕುಟುಂಬ ಮತ್ತು ಅಭಿಮಾನಿ ವರ್ಗದವರು ಕಾರಣ ಎನ್ನುವ ದ್ಯೋತಕವಾಗಿ ವೇದಿಕೆಯಲ್ಲಿ ಅತ್ಯಂತ ಅಪರೂಪದ ಸಂದರ್ಭ ನಿದರ್ಶನವನ್ನು ಕಾಣ್ತಾ ಇದ್ದೇವೆ. ಅಭಿಮಾನದ ಅಭಿವಂದನೆಗಳು ಸೀತಣ್ಣ ಮತ್ತು ದಂಪತಿಗಳಿಗೆ, ಶ್ರೀಮತಿ ಕಸ್ತೂರಿ ಕಲಾರೈ ಅವರಿಗೆ, ಜೊತೆಗೆ ಈ ಅಭಿಮಾನದ ಪಾಲು ಅವರ ಕುಟುಂಬಸ್ಥರಿಗೆ, ಮಕ್ಕಳಿಗೆ, ಅಳಿಯನಿಗೆ, ಸೊಸೆ ಅವರೆಲ್ಲರಿಗೂ ಇದೆ ಎನ್ನುವ ಮಾತನ್ನು ಹೇಳ್ತಾ ಇದೀಗ ಮಾನ್ಯ ಸಂಸದರು, ಕ್ಷೇತ್ರದ ಸಂಸದರು, ಕ್ಷೇತ್ರದ ಶಾಸಕರು ಮತ್ತು ಸಚಿವರ ವತಿಯಿಂದ ಅಭಿಮಾನದ ಅಭಿನಂದನೆ ಈ ವೇದಿಕೆಯಲ್ಲಿ ನಡೀತಾ ಇದೆ. ಮಾನ್ಯ ಸಚಿವರಾಗಿರುವಂತಹ ಶ್ರೀಯುತ ಸಂಗಾರ ಅವರು, ಮಾನ್ಯ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ವಿ ಸದಾನಂದ ಗೌಡ ಅವರು, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಅವರಿಂದ ಅಭಿಮಾನದ ಅಭಿನಂದನೆ. ಇನ್ನಷ್ಟು ಸಾಧನೆ ಮಾಡುವಂತ ಶಕ್ತಿ, ಚೈತನ್ಯ, ಆರೋಗ್ಯ, ಭಾಗ್ಯ, ಐಶ್ವರ್ಯವನ್ನ ದೇವರು ಪುತ್ತೂರಿನ ಒಡೆಯ ಮಲಿಂಗೇಶ್ವರ ದೇವರು ಅನುಗ್ರಹಿಸಲಿ ಅಂತೇಳಿ ಸಾರ್ವಜನಿಕರಿಗೆ ಮತ್ತೆ ಅಭಿನಂದಿಸಲಿಕ್ಕೆ ಅವಕಾಶ ಇದೆ. ಅಭಿನಂದನೆಯನ್ನು ಸ್ವೀಕಾರ ಅಭಿನಂದಿಸಿದಂಥ ಎಲ್ಲ ಬಂಧುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳು, ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಾನ್ಯ ಸೀತಾರಾಮರೈಗಳ ಮುತಾಲಿಕೆಯಲ್ಲಿ ನಿರ್ಮಾಣಗೊಂಡಿರುವಂಥ ಈ ಬಂಟರ ಭವನದಲ್ಲಿ ಮಾನ್ಯ ಸೀತಾರಾಮರೈಗಳ ಸಾಧನೆಯನ್ನು ಸಂಭ್ರಮಿಸುವಂಥ ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು ಅತ್ಯಂತ ಹೆಚ್ಚು ಅರ್ಥಪೂರ್ಣ. ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ಮಾನ್ಯ
ನಳಿನ್ ಕುಮಾರ್ ಕಟೀಲ್ ಅವರ ರಾಜಕೀಯ ಗುರುಗಳು ಮಾರ್ಗದರ್ಶಕರಾಗಿರುವಂಥ ಮಾನ್ಯ ಡಿ ವಿ ಸದಾನಂದ ಗೌಡ ಅವರು ಮೊದಲು ಮಾತಾಡಬೇಕು ಎನ್ನುವಂಥದ್ದು ಮಾನ್ಯ ಸಂಸದರ ಆಶಯ. ಅದಕ್ಕೆ ಪೂರಕವಾಗಿ ಸೀತಾರಾಮರೈಗಳ ಒಡನಾಡಿಯಾಗಿದ್ದುಕೊಂಡು ಅವರ ಮಾರ್ಗದರ್ಶಕರಾಗಿದ್ದುಕೊಂಡು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಲ್ಲಿಯ ಶಾಸಕರಾಗಿದ್ದುಕೊಂಡು, ಕ್ಷೇತ್ರದ ಸಂಸದರಾಗಿದ್ದುಕೊಂಡು, ಕೇಂದ್ರದ ಮಂತ್ರಿಗಳಾಗಿ ರಾಜಕೀಯ ಕ್ಷೇತ್ರದ ತುತ್ತ ತುದಿಗೇರಿ ಈ ಊರಿಗೆ ಗೌರವವನ್ನು ತಂದಿತ್ತಂತ ಮಾನ್ಯ ಡಿ ವಿ ಸದಾನಂದ ಗೌಡ ಅವರು ಈಗ ಸನ್ಮಾನಿಸಿದ ಬಗ್ಗೆ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕ್ಲಾಸ್ಮೇಟ್ ಬಗ್ಗೆ ಮಾತಾಡಬೇಕಾದ್ರೆ ಅದು ನಾವಿಬ್ಬರೇ ಇದ್ದು ಮಾತಾಡಬೇಕು, ಮೂರನೇವರು ಇದ್ದು ಮಾತಾಡೋದು ಅಷ್ಟು ಸರಿಯಾಗುವುದಿಲ್ಲ. ನಮ್ಮೆಲ್ಲ ಸಂಗತಿಗಳು, ಹಣೆಬರಗಳು ಕ್ಲಾಸ್ನ ಹೊರಗೆ ಅಲ್ಲಿ ಏನೆಲ್ಲ ಮಾಡಿದ್ದೇವೆ, ಆ ಮುಖಾಂತರ ನಾವು ಇಲ್ಲಿಗೆ ಏರಲಿಕ್ಕೆ ಏನೆಲ್ಲ ಆಗಿದೆ ಅಂತ ಹೇಳುವಂಥದ್ದು ತುಂಬ ಸೀಕ್ರೆಟ್ ಸಂಗತಿಗಳು. ಅದನ್ನು ಭಾರಿ ದೊಡ್ಡ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಆಗೋದು. ನಳಿನ್ ಕುಮಾರ್ ನೆಗಾಡೋದು ಅದಕ್ಕೆ. ಯಾಕೆಂತ ಹೇಳಿದರೆ ನಳಿನ್ ಕುಮಾರ್ ನನಗೆ ಕೇಳಿದರು, ಅಂದೇ ಕ್ಲಾಸ್ಮೇಟ್ ಅನ್ನಗಿಲ್ಲ 2 ಜನ ತೊಂದರೆ ಅಜ್ಜಿ. ನಮ್ಮೊಟ್ಟಿಗೆ ಕಲಿಯದಿದ್ದ ಕಾರಣ ನೀವು ಅಷ್ಟೇ ಎತ್ತರಕ್ಕೆ ಏರಿದ್ದೀರಿ, ಇಲ್ಲ ಇದ್ದರೆ ಸ್ವಲ್ಪ. ಈ ಒಂದು ಅದ್ಭುತ ಕಾರ್ಯಕ್ರಮದ ಅಧ್ಯಕ್ಷರು, ಹಿಂದೆ ಇದೇ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು. ಯಾವ ಇಸವಿಯಲ್ಲಿ ರಾಜೇಂದ್ರ ಕುಮಾರ್ರೆ? ಸುಮಾರು 8-10 ವರ್ಷದ ಹಿಂದೆ. ಯಾಕೆಂತ ಹೇಳಿದರೆ ಇಬ್ಬರು ಕೂಡ ಒಟ್ಟಿಗೆ ಈ ರಂಗವನ್ನು ಪ್ರವೇಶ ಮಾಡಿದವರು. ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರೇ ಉದ್ಘಾಟಕರು, ನಮ್ಮೆಲ್ಲರ ನಾಯಕರು, ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ನನ್ನ ಮಿತ್ರ ಆದಂಥ ನಳಿನ್ ಕುಮಾರ್ ಕಟೀಲ್ರವರೇ, ನಮ್ಮ ಗರಡಿಯಲ್ಲೇ ಪಳಗಿದವರು ಸನ್ಮಾನ್ಯ ಅಂಗರ್ರು, ಪ್ರಾಯಶಃ ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ಮಂತ್ರಿ ಯಾರಿಗಾದರೂ ಇಷ್ಟ ತನಕ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಅಂಗರ್ರು ಅಂತ ನಾನು ಮನಪೂರ್ವಕವಾಗಿ ನಾನು ಹೇಳಿದಲ್ಲ. ಸನ್ಮಾನ್ಯ ಅಂಗರ್ರವರೇ, ಸಂಜೀವ ಮಟ್ಟದೂರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಪ್ರಾರಂಭದಲ್ಲೇ ಹೇಳಿದರು, ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಟ ಮಾಡುವವರು, ಒಬ್ಬ ಅಭಿವೃದ್ಧಿಯ ಹರಿಕಾರ ಅಂತ ಅನ್ನಿಸ್ಕೊಂಡವರು, ಈ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಮಟ್ಟಂದೂರವರೇ. ನಮ್ಮ ಅಕ್ಕ ನಮ್ಮೊಟ್ಟಿಗೆ ಇದ್ದರು, ಮುಂದೆಯೂ ಬರಲಿಕ್ಕಿದ್ದಾರು. ಸನ್ಮಾನ್ಯ ಶಕುಂತಲಾ ಶೆಟ್ಟರು ಮಾಜಿ ಶಾಸಕಿಯಾಗಿ ಈ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಛಾಪನ್ನು ಬೀರಿದ್ದಾರೆ. ಶಕುಂತಲಾ ಶೆಟ್ಟರು ಅಂತ ಹೆಚ್ಚಿನವ್ರಿಗೆ ಗೊತ್ತು ಅಲ್ಲ, ಸಕ್ವಕ್ಕೆ ಅಂತಲೇ ಗೊತ್ತು. ಈ ಸಕ್ವಕ್ಕೆ ತುಂಬ ಚ್ಯೂಟಿಯಾಗಿ ಓಡಾಟ ಮಾಡ್ತಿರುವಂಥ ಒಬ್ಬರು ಶಾಸಕರಾಗಿದ್ದರು ಸನ್ಮಾನ್ಯ ಶಕುಂತಲಾ ಶೆಟ್ಟರವರೇ. ಈ ಒಂದು ಕಾರ್ಯಕ್ರಮದ ಆ ಪ್ರಾರಂಭದಲ್ಲೇ ಇದಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಂಥ ನಗರಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಜೀವೇಂದರ್ ಜೈನ್ರವರೇ, ಇವತ್ತು ಅಭಿನಂದನಾ ನುಡಿಗಳನ್ನು ಹೇಳಿದಂಥ ಶ್ರೀ ಝೇವಿಯರ್ ಡಿಸೋಜರವರೇ, ಇದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲೋಟ್ರವರೇ, ಸೀತಾರಾಮ್ ಕೇವಳ್ರೇ, ನಮ್ಮ ಸೇರಿದಂತೆ ಎಲ್ಲ ಹಿರಿಯ ಸಹಕಾರಿ ಬಂಧುಗಳೇ, ಒಬ್ಬ ಸಹಕಾರಿ ಆಗಬೇಕಾದ್ರೆ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ಯಾರೋ ಒಬ್ಬರು ಹಿರಿಯರ ವೇದಿಕೆಯಲ್ಲಿ ಹೇಳಿದ್ದನ್ನು ನಾನು ಧಾರವಾಡದಲ್ಲಿ ಕೇಳಿದ್ದೀನಿ. ಹೇಗೆ ಒಬ್ಬ ಸಹಕಾರಿ ನಿಜವಾದ ಅರ್ಥದಲ್ಲಿ ಒಬ್ಬ ಸಹಕಾರಿ ಆಗಲಿಕ್ಕೆ ಅವಾಗ ಏನೆಲ್ಲ ಇರಬೇಕು ಅಂತ ಹೇಳಿ. ಸಹಕಾರಿ ಆಗಬೇಕು ಅಂತ ಹೇಳಿದರೆ ನಿಜವಾದ ಅರ್ಥದಲ್ಲಿ ಅವನಿಗೆ 2-3 ಗುಣಗಳಿರಬೇಕು. ಅಂದರೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂಥದ್ದು. ಈಗಾಗಲೇ ನಮ್ಮ ಝೇವಿಯರ್ ಹೇಳಿದ ರೀತಿಯಲ್ಲಿ ರಾಜಕಾರಣ ಬೇಡ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದರೆ, ಅವರಿಗೆ ಸಕ್ವಕ್ಕನು ಬೇಕು, ಮಟ್ಟಂದೂರು ಬೇಕು. ಹಾಗಿದ್ರೆ ರಾಜಕಾರಣದಿಲ್ಲದೆ ಯಾರಾದರೂ ಒಬ್ಬರೊಟ್ಟಿಗೆ ಇರಬೇಕಾಗುತ್ತೆ. ಆದ ಕಾರಣ ಎಲ್ಲರನ್ನು ಒಟ್ಟಿಗೆ ಸೇರಿಸುವಂಥದ್ದೇ ಸಹಕಾರ. ಈ ಅದ್ಭುತ ತತ್ವದಲ್ಲಿ ನಡೆಯುವಂಥದ್ದು. ಒಂದು ಕುರುಡರ ಸಭೆಗೆ ಹೋದರೆ ಅಲ್ಲಿ ಆನೆ ಆಗಿರಬೇಕಂತೆ ನಾವು. ಆ ಕುರುಡನಿಗೆ ಏನು ಬೇಸರ ಆಗಬಾರ್ದು. ಅವನಿಗೆ ಮನಸ್ಸಲ್ಲಿ ಹೇಗುಂಟ ಹಾಗೆ, ಸೊಂಡಿಲನ್ನು ಮುಟ್ಟಿದರೆ ಹಗ್ಗ, ಕಾಲನ್ನು ಮುಟ್ಟಿದರೆ ಕಂಬ, ಅದರ ದೇಹವನ್ನು ಮುಟ್ಟಿದರೆ ಆನೆ, ಇದು ಗೋಡೆ. ಈ ರೀತಿ ಅವನಿಗೆ ಮನಸ್ಸಲ್ಲಿ ಏನುಂಟ ಆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಇರುವಂಥ ರೀತಿಯಲ್ಲಿ ಇರಬೇಕು. ಅಂದರೆ ಒಬ್ಬ ಕುರುಡರ ಇದಕ್ಕೆ ಹೋದರೆ ಅವನು ಆನೆ ಆಗಿರಬೇಕು ಅಂತ. ಹಾಗಾದರೆ ಕಿವುಡರ ಅಲ್ಲಿಗೆ ಹೋದರೆ ಹೆಂಗಿರಬೇಕು? ಒಂದು ಕಿವುಡರ ಸಭೆಗೆ ಸಮಾವೇಶಕ್ಕೆ ಹೋದರೆ ಶಬ್ದದಂತಿರಬೇಕು. ಅವರು ಏನೇ ದಂಗಣ ಹಾಕಲಿ, ಏನೇ ಡಿಂಗಣ ಹಾಕಲಿ, ಅವರ ಶಬ್ದ ಅವನಿಗೆ ಕೇಳೋದೇ ಇಲ್ಲ. ಆದ ಕಾರಣ ಅವನಷ್ಟಕ್ಕೆ ಖುಷಿಯಾಗಿರ್ತಾನೆ. ಆದ ಕಾರಣ ಅವ್ರನ್ನ ಖುಷಿಯಲ್ಲಿ ಇಡಬೇಕಾದ್ರೆ ಇವರು ಶಬ್ದ ಮಾಡ್ತಾಯಿದ್ರು ಏನು ತೊಂದರೆ ಆಗೋದಿಲ್ಲ. ಆದರೆ ಸಹಕಾರ ರಂಗ ಹಾಗಲ್ಲ.
ಸಹಕಾರಿ ರಂಗ ಬುದ್ಧಿವಂತರ ಒಂದು ಕ್ಷೇತ್ರ. ಆ ಬುದ್ಧಿವಂತರ ಜೊತೆ ಇದ್ದಾಗ ಏನಿರಬೇಕು, ಹೇಗಿರಬೇಕು ಹೇಳಿ? ತನ್ನಲ್ಲಿ ಬುದ್ಧಿವಂತಿಕೆ ಇರಬೇಕು. ಆ ಬುದ್ಧಿವಂತಿಕೆ ಕ್ಷೇತ್ರಕ್ಕೆ ಹೋದಾಗ ತಾನು ದಡ್ಡನಾಗಿ ಸುಮ್ಮನೆ ಇದ್ದುಕೊಂಡು ಎಲ್ಲವನ್ನ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕು. ಆಗಲೇ ಅವನು ಸಹಕಾರ ರಂಗದಲ್ಲಿ ಯಶಸ್ವಿ ಆಗೋದು. ಸೀತಾರಾಮ ರೈಗಳು ಆ ಕೆಲಸವನ್ನು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನಾನು ಹೇಳಬಲ್ಲೆ. ಪ್ರಾಯಶಃ ನಮಗೆ ಗೊತ್ತಿದೆ ಇವತ್ತು ಸಹಕಾರ ಸಂಘ ಎಷ್ಟು ದೊಡ್ಡದು ಅಂತ ಹೇಳಿ. ಇಡೀ ದೇಶದ ಸಹಕಾರಿ ತತ್ವ ಜಗತ್ತಿಗೆ ಒಂದು ಅತ್ಯಂತ ಯಶಸ್ವಿಯಾದಂಥ ಮಾರ್ಗದರ್ಶನ ಸೂತ್ರಗಳನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ಸುಮಾರು 2008-10 ಅವತ್ತು ಆರ್ಥಿಕವಾಗಿ ಜಗತ್ತೇ ತತ್ತರಿಸಿದಂಥ ಆ ಸಂದರ್ಭದಲ್ಲಿ ಕಂಡುಕೊಂಡಂಥ ಸತ್ಯ. ವಾಷಿಂಗ್ಟನ್ನಲ್ಲಿ ಜಗತ್ತಿನ ಎಲ್ಲ ತಜ್ಞರು, ಆರ್ಥಿಕ ತಜ್ಞರು, ಮತ್ತೆ ಈ ಆರ್ಥಿಕ ಸ್ಥಿರತೆಯನ್ನು ತರುವಂಥದ್ದು ಹೇಗೆ, ಯಾವ್ಯಾವ ರಾಷ್ಟ್ರಗಳಲ್ಲಿ ಏನೇನು ತೊಂದರೆಗಳಾಗಿದೆ, ಯಾವ್ಯಾವ ರಾಷ್ಟ್ರಗಳು ತಗೊಂಡಂಥ ನಿಲುವುಗಳೇನು. ಭಾರತ ದೇಶ ಅಭಿವೃದ್ಧಿಶೀಲ ರಾಷ್ಟ್ರವೂ ಅಲ್ಲ, ಅಥವಾ ಬರೇ ಒಂದು ಬಡತನದ ರಾಷ್ಟ್ರವೂ ಆಗಿರಲಿಲ್ಲ ಆಗ. ಆದರೆ ಭಾರತ ದೇಶದಲ್ಲಿ ಆರ್ಥಿಕ ಹಿನ್ನಡೆ ನಮಗೆ ಯಾರಿಗೂ ಗೊತ್ತಾಗುವಂಥ ರೀತಿಯಲ್ಲಿ ನಡೀಲೇ ಇಲ್ಲ. ಎಷ್ಟೆಷ್ಟೋ ಬ್ಯಾಂಕ್ಗಳು ದಿವಾಳಿಗೆ ಹೋದನ್ನು ನೀವು ಕಂಡಿದ್ದೀರಿ. ಎಷ್ಟೆಷ್ಟೋ ಇನ್ಸ್ಟಿಟ್ಯೂಷನ್ಸ್ ಹೆಸರಿಲ್ಲದೆ ಅಂತ ಕಂಡಿದ್ದೀರಿ. ಈ ತಜ್ಞರ ದೊಡ್ಡ ಸಮಾವೇಶದಲ್ಲಿ ಚರ್ಚೆಗಳಾದ ಮೇಲೆ, ಎಲ್ಲ ದೇಶದ ಪ್ರತ್ಯೇಕ ಉದಾಹರಣೆಯನ್ನು ಕೊಟ್ಟ ಮೇಲೆ ಮಾಧ್ಯಮದ ಮಿತ್ರರೊಂದು ಪ್ರಶ್ನೆ ಕೇಳಿದರು. ಭಾರತದ ಅದನ್ನು ರೆಪ್ರೆಸೆಂಟ್ ಮಾಡಿದಂಥ ನಮ್ಮ ತಜ್ಞರ ಜೊತೆ ಕೇಳಿದರು, ನಿಮ್ಮ ರಾಷ್ಟ್ರಕ್ಕೆ ಇದೇನು ದೊಡ್ಡ ಸಂಗತಿ ಆಗಲಿಲ್ಲ, ಕಾರಣ ಏನು ಅಂತ ಹೇಳುವಂಥದ್ದು. ಅವರು ಅವರಾಗಿ ಅದನ್ನು ಹೇಳಲಿಲ್ಲ, ಆ ತಜ್ಞರ ವಿಶ್ಲೇಷಣೆಯಲ್ಲಿ ಬಂದದ್ದನ್ನು ಹೇಳಿದರು. ಭಾರತದಲ್ಲಿ ಆರ್ಥಿಕ ಆ ಹಿನ್ನಡೆಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಲಿಕ್ಕೆ ನಮಗೆ ಕಾರಣ ಆಗಿರುವಂಥದ್ದು ಭಾರತ ದೇಶದಲ್ಲಿರುವಂಥ ಸಹಕಾರಿ ತತ್ವ ಮತ್ತು ಸಹಕಾರಿ ವಿಶ್ಲೇಷಣೆಗಳು ಅಂತ ಹೇಳುವಂಥದ್ದನ್ನು ಹೇಳಿದರು. ಹೇಗೆ ಮನೆಯ ಒಬ್ಬ ತಾಯಿ ಕೂಡ ಆ ಮನೆಯಲ್ಲಿ ತನ್ನ ಗಂಡನ ಜೊತೆಗೆ ಸಹಕಾರದಲ್ಲಿದ್ದು, ಯಾವುದೋ ಜಾತ್ರೆಗೆ ಹೋಗುವಂಥ 10 ರೂಪಾಯಿ ಕೊಟ್ಟರೆ 2 ರೂಪಾಯಿ ತಾನು ಅದನ್ನು ಉಳಿಸ್ಕೊಂಡು ಆ ಉಳಿತಾಯದ ಮನೋಭಾವನೆಯನ್ನು ಮುಂದೂಡಿಕೊಂಡು ಸಹಕಾರಿ ರಂಗದಲ್ಲಿರುವಂಥ ವ್ಯಕ್ತಿಗಳು ಸಹಕಾರಿ ಕ್ಷೇತ್ರದಲ್ಲಿ ತನ್ನ ಸದಸ್ಯರನ್ನು ಒಟ್ಟಿಗೆ ಸೇರಿಸಿಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದಂಥ ದಿಟ್ಟ ಹೆಜ್ಜೆಗಳು ಭಾರತವನ್ನು ಆ ಆರ್ಥಿಕ ಹಿನ್ನಡೆಯಿಂದ ರಕ್ಷಿಸುವಂಥ ಕೆಲಸ ಆಗಿದೆ. ಅದಕ್ಕಾಗಿ ಭಾರತದ ಸಹಕಾರಿ ತತ್ವ ಜಗತ್ತಿನ ಆ ಆರ್ಥಿಕ ವಿಶ್ಲೇಷಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದ್ದೇ ತಗೊಳ್ಳಿ, ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಹಕಾರಿ ರಂಗ ಮುಂದೆ ಹೋಗ್ತಾ ಇರುವಂಥದ್ದು. ಸರ್ಕಾರಗಳು ಏನೇನೋ ಕೊಡುಗೆಗಳನ್ನು ಕೊಡ್ಬೋದು. ನಾವು 0% ರೈತರಿಗೆ ಬಡ್ಡಿ ಸಾಲ ಇದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. 5 ರೂಪಾಯಿ ನಾವು ಹಾಲಿಗೆ ಏನು ಕೊಡೋದು, ಪ್ರೋತ್ಸಾಹಧನ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಆದರೆ ಇದರೆಲ್ಲ ವಿಶ್ಲೇಷಣೆಗಳು ಇದನ್ನೆಲ್ಲವನ್ನು ಅತ್ಯಂತ ಸಮರ್ಪಕವಾಗಿ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮಧ್ಯದಲ್ಲಿರುವಂಥ ಸಹಕಾರ ರಂಗ ಇದ್ದರೆ ಮಾತ್ರ ಅದು ಸಾಧ್ಯವೇ ಹೊರತು ಅದರಿಂದ ಇಲ್ಲದಿದ್ರೆ ಅದು ಸಾಧ್ಯವೇ ಇಲ್ಲ. ಕರ್ನಾಟಕದಲ್ಲಿ 45,000 ಸಹಕಾರಿ ಸಂಘಗಳಿದ್ದಾವೆ. ಕರ್ನಾಟಕದಲ್ಲಿ ಸುಮಾರು 2,25,00,000 ಸದಸ್ಯರಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 1,50,000 ಕೋಟಿ ಟರ್ನ್ ಓವರ್ಗಳು ಇವತ್ತು ನಮ್ಮ ಸಹಕಾರ ರಂಗದಲ್ಲಿ ನಡೀತದೆ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ. ಒಂದು ರಾಜ್ಯದ ಬಜೆಟ್ಗೆ ಹತ್ತಿರ ಇರುವಂಥ ಒಂದು ಸಹಕಾರ ರಂಗ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಬೇಕು. ಯಾರಿಂದ ಕೆಲಸ ಮಾಡೋಕ್ಕೆ ಇದನ್ನು ಸಾಧ್ಯ? ಯಾರಿಂದ ಸಾಧ್ಯ? ಯಾರೋ ವಿಶ್ವಾಸಾರ್ಹ ನಾಯಕರು ಇದರೊಳಗಿದ್ದಾಗ, ಯಾರು ನಂಬಿಕಸ್ತಂಥ ವ್ಯಕ್ತಿಗಳು ಇಂಥ ಸಹಕಾರಿ. ಹಿಂದೆಲ್ಲ ಒಂದು ಗಾದೆ ಇತ್ತು, ನಿಮಗೆ ಗೊತ್ತಿರ್ಬೋದು, ಒಂದು 25 ವರ್ಷದ ಹಿಂದೆ ಎಲ್ಲ MLA MP ಆಗಬೇಕಾದ್ರೆ ನೀನು ಎಷ್ಟು ಸೊಸೈಟಿ ಹೊಡೆದು ಬಂದಿದೆಯಪ್ಪ ಅಂತ ಕೇಳುವಂಥ ಕಾಲ ಇತ್ತು. ಒಂದು ಕಾಲ ಇತ್ತು. ಸಹಕಾರಿ ರಂಗಗಳನ್ನು ಲೂಟಿ ಹೊಡ್ತವೇ ರಾಜಕಾರಣದಲ್ಲಿ ಮುಂದೆ ಹೋಗುವುದು ಅಂತ ಇತ್ತು. ಇವತ್ತು ಸಹಕಾರ ರಂಗ ಎಷ್ಟು ಮುಂದೆ ಹೋಗಿದೆ, ಎಷ್ಟು ಪಾರದರ್ಶಕ ಆಡಳಿತ ಕೊಡ್ತಾ ಇದೆ. ಇವತ್ತು 1 ನಯಾ ಪೈಸೆ ಹೆಚ್ಚು ಕಡಿಮೆ. ಹಿಂದೆ 64 ಎನ್ಕ್ವೈರಿ ಅಂತ ಹೇಳುವಂಥದ್ದು ಅದು ಸಾಮಾನ್ಯ ನಡೆಯದಂಥ ಊರುಗಳಿಲ್ಲ, ನಡೆಯದಂಥ ಸೊಸೈಟಿಗಳಿಲ್ಲ. ಆದರೆ ಇವತ್ತು ಪರಿವರ್ತನೆಗಳು ಆಗಿರುವಂಥದ್ದನ್ನು ನಾವು ಕಂಡಿದ್ದೇವೆ. ನಿನ್ನೆ ಅಮಿತ್ ಶಾ ಅವರು ನಮ್ಮ ಕ್ಷೀರ ಬ್ಯಾಂಕನ್ನು ಉದ್ಘಾಟನೆ ಮಾಡ್ತಾ ಒಂದು ಮಾತನ್ನು ಹೇಳಿದರು. ಭಾರತ ದೇಶದಲ್ಲಿ ಈ ಎಲ್ಲರನ್ನು ಒಗ್ಗೂಡಿಸಬಲ್ಲಂತಹ ಸುಮಾರು ಹತ್ರ 25 ಕೋಟಿ ಕುಟುಂಬಗಳನ್ನು ಒಗ್ಗೂಡಿಸಬಲ್ಲಂಥ ಏಕ ವ್ಯವಸ್ಥೆ ಮತ್ತು ಅವರ ಆರ್ಥಿಕ ಸಬಲೀಕರಣವನ್ನು ಕೊಡಬಲ್ಲಂಥ ಏಕೈಕ ವ್ಯವಸ್ಥೆ ಅದು ಸಹಕಾರಿ ರಂಗದ ಮುಖಾಂತರ ಮಾತ್ರ ಸಾಧ್ಯ ಅಂತ ಹೇಳುವಂಥದ್ದನ್ನು ಹೇಳಿದರು. ಅದಕ್ಕಾಗಿ ಸಹಕಾರಿ ರಂಗ ಇವತ್ತು ಅತ್ಯಂತ ಬಲಾಢ್ಯವಾಗಿ ಮುಂದೆ ಬರ್ತಾ ಇರುವಂಥದ್ದು ನಾವು ಕಂಡಿದ್ದೇವೆ. ಟ್ರಾನ್ಸ್ಪರೆನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಅದನ್ನು ತಗೊಳ್ಳೋದೇ ಸಹಕಾರ ರಂಗದಲ್ಲಿ. ಎಲ್ಲ ಸಣ್ಣ
ನಿಮ್ಮ ಸಹಕಾರ ರಂಗ ಕೂಡ ಕಂಪ್ಯೂಟರೈಸ್ ಆಗಬೇಕು. ಒಂದು ನಯಾ ಪೈಸೆ ಬಿದ್ದರೂ ಕೂಡ ಅದು ತಕ್ಕಂಥ ಕಂಪ್ಯೂಟರ್ಗೆ ಸೇರುವಂಥ ವ್ಯವಸ್ಥೆಗಳಾಗಬೇಕು. ಸಾಲ ಕೊಟ್ಟವನ, ಸಾಲ ವಸೂಲು ಮಾಡಿದವನ, ಸಾಲದಲ್ಲಿ ಲಾಭ ಬಂದದನ್ನು ಹಂಚಿದ್ದನ್ನು ಎಲ್ಲವನ್ನ ತಿಳ್ಕೊಳ್ಳಬಲ್ಲವಂಥ ಅದ್ಭುತವಾದಂಥ ಒಂದು ಟ್ರಾನ್ಸ್ಪರೆನ್ಸಿ ಇನ್ ಕೋಆಪರೇಟಿವ್ ಸೆಕ್ಟರ್, ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಪ್ರಾಯಶಃ ಸೀತಾರಾಮ ರೈಗಳು ಅವರ ಆಗಿನ ಕಾಲದಿಂದಲೇ ಅದನ್ನು ಮಾಡಿದರು. ರಾಜೇಂದ್ರ ಕುಮಾರ್ ಅವರು ಸಾಧಾರಣ ಸುಬ್ರಹ್ಮಣ್ಯಕ್ಕೆ ಹೋದರೂ ಸಿಕ್ಲಿಕ್ಕಿಲ್ಲ ಅಂತ ಜೋಡಿ ಅವ್ರದ್ದು. ಅವತ್ತಿನಿಂದಲೇ ಅವರು ಈ ರಂಗವನ್ನು ಪ್ರವೇಶ ಮಾಡಿದವರು. ಶಕುಂತಲಾ ಶೆಟ್ಟರು ಯಾಕೆ ನಗಾಡ್ತೀರಿ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಅವರ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವರು KMFನ ಅಧ್ಯಕ್ಷರು ಅಂದರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮೊಳಹಳ್ಳಿ ಶಿವರಾಯರಂಥ ಆ ಹಿರಿಯರಿಂದ ಹುಟ್ಟು ಹಾಕಲ್ಪಟ್ಟಂಥ ಆ ಒಂದು ಸಹಕಾರಿ ರಂಗಕ್ಕೆ ಅತ್ಯಂತ ವೇಗವನ್ನು ಕೊಟ್ಟದರಲ್ಲಿ ಈ ಜೋಡಿ ಅದ್ಭುತ ಜೋಡಿ ಆ ಕೆಲಸ ಮಾಡಿದೆ. ಅವರಿಗೂ ಸಹಕಾರ ರತ್ನ ಬಂತು, ಇವರಿಗೂ ಸಹಕಾರ ರತ್ನ ಬಂತು. ಸಹಕಾರಿ ರತ್ನದ ಗೌರವ ಜಾಸ್ತಿ ಆಗಿದೆ ಇಂಥವರಿಗೆ ಸಹಕಾರ ರತ್ನಗಳನ್ನು ಕೊಟ್ಟ ಕಾರಣ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ನಾವು ಇವತ್ತು ಆಲೋಚನೆ ಮಾಡ್ಬೋದು. ರಾಜ್ಯದಲ್ಲಿ ಇವತ್ತು ಕೃಷಿ ಪತ್ತಿನ ಸಹಕಾರ ರಂಗ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಪಟ್ಟಣ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ವೇಗವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದನ್ನು ಇವತ್ತು ಮಾಡ್ತಾ ಇದೆ. ಆದ ಕಾರಣ ಇವತ್ತು ಇದಕ್ಕೆ ಅಡಿಪಾಯ ಹಾಕಿದಂಥ ವ್ಯಕ್ತಿಗಳನ್ನು ಗೌರವ ಮಾಡೋದರ ಮೂಲಕ ಮುಂದಕ್ಕೆ ಬರುವಂಥ ವ್ಯಕ್ತಿಗಳನ್ನು ಕೂಡ ಅದೇ ರೀತಿ ಇರುವವರನ್ನು ತರಿಸಬೇಕು ಅಂತ ಹೇಳುವಂಥ ಪ್ರಯತ್ನಕ್ಕಾಗಿಯೇ ಈ ಸಹಕಾರಿ ರತ್ನ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಆಗ್ತದೆ. ನನಗೆ ಖುಷಿ ಆಯಿತು. ಮೊನ್ನೆ ಪ್ರಾಯಶಃ ನನ್ನ ಕ್ಲಾಸ್ಮೇಟಿಗೆ ಸಹಕಾರ ರತ್ನ ಕೊಡುವಾಗ ನನ್ನ ಕ್ಷೇತ್ರದಲ್ಲೇ ನಡೆದದ್ದು. ಬ್ಯಾಂಗ್ಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಯಶವಂತಪುರದಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಸೀತಣ್ಣ ಮೇಲೆ ಬರುವಾಗ ಏನೋ ನನಗೆ ಒಂದು ಪ್ರಶಸ್ತಿ ಸಿಕ್ಕಿದಾಗೆ ಆಗ್ತಾಯಿತ್ತು. ಕೆಲವು ಸರ್ತಿ ಹಾಗೆಲ್ಲ ಆಗ್ತವೆ. ಆತ್ಮೀಯರಿಗೆ, ವಿಶ್ವಾಸಾರ್ಹ ವ್ಯಕ್ತಿಗಳಿಗೆ, ನಂಬಿಕತ್ತ ವ್ಯಕ್ತಿಗಳಿಗೆ ಅರ್ಹತೆಯ ಆಧಾರದ ಮೇಲೆ ಆ ಗೌರವಗಳು ಬಂದಾಗ ನಿಜವಾಗಿ ಅದನ್ನು ಸಂತೋಷವನ್ನು ಅನುಭವಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಿದ್ದೇವೆ. ಇವತ್ತು ಮತ್ತೆ ಬರಬೇಕು ಅಂತ ಹೇಳಿದರು. ಮೊನ್ನೆ ತಾನೇ ನಾನು ಬಂದು ಹೋಗಿದ್ದೆ. ನಳಿನ್ ಕುಮಾರ್ ಈಗ ನನಗೆ ಬೈತಾ ಇದ್ದರು, ನಾಳ್ದು ಎಂತ ಮಾಡ್ತೀರಿ, ಅಲ್ಲಿ ಮಂಗಳೂರಿಂದ ಒಂದು ಉಂಟು ಅಂತ ಹೇಳಿ. ಅದರಿಂದ 2 ದಿವಸ ಕಳೆದ್ರೆ ಉಚ್ಚಿಲಕ್ಕೆ ಹೋಗಬೇಕು. ಈ ರೀತಿ ಬೇರೆ ಬೇರೆ ಸನ್ಮಾನ್ಯ ರಮಾನಾಥ್ರಿಗಳು, ಮಾಜಿ ಮಂತ್ರಿಗಳು ಈಗಾಗಲೇ ಬಂದಿದ್ದಾರೆ. ಅವರನ್ನು ನಾನೇ ಸ್ವಾಗತ. ಎಷ್ಟು ನೋಡಿ, ಇದೆಲ್ಲ ಸಹಕಾರ ರಂಗ ಅಂತ ಹೇಳಿದರೆ ಹೀಗೆ. ಇಲ್ಲ ಇದ್ದರೆ ಕಾಂಗ್ರೆಸ್ನ ಮಾಜಿ ಮಂತ್ರಿಗಳನ್ನು ನಾನೇನು ಮಾಜಿ ಒಬ್ಬ ಮಂತ್ರಿ ಸ್ವಾಗತ ಮಾಡಲಿಕ್ಕೆ ಉಂಟಾ? ಸಹಕಾರ ರಂಗ ಅಂತ ಹೇಳಿದರೆ ಹಿಂಗೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂಥದ್ದು. ಅದಕ್ಕಾಗಿ ಮೊನ್ನೆ ಕಳೆದ 1 ವಾರದಿಂದ ಎಲ್ರಿಗೂ ನನ್ನ ತಲೆ ಮೇಲೆ ಕಣ್ಣು, ನನ್ನ ಮುಖದ ಮೇಲೆ ಕಣ್ಣು. ಅದರ ಹಿಂದೆಲ್ಲ ನನ್ನ ಮೇಲೆ ಕಣ್ಣಿತ್ತು, ಈಗ ನನ್ನ ತಲೆ ಮತ್ತು ನನ್ನ ಮುಖದ ಮೇಲೆ. ಆ ತಿರುಪತಿಗೆ ಹೋಗಿದ್ದೆ, ಅಲ್ಲಿ ಎಲ್ಲ ಕೇಶಮುಂಡನ್ನು ಮಾಡಿಸ್ಕೊಂಡು ಬಂದೆ. ಯಾರೋ ಒಬ್ಬ ನನ್ನ ಮಿತ್ರ ರಮನಾಥ್ರೈ ಅಂತವರ ಮಿತ್ರ ಹೇಳಿದರು, ಒಂದು ಟೊಪ್ಪಿ ಹಾಕಿ ಅಂತ, ಹಾಕ್ಕೊಳ್ಳಿ ಅಂತ ಹೇಳಿ. ನಾನು ಹೇಳಿದೆ, ನನಗೆ ಟೊಪ್ಪಿ ಹಾಕಿಯೂ ಗೊತ್ತಿಲ್ಲ, ಇನ್ನೊಬ್ಬನಿಗೆ ಹಾಕಿಯೂ ಗೊತ್ತಿಲ್ಲ, ಆದ ಕಾರಣ ನಾನು ಟೊಪ್ಪಿ ಹಾಕಲ್ಲ ಅಂತ. ನಾನು ಹೀಗೆ ಇರ್ತೇನೆ ಅಂತ ಹೇಳಿದೆ. ಇವತ್ತು ಏರ್ಪೋರ್ಟ್ನಲ್ಲಿ ಬಂದಾಗ ನಮ್ಮ ಸೆಕ್ಯೂರಿಟಿಗಳಿಗೆ ನನ್ನ ಪರಿಚಯನೇ ಇಲ್ಲ, ನಾನು ನಡ್ಕೊಂಡು ಹೋಗ್ತಾನೆ ಇದ್ದೇನೆ, ಅವರು ಹಿಂಗೆ ನೋಡ್ತಾನೆ ಇದ್ದಾರೆ. ಸಹಕಾರಿ ತತ್ವದಲ್ಲಿ ಈ ರೀತಿಯಲ್ಲಿ ಆಗುತ್ತೆ. ಯಾಕೆಂತೇಳಿದರೆ ಗೊತ್ತಿದ್ದು ಗೊತ್ತಿಲ್ಲದವನಾಗಿ, ಇದ್ದು ಇಲ್ಲದವನಾಗಿ ಇನ್ನೊಬ್ಬನ ಸೇವೆ ಮಾಡಬೇಕು ಅಂತ ಹೇಳುವಂಥ ಭಾವನೆಯನ್ನು ವ್ಯಕ್ತಪಡಿಸುವುದೇ ಅದೇ ಒಂದು ಅದ್ಭುತವಾದಂಥ ಒಂದು ಕ್ಷೇತ್ರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನು ಸೀತಾರಾಮ ರೈಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಭಾರಿ ದೊಡ್ಡ ಒಂದು ಫುಟ್ಬಾಲ್ ಪಂದ್ಯಾಟ ಇದು. ಇದರಲ್ಲಿ ಗೋಲು ಹೊಡೆಯುವಂಥದ್ದು ಅಷ್ಟು ಸುಲಭ ಇಲ್ಲ. 2 ಗೋಲುಗಳಿಲ್ಲ, 2 ತಂಡಗಳಿಲ್ಲ, ಒಂದೇ ಮೈದಾನ, ಒಂದೇ ಭಾವನೆ ಇರುವಂಥ ಜನ, ಒಂದೇ ರೀತಿಯ ಆಟ ಆಡಬೇಕು ಅಂತ ಹೇಳುವಂಥ ಪ್ರಯತ್ನ. ಆದರೂ ಅವರನ್ನೆಲ್ಲ ತಪ್ಪಿಸಿಕೊಂಡು ಅವರನ್ನು ಒಂದು ಕಡೆಯಿಂದ ತಪ್ಪಿಸೋದು, ಇನ್ನೊಂದು ಕಡೆಯಿಂದ ಎಲ್ಲರಿಂದ ಪಾಸ್ ತಗೊಳ್ಳೋದು, ಆ ಗೋಲುಗಳನ್ನು ತರಲಿಕ್ಕೆ ಅಂಥ ಒಂದು ಅದ್ಭುತ ಕೆಲಸದಲ್ಲಿ ಅದ್ಭುತವಾದಂಥ ಗೋಲು ಹೊಡೆದದ್ದು ಸನ್ಮಾನ್ಯ ಸೀತಾರಾಮ ರೈಗಳು ಈ ಭಾಗದಲ್ಲಿ ಅಂತ ಹೇಳಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಶಸ್ವಿಯಾಗಲಿ. ಈಗಾಗಲೇ ಸೀತಾರಾಮ ರೈಗಳು ಒಂದು ಮಾತು ಹೇಳ್ತಾ ಇದ್ದರು, ಸಹಕಾರಿ ರಂಗಕ್ಕೆ ಇನ್ನಷ್ಟು ವೇಗ ಕೊಡುವಂಥ ಹಲವಾರು ಹೆಜ್ಜೆಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕು ಅಂತ ಹೇಳಿ. ಪ್ರಾಯಶಃ ನಾನು ಸೀತಾರಾಮ ರೈಗಳಿಗೆ ಹೇಳಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಸಹಕಾರಿ ಒಂದು ಇಲಾಖೆಗೆ ಒಂದು ಮಂತ್ರಿಗಳನ್ನೇ ಮಾಡಿ
ಅದು ಒಂದು ಅತ್ಯಂತ ಪ್ರಬಲ ಮಂತ್ರಿಗಳನ್ನು ಮಾಡಿ ಆ ಮೂಲಕ ಇದರ ಒಳಗಿರುವಂಥ ಎಲ್ಲ ಹೆಗ್ಗಣಗಳನ್ನು ಹೊರಗೆ ತೆಗೆಯುವಂಥದ್ದು, ಇದರ ಒಳಗೆ ಒಳ್ಳೆ ಬಿಳಿ ಬಿಳಿ ಮಲಗಳನ್ನು ಕಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡೋದರ ಮುಖಾಂತರ ಈ ಕ್ಷೇತ್ರ ಪಾರದರ್ಶಕವಾಗಿರಬೇಕು. ಕ್ಷೀರ ಕ್ರಾಂತಿ ಹೆಂಗಾಯ್ತೋ, ಹಸಿರು ಕ್ರಾಂತಿ ಹೆಂಗಾಯ್ತೋ ಹಾಗೆ ಸಹಕಾರಿ ಕ್ರಾಂತಿ ಕೂಡ ಒಂದು ಅದ್ಭುತವಾದಂಥ ದಿಟ್ಟ ಹೆಜ್ಜೆಯನ್ನಿರಬೇಕು. ನೀವು ನಡೆದಂಥ ಮಾರ್ಗದಲ್ಲಿ ನಮ್ಮ ಮುಂದಿನ ಯುವ ಪೀಳಿಗೆ ನಡಿಲಿ ಅಂತ ಹೇಳುವಂಥ ಒಂದು ಕೇಳಿಕೆಯನ್ನು ಮಾತ್ರ ಯುವಕರಲ್ಲಿ ಹೇಳಿ, ತಮಗೆ ಮತ್ತೆ ಮಹಾಲಿಂಗೇಶ್ವರರು ಆಯುರ ಆರೋಗ್ಯ ಐಶ್ವರ್ಯ ಸಕಲ ದನಕನಕ ಸಂಪತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ. ನಿಮಗೆ ಹೆಚ್ಚು ಕೊಡಲಿ ಅಂತ ಯಾಕೆ ಕೇಳಿದ್ದು ಅಂತ ಹೇಳಿದರೆ, ನಿಮಗೆ ಹೆಚ್ಚು ಕೊಟ್ಟದ್ರಲ್ಲಿ ನಮಗೂ ಒಂದಷ್ಟು ಪಾಲು ಸಿಗ್ತದೆ. ಕೆಲವರೆಲ್ಲ ಕೊಡುವುದಿಲ್ಲ, ಇವರೆಲ್ಲ ಕೊಡ್ತಾರೆ. ಆದ ಕಾರಣ ಇವರಿಗೆ ಕೊಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಡಿಸಿದ್ರೆ ಸ್ವಲ್ಪ ನಮಗೂ ಸಿಗ್ತದೆ. ಸ್ವಾರ್ಥ ಇದೆ, ಇದಾಗಲಿ ಅಂತ ಹೇಳಿ ತಮಗೆಲ್ಲ ಶುಭ ಹಾರೈಕೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ವಂದಿಸಿ ನಾನು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಸಾಕಾರ್. ವಂದನೆಗಳು. ಮಾನ್ಯ ಸೀತಾರಾಮ್ ರೈಗಳನ್ನು ಅಭಿಮಾನದಿಂದ ಸನ್ಮಾನಿಸಿ ಸೀತಾಭಿಮಾನದ ಅಭಿಮಾನದ ಸನ್ಮಾನದ ನುಡಿಗಳನ್ನಾಡಿದಂಥ ಮಾನ್ಯ ಡಿ.ವಿ. ಸದಾನಂದ ಗೌಡ ಅವರಿಗೆ ನಾನು ನಮ್ಮ ನಾಗರಿಕ ಸನ್ಮಾನ ಸಮಿತಿಯ ಸದಸ್ಯರು ಪೋಷಕರಾಗಿರುವಂಥ ಮಾನ್ಯ ಸತೀಶ್ ಕುಮಾರ್ ಕೆಡಿಂಜಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಮಾನ್ಯ ಮಾಜಿ ಸಚಿವರಾಗಿರುವಂಥ ರಮಾನಾಥ್ ರೈಗಳಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಮೇಶ್ ಐಡಿಂಬ್ರಿ, ನಮ್ಮ ನಾಗರಿಕ ಸನ್ಮಾನ ಸಮಿತಿಯ ಸದಸ್ಯರಾಗಿರುವಂಥ ರಮೇಶ್ ಐಡಿಂಬ್ರಿ ಅವರು ಮಾನ್ಯ ರಮಾನಾಥ್ ರೈಗಳಿಗೆ ಮಾಜಿ ಸಚಿವರಿಗೆ ಹೂಗುಚ್ಚ ಶಾಲನ್ನು ಹೊದಿಸಿ ಅಭಿನಂದಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪುತ್ತೂರು ತಾಲೂಕು ಬಂಟರ ಸಂಘದ ಕಾರ್ಯದರ್ಶಿಗಳು ಮತ್ತು ನಾಗರಿಕ ಸನ್ಮಾನ ಸಮಿತಿ ಸದಸ್ಯರಾಗಿರುವಂಥ ಪದಾಧಿಕಾರಿಯಾಗಿರುವಂಥ ರಮೇಶ್ ಅವರಿಗೆ ಮತ್ತು ಸನ್ಮಾನವನ್ನು ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಮಾನ್ಯ ರಮಾನಾಥ್ ರೈಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಈ ಕಾರ್ಯಕ್ರಮಕ್ಕಾಗಿ ವಿಶೇಷ ಅಭಿಮಾನದಿಂದ ಬೆಂಗಳೂರಿನಿಂದ ತುರ್ತು ಕಾರ್ಯಕ್ರಮ ಇದ್ದರೂ ಕೂಡ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿರುವಂಥ ಈ ಕ್ಷೇತ್ರದ ಸಂಸದರು, ಭಾಜಪದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು, ಜನಪ್ರಿಯ ಜನನಾಯಕರಾಗಿರುವಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮ್ ರೈ ಅವರ ಸೀತಾಭಿಮಾನ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಅಧ್ಯಕ್ಷರು, ಮಂಗಳೂರು DCC ಬ್ಯಾಂಕಿನ ಅಧ್ಯಕ್ಷರು, ಸಹಕಾರಿ ರತ್ನ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ M.N. ರಾಜೇಂದ್ರ ಕುಮಾರ್ ಅವರೇ, ಸೀತಾರಾಮ ರೈ ಅವರನ್ನು ಸನ್ಮಾನ ಮಾಡಿರ್ತಕ್ಕಂಥ ನಮ್ಮ ಮಣ್ಣಿನ ಮಗ, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ಬೆಂಗಳೂರು ದಕ್ಷಿಣದ ಸಂಸದರು, ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ D.V. ಸದಾನಂದ ಗೌಡ ಅವರೇ, ನಮ್ಮ ರಾಜ್ಯದ ಮೀನುಗಾರಿಕೆ ಬಂದರು ಸಚಿವರಾಗಿರ್ತಕ್ಕಂಥ ಸಂಗಾರ್ ಅವರೇ, ಈ ಕ್ಷೇತ್ರದ ಕಳೆದ 4 ವರ್ಷದ ಅವಧಿಯಲ್ಲಿ ಹಳ್ಳಿಯ ರಸ್ತೆಗಳ ಅಭಿವೃದ್ಧಿಯನ್ನು ಮಾಡ್ತಾ ಅಭಿವೃದ್ಧಿಯ ಹರಿಕಾರರಾಗಲಿ ಮನೆಗಳ ಜನನಾಯಕರಾಗಿ ಬೆಳೆದಿರ್ತಕ್ಕಂಥ ನಮ್ಮ ಸಹೋದರ ಶಾಸಕ ಸಂಜೀವ ಮಠಂದೂರವರೇ, ನಗರಸಭೆಯ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಿತ್ರ ಜೀವಂದರ್ ಜೈನ್ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ರಮನಾಥ್ ರೈ ಅವರೇ, ಮಾಜಿ ಶಾಸಕಿ ಸಹೋದರಿ ಶಕುಂತಲಾ ಶೆಟ್ಟಿ ಅವರೇ, ಅಭಿನಂದನಾ ನುಡಿಯನ್ನು ಮಾಡಿರ್ತಕ್ಕಂಥ ಪ್ರಾಂಶುಪಾಲರಾಗಿರ್ತಕ್ಕಂಥ ಝೇವಿಯರ್ ಡಿಸೋಸ್ ಅವರೇ, ಈ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶಶಿಕುಮಾರ್ ರೈ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸೀತಾರಾಮ್ ಕೇವಳ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸೀತಾರಾಮ್ ರೈ ಅವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರ, ವಿಶೇಷವಾಗಿ ಇವತ್ತು ಅಭಿನಂದನೆಗೆ ಒಳಗಪಟ್ಟಿರ್ತಕ್ಕಂಥ ಸಾಧಕ ಶ್ರೇಷ್ಠ ಸಹಕಾರಿ ರತ್ನ ಸೀತಾರಾಮ್ ರೈ ದಂಪತಿಗಳೇ, ಕವಿ ಬಹಳ ಸುಂದರವಾಗಿ ಹಾಡಿನ ವರ್ಣೆಯನ್ನು ಮಾಡ್ತಾನೆ. ನುಡಿದಂತೆ ನಡೆದವನ ಅಡಿಗೆನ್ನ ನಮನ ಅಂತ. ಇಂತಹ ಸಾಧನೆಗೆ
ಪಾತ್ರರಾದವರು ಯಾರು ಅಂತ ಕೇಳಿದ್ರೆ ಅದು ಸೀತಾರಾಮ್ ರೈ ಅವರು ಅಂತ ಹೇಳ್ತಾ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಒಬ್ಬ ಸಾಧಕ ತನ್ನ ಸಾಧನೆಯನ್ನು ಮಾಡಬೇಕು ಅಂತ ಅಧ್ಯಯನಶೀಲತೆಗೆ ಹೊರಟ. ಅವ ಅಧ್ಯಯನಶೀಲತೆಗೆ ಹಿಡ್ಕೊಂಡ ವಿಷಯ PhD ಮಾಡಬೇಕು ಅಂತ ಹೊರಟಿರುವಂಥದ್ದು. ಜಗತ್ತಿನ 500-600 ಕೋಟಿ ಜನಸಂಖ್ಯೆಯ ಜಗತ್ತು. ಈ ಜಗತ್ತಿನಲ್ಲಿ ತನ್ನ ಸಾಧನೆಯನ್ನು ಮಾಡಿ ಸಾಧನೆಯ ಎತ್ತರಕ್ಕೇರಿ ತನ್ನ ಜೀವನವನ್ನು ಸಮಾಜಕ್ಕೆ ಅರ್ಪಣೆ ಮಾಡಿ ನಕ್ಷತ್ರಗಳಾದವರು ಯಾರು ಅಂತ ಹುಡುಕ್ತಾ ಹೋಗ್ತಾನೆ. ಅವ ತನ್ನ ಕೊನೆಯ ಪುಸ್ತಕದಲ್ಲಿ ಬರೀತಾನೆ, 500-600 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ಜಗತ್ತಿನಲ್ಲಿ ಅಧ್ಯಯನಶೀಲತೆ ಇರತಕ್ಕಂಥ ಸಾಧನಾಶೀಲರನ್ನು ಹುಡುಕ್ತಾ ಹೋದೆ. ಆದರೆ ನನಗೆ ಸಿಕ್ಕಿದ್ದು ನಕ್ಷತ್ರಗಳಾದವರು 2-3. ಬಾಕುಳಿದವರು ಏನಾದರೂ ಹೆಜ್ಜೆಯ ಗುರುತನ್ನಾದರೂ ಇಟ್ಟು ಹೋದವರು ಎಷ್ಟು ಅಂತ ಹುಡುಕಿದ್ರೆ ಅದು 60 ದಾಟಲಿಲ್ಲ. ಬಾಕುಳಿದವರು ಏನಾದರೂ ಅಂತ ಕೇಳಿದ್ರೆ ಹುಟ್ಟಿದ್ದಾರೆ, ಬದುಕಿದ್ದಾರೆ, ಸಂಸಾರ ನಡೆಸಿದ್ದಾರೆ, ಸತ್ತು ಹೋಗಿದ್ದಾರೆ. ಆದರೆ ಯಾರು ತನ್ನಿಂದ ತನ್ನ ಬೆಳಕನ್ನು ಸಮಾಜಕ್ಕೆ ಕೊಟ್ಟು 10 ಸಮಾಜದಲ್ಲಿ ಬೆಳಕುಗಳನ್ನು ಸೃಷ್ಟಿ ಮಾಡಿದಾರ ಅವ ಸಾಧಕ ಅಂತ ಹೇಳಿ, ಅಂತಹ ಸಾಧಕರಲ್ಲಿ ಅಂತಹ ನಕ್ಷತ್ರಗಳಲ್ಲಿ ಒಬ್ಬರು ಸವಣೂರು ಸೀತಾರಾಮ ರೈ ಅಂತ ಹೇಳ್ತಾ ನಾನು ಅಭಿವಂದನೆಗಳನ್ನು ಸಲ್ಲಿ. ಯಾಕೆ? ನಾನು ಸೀತಾರಾಮ ರೈ ಅವರು ಒಂದೇ ಊರಿನವರು. ನಾನು ಬಹಳ ಉದಯವಾಣಿಯಲ್ಲಿ ಒಂದು ಪ್ರಕಟ ಆಗಿತ್ತು. ಆಗ ಕುಗ್ರಾಮಗಳನ್ನು ಹುಡುಕುವಂಥ ಹೆಸರುಗಳಿತ್ತು. ಆ ಕುಗ್ರಾಮಗಳಲ್ಲಿ ನಮ್ಮ ಮಂಜುನಾಥ ನಗರವು ಒಂದಾಗಿತ್ತು. ಹಳ್ಳಿ ನಮಗೆ ಆಚೆಯಿಂದ ನದಿ, ಈಚೆಯಿಂದ ರಸ್ತೆ ಇಲ್ಲ. ಶಾಲೆಗೆ ಬರಬೇಕು ಅಂತ ಆದರೆ ಹೈಸ್ಕೂಲ್ ಪುತ್ತೂರನ್ನು ಹುಡುಕಬೇಕು. ಎಲಿಮೆಂಟ್ರಿ ಮಾತ್ರ ಇರ್ತಕ್ಕಂಥ ಗ್ರಾಮಗಳು. ಮಧ್ಯ ಸಿಗತಕ್ಕಂಥ ನಗರ ಅದು ಸವಣೂರಲ್ಲಿ ಇದ್ದದ್ದು ಸುಂದರಣ್ಣನ ಒಂದು ಅಂಗಡಿ ಬಿಟ್ಟರೆ ನೋಡುವಂಥ ಅಂಗಡಿಗಳು ಇಲ್ಲದೇ ಇರತಕ್ಕಂಥ ಒಂದು ಗ್ರಾಮ. ಆ ಗ್ರಾಮ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸುವ ನಗರವಾಗಿ ಪರಿವರ್ತನೆ ಆಗಿದ್ರೆ ಅದಕ್ಕೆ ಸವಣೂರು ಸೀತಾರಾಮ ರೈಯವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹೇಗೆ ಸುಳ್ಯವನ್ನು ಕುರುಂಜಿ ವೆಂಕಟರಮಣ ಗೌಡರ ಹೆಸರಿನ ಜೊತೆ ನಾವು ಜೋಡಿಸ್ತೇವ, ಮಣಿಪಾಲವನ್ನು ಪೈ ಗ್ರೂಪ್ಗಳ ಜೊತೆ ಹೇಗೆ ಜೋಡಿಸ್ತೇವ, ನಿಟ್ಟೆಯನ್ನು ಹೆಗಡೆಯವರ ಹೆಸರಿನಲ್ಲಿ ಜೋಡಿಸ್ತೇವ, ಮುಂದಿನ ದಿನಗಳಲ್ಲಿ ಸವಣೂರು ಸೀತಾರಾಮ್ ರೈ ಅವರ ಸಾಧನಾ ಕ್ಷೇತ್ರವಾಗಿ ಅದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರವಾಗಿ ಪರಿವರ್ತನೆ ಆಗುವುದಕ್ಕೆ ಸೀತಾರಾಮ್ ರೈ ಅವರ ಕೊಡುಗೆ ಅದ್ಭುತವಾಗಿರ್ತದೆ. ಹೀಗೆ ಒಂದು ಶಿಕ್ಷಣದ ಕಾಶಿಯಾಗಿ ಬೆಳೆಸಿರ್ತಕ್ಕಂಥ ಸೀತಾರಾಮ್ ರೈ ಅವರು ಒಂದು ಸಹಕಾರಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು. ನನಗನಿಸಿದೆ KMFನ ನಿರ್ದೇಶಕರಾಗಿ, DCC ಬ್ಯಾಂಕಿನ ನಿರ್ದೇಶಕರಾಗಿ ಒಂದು ಸಹಕಾರಿ ರಂಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಸೀತಾರಾಮನ್ನ ನಿಜವಾಗಿರ್ತಕ್ಕಂಥ ಸಹಕಾರಿ ಹೇಗೆ ಮೊಳಹಳ್ಳಿ ಶಿವರಾಯರಿಂದ ಹಿಡಿದು ಇವತ್ತಿನ MN ರಾಜೇಂದ್ರ ಕುಮಾರ್ ಅವರೆಗೆ ದಕ್ಷಿಣ ಕನ್ನಡ ಅದು ಸಹಕಾರಿ ರಂಗದ ಕಾಶಿ ಅಂತ ಹೇಳ್ಬೋದು, ಸಹಕಾರಿ ಕ್ಷೇತ್ರದ ಕಾಶಿ. ಇಂತಹ ಕಾಶಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರವಾಗಿ ಮೂಡಿ ಬಂದವರು ಸೀತಾರಾಮ್ ರೈ ಅವರು ತನ್ನ ಸಾಧನಾಶೀಲತೆಯಿಂದ ಸಹಕಾರಿ ಮನೋಭಾವನೆಯಿಂದ ಅದ್ಭುತವಾಗಿರ್ತಕ್ಕಂಥ ಸಾಧಕರಾಗಿದ್ದಾರೆ. ನಾನು ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಬೊಮ್ಮಾಯಿಯವರಿಗೆ, ಸಹಕಾರಿ ಸಚಿವರಾಗಿರ್ತಕ್ಕಂಥ ST ಸೋಮಶೇಖರ್ ಅವರಿಗೆ ಮತ್ತು ಸೀತಾರಾಮ್ ರೈ ಅವರ ಹೆಸರನ್ನು ಪ್ರಕಟೀಕರಣ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಜವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಗುರುತಿಸುವಲ್ಲಿ ನೀವು ಸಾಧನೆಯನ್ನು ತೋರಿಸಿ. ಹಾಗಾಗಿ ಸದಾನಂದ ಗೌಡರು ಹೇಳಿದ ಹಾಗೆ ಇವತ್ತು ಸಹಕಾರಿ ರತ್ನ ಬಂದಿರೋದರಿಂದ ಸೀತಾರಾಮ್ ರೈ ಅವರಿಗೆ ಕಿರೀಟ ಹೆಚ್ಚಾಗಿದೆ ಅಂತ ನಾವು ಹೇಳೋದಿಲ್ಲ, ಸಹಕಾರಿ ರತ್ನದ ಕಿರೀಟ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ. ಹಾಗಾಗಿ ಸೀತಾರಾಮ್ ರೈ ಅವರ ಸಾಧನೆ ಹಿಂದಕ್ಕೆ ಕಸ್ತೂರಿ ಅಕ್ಕನ ಕೊಡುಗೆ ಇದೆ. ಸೀತಾರಾಮನ್ನ ಬೆಳಗ್ಗೆ ಹೊರಟ್ರೆ ರಾತ್ರಿ ಮನೆಗೆ ಬರೋರು. ನಾನು ಯಾವಾಗಲೂ ಹೊರಗೆ ನೋಡಿದ್ದೇನೆ, ಮನೆಯಲ್ಲಿ ನೋಡಲಿಲ್ಲ ಅವರನ್ನು. ಮನೆಗೆ ನನ್ನನ್ನು ಕರೆದೂ ಇಲ್ಲ ಅವರು ಊಟಕ್ಕೆ. ಆದರೆ ಬೆಳಗಿನಿಂದ ರಾತ್ರಿವರೆಗೆ ಹೊರಗೆ ಇಡ್ತಕ್ಕಂಥ ಸೀತಾರಾಮನ್ನ ಇಷ್ಟು ಸುಂದರವಾಗಿ ಇಷ್ಟು ವರ್ಷ ಇಟ್ಕೊಳ್ಳಿಕ್ಕೆ ಕಸ್ತೂರಿ ಅಕ್ಕನ ಕೊಡುಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಇವತ್ತು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಧಕನಾಗಿ ಸಹಕಾರ ರಂಗದ ಒಬ್ಬ ದಿಗ್ಗಜರಾಗಿ ಮೂಡಿ ಬಂದಿರತಕ್ಕಂಥ ಅವರಿಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನಷ್ಟು ಇಂತಹ 10 ಪ್ರಶಸ್ತಿಗಳು ನಿಮಗೆ ಬರಲಿ, ಎತ್ತರಕ್ಕೆ ಇರತಕ್ಕಂಥ ಶಕ್ತಿ ಬರಲಿ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಬದಲು ಸುತ್ತಮುತ್ತ ಜನರ ಜೀವನದ ಬದುಕನ್ನು ಬೆಳಕು ಮಾಡತಕ್ಕಂಥವ ಸಾಧಕ. ಅಂತಹ ಸಾಧನಾಶೀಲತೆ ಇವತ್ತು ಸಹಕಾರ ರತ್ನದ ಮುಖಾಂತರ ಸೀತಾರಾಮನ್ ನನಗೆ ಸಿಕ್ಕಿದೆ ಹೇಳ್ತಾ ಅವರಿಗೆ ಇನ್ನಷ್ಟು ಭಗವಂತ ಆಯುಷ್ಯ ಆರೋಗ್ಯವನ್ನು ನೀಡಲಿ, ಇನ್ನಷ್ಟು ಹೆಚ್ಚು ಕೀರ್ತಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಅತ್ಯಂತ ಸುಂದರವಾಗಿ ಅರ್ಥಪೂರ್ಣವಾಗಿ
ಅಭಿಮಾನದ ಸೀತಾಭಿಮಾನದ ಮಾತುಗಳನ್ನು ಆಡಿದಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸೀತಾಭಿಮಾನದ ವೇದಿಕೆಯಲ್ಲಿ ಒಂದು ವಿಶಿಷ್ಟ ಮಾನವೀಯತೆಯ ಕಾರ್ಯದ ಸಂದೇಶವನ್ನು ಕೊಡುವಂಥ ಒಂದು ಯೋಜನೆ ಅನಾವರಣಗೊಳ್ಳಿಕ್ಕಿದೆ. ಮೊದಲಕಾಡಿ ಶ್ರೀಮತಿ ಸುಗುಣಾರಯ್ಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸೀತಾಭಿಮಾನದ ಕಾರ್ಯಕ್ರಮದ ಬಜೆಟನ್ನು ಮಾಡುವಾಗ ದೊಡ್ಡ ಬಜೆಟೇ ಆಗಿದೆ, ಆದರೆ ಅದಕ್ಕೆ ದುಡ್ಡಿನ ಕ್ರೋಢೀಕರಣ ಹೇಗೆ ಎನ್ನುವಂಥ ಯೋಚನೆ ಬಂದಾಗ ಅದು ಸರಾಗವಾಗಿ ಹರಿದು ಬಂದು ಎಷ್ಟು ಎಲ್ಲಿಯವರೆಗೆ ಅಂತ ಹೇಳಿದರೆ ಅದರಲ್ಲಿ ಸುಮಾರು ಈಗಿನ ಅಂದಾಜು ಪ್ರಕಾರ 1 ಲಕ್ಷದಷ್ಟು ಉಳಿತಾಯ ಆಗಬಹುದು ಎನ್ನುವಂಥದ್ದು ಶಶಿಕುಮಾರ್ ಬಾಲಿವುಟ್ಟು ಮತ್ತು ಕಾರ್ಯದರ್ಶಿಗಳು ಸೀತಾರಾಮ ಕೇವಳ ಅವರು ಲೆಕ್ಕಾಚಾರ ಮಾಡಿದಾಗ ಬಂದಿರುವಂಥದ್ದು. ಆ 1 ಲಕ್ಷದ ಚೆಕ್ಕನ್ನು ಮಾನ್ಯ ಸೀತಾರಾಮರೈಗಳು ಸುಗುಣ ರೈ ಮುದಲಕಾಡಿ ಅವರಿಗೆ ಹಸ್ತಾಂತರ ಮಾಡಬೇಕು. ಕಾರಣ ಇಷ್ಟೇ, ಸುಗುಣ ರೈ ಅವರು ಸುಮಾರು 72 ವರ್ಷ ಪ್ರಾಯದವರು. ಗಂಡ ಕ್ಯಾನ್ಸರ್ ಪೀಡಿತರಾಗಿ 1980ರಲ್ಲಿ ವಿಧಿವಶರಾದ ಬಳಿಕ ತನ್ನ 3 ಹೆಣ್ಣು ಮಕ್ಕಳ ಭವಿಷ್ಯದ ಭಾರವನ್ನು ಹೊತ್ತು ಅವರನ್ನ ಮದುವೆ ಮಾಡಿ ಕೊಟ್ಟು ಬೀಡಿಗಟ್ಟಿ ಮಕ್ಕಳನ್ನು ಸಲಹಿದವರು. ಅವರ ವಾಸವಿರುವ ಮನೆ ಶಿಥಿಲಾವಸ್ಥೆಯಲ್ಲಿದೆ, ಸೋರುತ್ತಿದೆ. ಒಂಟಿ ಜೀವನಕ್ಕೆ ಆಸರೆ ಈ ಸೀತಾಭಿಮಾನದ ಕಾರ್ಯಕ್ರಮ ಆಗಿರುವಂಥದ್ದು ಹೆಚ್ಚು ಅರ್ಥಪೂರ್ಣ ಅಂತ ಹೇಳುತ್ತಾ, ಆ 1 ಲಕ್ಷದಲ್ಲಿ ಮನೆ ಆಗಲಿಕ್ಕಿಲ್ಲ, ಆದರೆ ಮುಂದೆ ಕೂಡ ಪುತ್ತೂರು ಬಂಟರ ಸಂಘದ ಜವಾಬ್ದಾರಿ ತಗೊಳ್ತದೆ ಮತ್ತು ಇನ್ನಷ್ಟು ಸಹೃದಯಿ ಬಂಧುಗಳು ಸಹಕಾರವನ್ನು ನೀಡಿದರೆ ಅವರಿಗೆ ಸುಂದರ ಮನೆ ನಿರ್ಮಾಣ ಆಗುವಂಥ ಕಾರ್ಯಕ್ಕೆ ಈ ಸೀತಾಭಿಮಾನ ಕಾರ್ಯಕ್ರಮ ಒಂದು ವೇದಿಕೆ ಆಗಿದೆ ಅಂತ ಹೇಳುತ್ತಾ ಅವರಿಗೆ ಇನ್ನಷ್ಟು ಸಹಕಾರಗಳು ಹರಿದು ಬರಲಿ. ಸೀತಾಭಿಮಾನದ ಮೂಲಕ ಅವರ ಮನೆ ನಿರ್ಮಾಣಕ್ಕೆ ಕೈ ಜೋಡಿಸಿದಂಥ ಎಲ್ಲ ಸಹೃದಯ ದಾನಿಗಳಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅತಿಥಿಯಾಗಿರುವವರು ಮಾನ್ಯ ಸೀತಾರಾಮರೈಗಳ ಇನ್ನೋರ್ವ ಒಡನಾಡಿಗಳು, ಅವರದೇ ಊರಿನವರು. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸರಳ ಸಜ್ಜನಿಕೆಯ ಸಚಿವರು ಮಾನ್ಯ ಅಂಗಾರ, ಕರ್ನಾಟಕ ಸರ್ಕಾರದ ಬಂದರು ಒಳನಾಡು ಜಲಸಾರಿಗೆಯ ಸಚಿವರು ಇದೀಗ ಮುಖ್ಯ ಅತಿಥಿ ನೆಲೆಯಿಂದ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಶ್ರೀಮತಿ ಸೀತಾ ದಂಪತಿಯವರು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರೇ, ಈ ಕಾರ್ಯಕ್ರಮವನ್ನು ಸನ್ಮಾನಿಸಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯರು, ನಮ್ಮೆಲ್ಲ ಹಿರಿಯರು ಆಗಿರತಕ್ಕಂಥ ಸನ್ಮಾನ್ಯ ಡಿ ವಿ ಸದಾನಂದಗೌಡ ಅವರೇ, ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿರತಕ್ಕಂಥ ನಮ್ಮ ಪಾರ್ಟಿಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು ಆಗಿರತಕ್ಕಂಥ ಸಂಜೀವ ಮಠಂದೂರವರೇ, ನಗರಸಭೆಯ ಅಧ್ಯಕ್ಷರು, ಆತ್ಮೀಯರು ಆಗಿರತಕ್ಕಂಥ ಜೀವೇಂದ್ರ ಜೈನ್ ಅವರೇ, ಮಾಜಿ ಸಚಿವರು, ಹಿರಿಯರು ಆಗಿರತಕ್ಕಂಥ ರಮಾನಾಥ್ ರೈ ಅವರೇ, ಮಾಜಿ ಶಾಸಕಿ ಆಗಿರತಕ್ಕಂಥ ಶ್ರೀಮತಿ ಶಕೋಕ್ ಅವರೇ, ಈ ಒಂದು ಕಾರ್ಯಕ್ರಮದ ಅಭಿನಂದನಾ ಭಾಷಣವನ್ನು ಮಾಡಿರತಕ್ಕಂಥ ಜೇವಿಯರ್ ಡಿಸೋಜ್ ಅವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶಶಿಕುಮಾರ್ ಅವರೇ ಮತ್ತು ಕಾರ್ಯದರ್ಶಿ ಆಗಿರತಕ್ಕಂಥ ಸೀತಾರಾಮರೈ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ, ಪತ್ರಕರ್ತ ಸಹೋದರರೇ, ಈಗಾಗಲೇ ನನಗೆ ಕೂಡ ಒಂದು ಹೆಮ್ಮೆ. ಸೀತನ್ನ ನನ್ನ ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. 1994ರಿಂದ ನಾನು ತುಂಬ ಹತ್ತಿರದಿಂದ
ಅವರ ಎಲ್ಲ ಕಾರ್ಯಗಳನ್ನು ನಾನು ಗಮನಿಸುವಂಥ ಕೆಲಸ ನನಗೆ ಗೊತ್ತಿದೆ. ಅತ್ಯಂತ ಮೃದು ಸ್ವಭಾವದವರಾಗಿ, ಅದು ಸಹಕಾರಿ ಕ್ಷೇತ್ರ ಇರ್ಬೋದು, ವಿವಿಧ ಸಂಘಟನೆಗಳಲ್ಲಿ ಆ ರೀತಿಯ ಒಂದು ಜವಾಬ್ದಾರಿಯನ್ನು ತಗೊಂಡು ಅನೇಕವಾಗಿರತಕ್ಕಂಥ ಸಾಮಾಜಿಕವಾಗಿರತಕ್ಕಂಥ ಒಂದು ಬದಲಾವಣೆಗೆ ಮತ್ತು ಆ ರೀತಿಯ ಚಟುವಟಿಕೆಯನ್ನು ಕೂಡ ಮಾಡಿದ್ದನ್ನು ಕಂಡಿದ್ದೇನೆ. ಇವತ್ತು ಆ ರೀತಿಯ ಒಂದು ಕೆಲಸವನ್ನು ಮಾಡಿಕೊಂಡು ಅದು ಸಹಕಾರಿ ಕ್ಷೇತ್ರ. ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಇವತ್ತು ಸಹಕಾರಿ ರತ್ನ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥದ್ದು ಇವತ್ತು ನನಗಂತೂ ನನ್ನ ಕ್ಷೇತ್ರಕ್ಕೆ ಸಿಕ್ಕಿರತಕ್ಕಂಥ ಒಂದು ಪ್ರಶಸ್ತಿ ಅನ್ನತಕ್ಕಂಥ ಒಂದು ಅಭಿಮಾನ ನನಗೆ ಇದೆ. ಅದಕ್ಕಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ನೀಡಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಸಹಕಾರಿ ಸಚಿವರು, ಇವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವಿಷಯವನ್ನು ಈಗಾಗಲೇ ಹೇಳಿದ್ದಾರೆ, ನಾನು ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಸಾಮಾನ್ಯವಾಗಿ ಮನುಷ್ಯರ ಬದುಕು ಎಲ್ಲರದು ಕೂಡ ಬದುಕಿ, ಆ ಬದುಕಿನಲ್ಲಿ ಕೂಡ ನಾವು ನಮ್ಮತನವನ್ನು ಉಳಿಸಿಕೊಂಡು ಬದುಕುವಂಥದ್ದು ಭಾರಿ ಪ್ರಮುಖವಾಗಿರತಕ್ಕಂಥದ್ದು. ಆ ರೀತಿಯ ಒಂದು ಬದುಕನ್ನು ಕೂಡ ಇವತ್ತು ಆ ರೀತಿಯ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಆ ರೀತಿಯ ಒಂದು ಬದುಕನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ಎರಡನೇದಾಗಿ ಅವರಿಗೆ ಅವರದೇ ಆಗಿರತಕ್ಕಂಥ ಮನೆತನ ಕೂಡ ಇದೆ. ಮನೆತನದ ಹೆಸರು ಇಟ್ಟುಕೊಳ್ಳೋದು ಮುಖ್ಯ ಅಲ್ಲ, ಮನೆತನವನ್ನು ಉಳಿಸಿಕೊಳ್ಳೋದು ಭಾರಿ ಮುಖ್ಯ. ಆದರೆ ಆ ರೀತಿಯ ಒಂದು ಮನೆತನ ಏನಿದೆ ಅದನ್ನು ಕೂಡ ಉಳಿಸಿಕೊಳ್ಳುವುದರ ಮೂಲಕ ಏನು ತಮ್ಮ ಹಿರಿಯರ ಒಂದು ಅಪೇಕ್ಷೆಗಳಿತ್ತು, ಹಿರಿಯರ ಒಂದು ಕಾರ್ಯ ಸಾಧನೆಗಳಿತ್ತು, ಅದನ್ನು ನೆನಪಿಸಿಕೊಂಡು ಮತ್ತೆ ಅದನ್ನು ಬೆಳೆಸುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆ ರೀತಿಯಲ್ಲಿ ತಮ್ಮತನವನ್ನು ಉಳಿಸಿಕೊಂಡು ಅದೇ ಮನೆತನವನ್ನು ಉಳಿಸಿಕೊಂಡು ಈ ರೀತಿಯ ಒಂದು ಕಾರ್ಯಕ್ಷೇತ್ರದಲ್ಲಿ ಆ ರೀತಿಯ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆ ಎಲ್ಲ ರೀತಿಯ ವಿಚಾರವನ್ನು ಉಳಿಸಿಕೊಂಡು ಇವತ್ತು ಆ ರೀತಿಯ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ, ಆ ಒಂದು ಗೌರವವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಕ್ಷೇತ್ರದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ಅವರ ಬದುಕು ಅತ್ಯಂತ ಯಶಸ್ವಿಯಾಗಲಿ, ದೇವರು ಆ ರೀತಿಯ ಒಂದು ಅನುಗ್ರಹವನ್ನು ಅನುಗ್ರಹಿಸಲಿ ಅನ್ನತಕ್ಕಂಥ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ. ಶುಭ ಹಾರೈಕೆಯ ನುಡಿಗಳನ್ನಾಡಿದಂಥ ಮಾನ್ಯ ಸಚಿವರಾಗಿರುವಂಥ ಶ್ರೀಯುತ ಸಂಗಾರ ಸರ್ ಅವರಿಗೆ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ಪ್ರಕಟಣೆ, ಅಲ್ಲಿ ಡಸ್ಟರ್ ಕಾರು KA 211216 ಅಲ್ಲಿ ಸ್ವಲ್ಪ ಸಂಚಾರಕ್ಕೆ ತೊಡಕಾಗಿದೆ, ದಯವಿಟ್ಟು ಅದನ್ನು ತೆರವು ಮಾಡಿ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಡಸ್ಟರ್ ಕಾರು KA 211216 ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮಾನ್ಯ MN ರಾಜೇಂದ್ರ ಕುಮಾರ್ ಅವರು, ಸಹಕಾರಿ ರಂಗದ ದಿಗ್ಗಜರು, ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಥಮ ಸಹಕಾರಿ ರತ್ನ ಪ್ರಶಸ್ತಿಯನ್ನು ತಂದಿತ್ತು. ಸಹಕಾರಿಗಳು ಹೆಮ್ಮೆ ಪಡುವ ರೀತಿಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯಯೋಜನೆಯನ್ನು ಮಾಡಿದವರು. ಅವರು ಸಭಾಧ್ಯಕ್ಷರಾಗಿ ಕೊನೆಯವರೆಗೆ ಇರಬೇಕಿತ್ತಾದರೆ ತುರ್ತು ಕಾರ್ಯಕ್ರಮ ಅವರಿಗಿರುವ ಕಾರಣ ಅವರು ಕಾರ್ಯಕ್ರಮದಲ್ಲಿ ನಮ್ಮನ್ನುದ್ದೇಶಿ ಮಾತನಾಡಿ ತೆರಲಿಕ್ಕಿದ್ದಾರೆ. ದಯವಿಟ್ಟು ಇದೀಗ ಸಹಕಾರಿ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಸೀತಾರಾಮ್ ರೈ ಅವರ ನಾಗರಿಕ ಸನ್ಮಾನದ ಸೀತಾಭಿಮಾನಿ ಸಮಾರಂಭದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಉದ್ಘಾಟನೆಯನ್ನು ಮಾಡಿದಂಥ ಮಂಗಳೂರು ಲೋಕಸಭಾ ಸದಸ್ಯರು, ಕರ್ನಾಟಕ ಭಾಜಪದ ಅಧ್ಯಕ್ಷರು, ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ರವರೇ, ಸೀತಾರಾಮ ದಂಪತಿಯನ್ನು ಸನ್ಮಾನಿಸಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳು, ನನ್ನ ಆತ್ಮೀಯರು ಹಾಗೂ ಸಹಕಾರಿಗಳಾದಂಥ DV ಸದಾನಂದ ಗೌಡ್ರವರೇ, ಈಗ ತಾನೇ ನಮ್ಮನ್ನುದ್ದೇಶಿ ಮಾತಾಡಿದಂಥ ಮೀನುಗಾರಿಕಾ ಸಚಿವರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂಥ ಅಂಗಾರರವರೇ, ಈ ಕ್ಷೇತ್ರದ ಶಾಸಕರು ಮಿತ್ರರು ಆದಂಥ ಸಂಜೀವ್ ಮುಟಂದೂರ್ರವರೇ, ನಗರಸಭೆ ಅಧ್ಯಕ್ಷರು ಆತ್ಮೀಯರಾದಂಥ ಜೀವಂದರ್ ಜೈನ್ರವರೇ, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆತ್ಮೀಯರು, ಅವರು ಒಬ್ಬ ಸಹಕಾರಿಗಳು ಆದಂಥ B ರಮನಾಥ್ ರೈ ಅವರೇ, ಇಲ್ಲಿಯ ಮಾಜಿ ಶಾಸಕಿಯಾದಂಥ ಶಕುಂತಲಕ್ಕ ಅವರೇ, ಅಭಿನಂದನಾ ಭಾಷಣವನ್ನು ಮಾಡಿದಂಥ ಜೇವಿಯರ್ ಡಿಸೋಜರ್ ಅವರೇ,
ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೆ, ಮುಖ್ಯವಾಗಿ ಇವತ್ತು ನಮ್ಮಿಂದ ಅಭಿನಂದನೆಯನ್ನು ಸ್ವೀಕರಿಸಿದಂಥ ನನ್ನ ಆತ್ಮೀಯ ಮಿತ್ರ ಆದಂಥ ಸೀತಾರಾಮ್ ರೈ ದಂಪತಿಯವರು, ಇಲ್ಲಿ ಸೇರಿರುವಂಥ ಎಲ್ಲ ಅವರ ಅಭಿಮಾನಿಗಳೇ, ಮಾಧ್ಯಮ ಮಿತ್ರರೇ, ನನ್ನ ಕಾಣ್ತದ ವೇದಿಕೆಯಲ್ಲಿರೋರು ಎಲ್ಲರೂ ಇವತ್ತು ಸಹಕಾರಿಗಳೇ, ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರಿಗಳು. ರಮನಾಥ್ ರೈ ಅವರು ಎಲ್ ಡಿ ಬ್ಯಾಂಕಿನಿಂದ ಬಂದವರು, ಸದಾನಂದ ಗೌಡರು VLD ಬ್ಯಾಂಕಿನ ಅಧ್ಯಕ್ಷರಾಗಿ DCS ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದವರು. ನಳಿನ್ ಕುಮಾರ್ ಅವರು ಯಾವ ಸಹಕಾರಿ ಅಲ್ಲ ಅಂತ ಕಾಣ್ತಾವೆ. ಅವರೊಬ್ಬರು ಈಗ ಸಹಕಾರಿ ನಮ್ಮೊಟ್ಟಿಗೆ ಇರೋದ್ರಿಂದ ಅವರು ಒಬ್ಬರು ಸಹಕಾರಿ ಅಂತಲೇ ಭಾವಿಸ್ಬೇಕಾಗ್ತದೆ. ಹಾಗಾಗಿ ಇವತ್ತು ಸೇರಿದವರೆಲ್ಲ ಒಂದು ಸಹಕಾರಿಗಳು. ನಾನು ಸೀತಾರಾಮ್ ರೈ ಅವರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿದರೆ, ನಾವಿಬ್ಬರು ಒಟ್ಟಿಗೆ DCS ಬ್ಯಾಂಕಿಗೆ ಜಾಯ್ನ್ ಆದವರು, ಜಾಯ್ನ್ ಆಗಿ ಒಟ್ಟಿಗೆ ಕೆಲಸ ಮಾಡಿದವರು. ನಾನೊಂದು 6 ವರ್ಷ ಕೆಲಸ ಮಾಡಿ ಅದರ ಮಧ್ಯೆ ಸಿಂಡಿಕೇಟ್ ಬ್ಯಾಂಕಿಗೆ ಹೋದೆ. ಅವರು ಇದರಲ್ಲೇ ಮುಂದುವರಿಸ್ಕೊಂಡು ಹೋಗೋದು, ಕೊನೆಯ ತನಕ ಬ್ಯಾಂಕ್ನಲ್ಲಿ ಇದ್ದರು. ಆದರೆ ನಾವಿಬ್ಬರು ಆತ್ಮೀಯರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಅವರು ಬ್ಯಾಂಕ್ನಲ್ಲಿ ಇರಲಿ ಅಥವಾ ಸೇವೆಯಲ್ಲಿ ಇರಲಿ, ಇಲ್ಲದೇ ಇರಲಿ, ಅವರು ತಮ್ಮ ಜೀವನದಲ್ಲಿ ಸಹಕಾರಿ ಕ್ಷೇತ್ರದ ಜೊತೆಗೆ ಇತರ ಕ್ಷೇತ್ರವನ್ನು ಕೂಡ ಆರಿಸಿಕೊಂಡ್ರು. ವಿದ್ಯಾಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಯಾವುದೇ ಸಾಮಾಜಿಕ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಮಾನವನಾಗಿ ಬದುಕುವಂಥ ಕೆಲಸವನ್ನು ಮಾಡಿದ್ದಾರೆ. ಮನುಷ್ಯ ಹುಟ್ಟಿದಾಗ ಸಾವಿನವರೆಗೆ ಅವನು ಜೀವಿಸ್ತಾನೆ, ಆದರೆ ಅವನ ಹೆಸರು ಉಳಿಯೋದು ಆ ಸಾವು ಬದುಕಿನ ನಡುವೆ ಅವನು ಏನು ಮಾಡಿದ್ದಾನೆ ಅದು ಮಾತ್ರ ಉಳಿಯುತ್ತದೆ. ನಾವು ಗಳಿಸಿದಂಥ ಸಂಪತ್ತು ಉಳಿಯೋದು ಹಾಗೆ ಇರ್ತದೆ, ಆದರೆ ಹೆಸರು ನಾವು ಮಾಡಿದಂಥ ಕೆಲಸದಿಂದ ಉಳಿಯುತ್ತದೆ. ಹಾಗಾಗಿ ನನಗೆ ಸಹಕಾರಿ ರತ್ನ ಸಿಕ್ಕಿದಾಗ ನಾನು ಚಿಂತನೆ ಮಾಡಿದೆ, ನನ್ನ ಮಿತ್ರರಿಗೂ ಸಿಗಬೇಕಿತ್ತು ಅದೇ ಸಲ ಅಂತ. ಆಗಲಿಲ್ಲ. ಈ ವರ್ಷ ಅವರಿಗೆ ಕಾಲ ಕೂಡಿ ಬಂತು. ಸಚಿನ್ ಮಠಂದೂರವರು ಶಾಸಕರಾದರು. ಆ ಕಮಿಟಿಯಲ್ಲಿ ನನಗೂ ಇರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಆ ಸಹಕಾರಿ ರತ್ನ ಕೊಡುವ ಕಮಿಟಿಯಲ್ಲಿ ನನಗೆ ಇರಲಿಕ್ಕಾಗಿತ್ತು. ನನ್ನ ಮಿತ್ರನಿಗೆ ಮಠಂದೂರು ಅವರ ಸಹಕಾರದಿಂದ ಈ ವರ್ಷ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಸದಾನಗೌಡರು ಹೇಳಿದಾಗೆ ಪ್ರಶಸ್ತಿಗೆ ಗೌರವ ಬಂದಿದೆ. ಪ್ರಶಸ್ತಿ ಬರಲಿಕ್ಕೆ ಬೇಕಾದರೆ ಆ ಪ್ರಶಸ್ತಿಗೆ ಆ ಗೌರವ ಇವತ್ತು ಹೆಚ್ಚು ಬಂದಿದೆ ಅಂತ ಹೇಳ್ಕೊಂಡು, ಇವತ್ತು ನಾನು ಅಧ್ಯಕ್ಷನಾಗಿ ಕೊನೆಯ ತನಕ ಇರಬೇಕಿತ್ತು. ಆದರೆ ರಮನಾಥ್ ರೈ ಅವರು ಬಂದದ್ರಿಂದ ನನ್ನ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸ್ಕೊಂಡ್ರು. ಯಾಕೆ ಹೇಳಿದರೆ, ಅವ್ರು ಸ್ವಲ್ಪ ತಡಾಗಿ ಬಂದರು. ಸಹಕಾರಿಗಳು ನಾವು ಒಬ್ರಿಗೊಬ್ರು ಸಹಕಾರ ಮಾಡ್ತೇವೆ. ಸಹಕಾರ ಮಾಡೋದ್ರಿಂದ ಅವರು ಒಪ್ಪಿಕೊಂಡ್ರು. ನಾನು ಹೋಗ್ತೇನೆ ಹೇಳುವಾಗ ಆಯಿತು, ನಾನು ಒಬ್ಬ ಸಹಕಾರಿ ಆದ್ದರಿಂದ ಅಧ್ಯಕ್ಷ ಸ್ಥಾನ ಅವರು ವಹಿಸ್ಕೊಂಡಿದ್ದರಿಂದ ಅವರಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಕೂಡ ಸಲ್ಲಿಸ್ತೇನೆ. ಯಾಕೆ ಹೇಳಿದರೆ, ಈ ರೀತಿಯಾಗಿ ಒಬ್ಬ ಸಹಕಾರ ಮಾಡೋರು ನಮಗೆ ಸಿಗೋದು ಕಮ್ಮಿ. ಈ ರೀತಿಯಾಗಿ ಇವತ್ತು ಪುತ್ತೂರಿನವರಿಂದ ಸೀತಾಭಿಮಾನ ಸನ್ಮಾನವನ್ನು ಸ್ವೀಕರಿಸಿದಂಥ ಸೀತಾರಾಮ್ ರೈ ಅವರ ದಂಪತಿ, ಅವರ ಕುಟುಂಬದವರಿಗೆ ನಾವು ನೀವು ನಂಬುವ ಭಗವಂತನು ಒಳ್ಳೆಯ ಆಯುಷ್ಯನ್ನು ಕೊಡಲಿ, ಶತಾಯುಷಿಯಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿ ಬದುಕಲಿ ಅನ್ನುವಂಥ ಶುಭಾಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಸಹಕಾರ. ವಂದನೆಗಳು. ಅಭಿಮಾನದ ಮಾತುಗಳನ್ನು ಆಡಿದಿರಿ. ಮಾನ್ಯ ಸೀತಾರಾಮ್ ರೈಗಳು ಸಹಕಾರಿ ರತ್ನ ಪ್ರಶಸ್ತಿ ಪಡೆಯುವಲ್ಲಿ ತಮ್ಮ ಕೊಡುಗೆ ಕೂಡ ಇದೆ ಅಂತ ಹೇಳ್ತಾ, ಅದಕ್ಕಾಗಿ ಕೂಡ ತಮಗೆ ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ಇನ್ನು ಉತ್ತರಾರ್ಧದ ಸಭಾಧ್ಯಕ್ಷತೆಯನ್ನು ಕ್ಷೇತ್ರದ ಶಾಸಕರಾಗಿರುವಂಥ ಮಾನ್ಯ ಸಂಜೀವ್ ಮಠಂದೂರು ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸಭಾಧ್ಯಕ್ಷದ ನೆಲೆಗೆ ಸ್ವಾಗತ, ಗೌರವವನ್ನು ಸಲ್ಲಿಸ್ತಾ ಇದೀಗ ನಮ್ಮನ್ನು ಉದ್ದೇಶಿಸಿ ಮಾನ್ಯ ರಮನಾಥ್ ರೈಗಳು ಮಾಜಿ ಸಚಿವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಅತ್ಯಂತ ಆತ್ಮೀಯರು, ಹಿರಿಯರು, ಸಹಕಾರಿ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಇವತ್ತು ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾದಂಥ ಆತ್ಮೀಯರಾದಂಥ ಕೆ ಸೀತಾರಾಮ್ ರೈ ಅವರೇ,
ಶ್ರೀಮತಿ ಸೀತಾರಾಮ್ ರೈ ಅವರೇ, ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತಾಡಿದಂತಹ ಆತ್ಮೀಯರಾದ ನಳಿನ್ ಕುಮಾರ್ ಕಟೀಲ್ ಅವರೇ, ಕೇಂದ್ರದ ಸಚಿವರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು DV ಸದಾನಂದ ಗೌಡ್ರವರೇ, ಕ್ಷೇತ್ರದ ಶಾಸಕರು, ಸದ್ಯಕ್ಕೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಂಜೀವ ಮಠಂದೂರವರೇ, ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿಯವರೇ, ಆತ್ಮೀಯರಾದಂಥ ಝೇವಿಯರ್ ಡಿಸೋಜರವರೇ, ಜೀವಂದರ್ ಜೈನ್ರವರೇ, ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದಂತಹ ಅದರ ಅಧ್ಯಕ್ಷರಾದಂಥ ಶಶಿಕುಮಾರ್ ರೈ ಬಾಲ್ಯುಟ್ರವರೇ, ಸೀತಾರಾಮ್ ಕೇವಲ್ರವರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಡ್ಯ ಗಣ್ಯ ಮಹನೀಯರೇ, ಸಹಕಾರಿ ಬಂಧುಗಳೇ, ವೇದಿಕೆಯಲ್ಲಿರ್ತಕ್ಕಂಥವ್ರು ಹೆಚ್ಚು ಕಡಿಮೆ ಪುತ್ತೂರು ತಾಲೂಕಿನವರೇ. ನಾನು ಕೂಡ ಪುತ್ತೂರು ತಾಲೂಕಿನವನೇ ಒಂದು ಲೆಕ್ಕದಲ್ಲಿ. ನನ್ನ ಮನೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿತ್ತು. ನನ್ನ ಮನೆತನ ಪುತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಸೇರಿರ್ತಕ್ಕಂಥದ್ದು. ರಾಜೇಂದ್ರ ಕುಮಾರ್ ಅವರು ಹೇಳಿದ ಪ್ರಕಾರ ನಾವೆಲ್ಲ ಒಂದಲ್ಲ ಒಂದು ರೀತಿಯ ಸಹಕಾರಿಗಳೇ. ನಾನು 6 ವರ್ಷ ನಾನು ಬಂಟ್ವಾಳ PLD ಬ್ಯಾಂಕ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆವಾಗ 6 ವರ್ಷದ ನಂತರ ಸಹಕಾರಿ ಕ್ಷೇತ್ರ ಮುಂದುವರಿಬಾರ್ದು ಅಂತ ಒಂದಿತ್ತು, ಲೆಕ್ಕ ಆಗಿತ್ತು. ನಾನು 6 ವರ್ಷ ಆಗಿ ರಾಜೀನಾಮೆ ಕೊಟ್ಟವನು, ಮತ್ತು ನಾನು ಮುಂದುವರಿಯಲಿಲ್ಲ. ಸದಾನಂದ ಗೌಡರು PLD ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದರು. ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳಲ್ಲಿ ನಿರ್ದೇಶಕರು ಮತ್ತು ವಿವಿಧ ಅಧಿಕಾರ ಸ್ಥಾನದಲ್ಲಿ ಕೆಲಸ ಮಾಡಿದವರು. ಸಹಕಾರಿ ಕ್ಷೇತ್ರ ಒಂದು ವಿಶಾಲವಾದಂಥ ಕ್ಷೇತ್ರ. ತಲೆಹೊರೆಯ ವ್ಯಾಪಾರಸ್ಥರ ಸಹಕಾರಿ ಸಂಘದಿಂದ ಹಿಡಿದು ವಜ್ರ ವ್ಯಾಪಾರಿಗಳ ಸಹಕಾರಿ ಸಂಘದವರೆಗೆ ಇದೆ. ನಮ್ಮ ಜೀವನದ ಬದುಕಿನಲ್ಲಿ ಆಗುಹೋಗುಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ಮಾಡ್ತೀವಿ. ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಸಹಕಾರಿ ಕ್ಷೇತ್ರದ ಪಾತ್ರನೂ ಕೂಡ ಅಷ್ಟೇ ಮಹತ್ವದ್ದು. ಮೊಲವಲ್ಲಿ ಶಿವರಾಯರ್ ಅವರ ಹೆಸರನ್ನು ನಾವು ಯಾವತ್ತೂ ಉಲ್ಲೇಖ ಮಾಡ್ತೀವಿ. ಸಹಕಾರಿ ಕ್ಷೇತ್ರದ ಒಬ್ಬ ಈ ಜಿಲ್ಲೆಯಲ್ಲಿ ಅದಕ್ಕೆ ಒಂದು ಶಕ್ತಿ ಕೊಟ್ಟವರು ಮೊಲವಲ್ಲಿ ಶಿವರಾಯರು. ಅದಕ್ಕಾಗಿ ನಾವು ಅವರನ್ನು ಯಾವಾಗಲೂ ನೆನಪು ಮಾಡ್ತೀವಿ. ಸಾಕಷ್ಟು ಮಂದಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ನಮ್ಮ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪಡೆದವರು ಕೂಡ ಇದ್ದಾರೆ. ಆದರೆ ಸೀತಾರಾಮ್ ರೈಗಳು ಅವರು ಒಬ್ಬ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಹಾಲು ಉತ್ಪಾದಕರ ಸಹಕಾರಿ ಕ್ಷೇತ್ರ ಇರ್ಬೋದು, ಇವತ್ತು DCC ಬ್ಯಾಂಕಿನಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಲ ಇರ್ಬೋದು, ಅಥವಾ ಎಲ್ಲ ನಾನು ತಿಳಿದುಕೊಂಡ ಹಾಗೆ ಅವರು ಎಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು. ಸಹಕಾರಿ ಕ್ಷೇತ್ರದಲ್ಲಿ ಮಾತ್ರ ಅವರು ಕೆಲಸ ಮಾಡಿದವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಕೂಡ ಸಹಕಾರಿ ಕ್ಷೇತ್ರ ಇದ್ದುಕೊಂಡು ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಆದರೆ ಸೀತಾರಾಮ್ ರೈಗಳು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನಾವು ಸಣ್ಣ ಪುಟ್ಟ ಯೋಚನೆ ಮಾಡುವಂಥದ್ದರೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅಷ್ಟೇ ಅಭಿರುಚಿಯನ್ನು ಇಟ್ಕೊಂಡಂಥ ಒಬ್ಬ ವ್ಯಕ್ತಿ. ಅವರಿಗೆ ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರು ಬಹುಶಃ ಮನುಷ್ಯನೊಬ್ಬನು
ಯಾವ ಯಾವ ಕ್ಷೇತ್ರ ಇರಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಸೀತಾರಾಮ್ ರೈಗಳು. ನಾವು ಸಾಕಷ್ಟು ಸಾರಿ ನಮ್ಮನ್ನು ಕೂಡ ಅವರ ಸಂಸ್ಥೆಗೆ ಕರೆಸ್ತಾರೆ, ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಬರಮಾಡ್ತಾರೆ. ಅವರ ಕಾರ್ಯಕ್ರಮಗಳಲ್ಲಿ ಒಂದು ವಿಶೇಷತೆಯನ್ನು ನಾವು ಕಂಡಿದ್ದೇವೆ. ಅದನ್ನು ಅವರು ಮಾಡಿದ ಕೆಲಸಗಳು ಸಾಮಾನ್ಯವಾಗಿ ಅದನ್ನು ಮಾಡುವಂಥದ್ದಕ್ಕೆ ಅವರು ಆಲೋಚನೆ ಮಾಡೋದಿಲ್ಲ. ಅವರು ಮಾಡಿದ ಕೆಲಸವನ್ನು ಅದ್ಭುತವಾಗಿ ತೋರಿಸಿಕೊಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಕೂಡ ಇತ್ತು, ಅಂತ ಅಭಿಪ್ರಾಯನೂ ಕೂಡ ಅವರಲ್ಲಿ ಇತ್ತು ಅಂತ ಹೇಳ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡ್ತಾ ಇದ್ದೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಎಲ್ಲ ಸಮಾಜ ಜನರ ಜೊತೆ ಪ್ರೀತಿಯನ್ನು ಇಟ್ಕೊಂಡು, ಬಹುಶಃ ತಾನು ಜನ್ಮ ಕೊಟ್ಟಿರ್ತಕ್ಕಂಥ ಸಮಾಜದಲ್ಲಿ ನನ್ನಿಂದ ಏನು ಸಾಧ್ಯ ಆಗಬೇಕು ಅದಕ್ಕೆ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಒಟ್ಟಿಗೆ ಇತರ ಧರ್ಮದ, ಜಾತಿಯ, ಭಾಷೆಯ ಜನರ ಜೊತೆ ಇದ್ದುಕೊಂಡು ಒಬ್ಬ ವಿಶ್ವಮಾನವನಾಗಿ ಬದುಕಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಅವರು ಯಾರಿಗೂ ಕೂಡ ಅವರು ನಮ್ಮವರು ಅಲ್ಲ ಅಂತ ಹೇಳಲಿಕ್ಕೆ ಯಾವ ಸಮಾಜದವರು ಕೂಡ ಸಾಧ್ಯ ಆಗುವುದಿಲ್ಲ. ಎಲ್ಲ ಸಮಾಜದವರಿಗೆ ನಮ್ಮವರು ಅಂತ ಹೇಳ್ತಕ್ಕಂಥ ಒಂದು ಭಾವನೆಯನ್ನು ಸೀತಾರಾಮರೈಗಳು ಸೃಷ್ಟಿ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರು ನಮ್ಮವರು, ಸೀತಾರಾಮರೈಗಳು ಅವರ ಹೆಸರು ಹೇಳಿದ ಯಾವುದೇ ಧರ್ಮದವನಿರ್ಬೋದು, ಯಾವುದೇ ಜಾತಿಯವನಿರ್ಬೋದು, ಯಾವುದೇ ಭಾಷೆಯವನಿರ್ಬೋದು, ಸೀತಾರಾಮರೈಗಳ ಹೆಸರು ಹೇಳಿ ಅವರು ನಮ್ಮವರು. ಆ ನಮ್ಮವರು ಅಂತ ಕರೆಸಿಕೊಳ್ಳುವಂಥದ್ದು ಕೂಡ ಸುಲಭದ ಕೆಲಸ ಅಲ್ಲ. ನಮ್ಮವರು ಅಂತ ಕರೆಸಿಕೊಳ್ಬೇಕಾದ್ರೆ ಅದರದ್ದೇ ಆದಂಥ ಸಾಮರ್ಥ್ಯ ಇರಬೇಕಾಗಿದೆ. ಆ ಸಾಮರ್ಥ್ಯ ಅವರಲ್ಲಿ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥವರು ಸಾಕಷ್ಟು ಮಂದಿ ಇದ್ದೀರಿ. ನಮ್ಮ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಂದರೆ ಒಂದು ಸಹಕಾರಿ ಕ್ಷೇತ್ರ ಒಂದು ಪರಿಶುದ್ಧವಾದಂಥ ಕ್ಷೇತ್ರ. ಬಹುಶಃ ಸಹಕಾರಿ ಕ್ಷೇತ್ರದ ಬಗ್ಗೆ ಒಂದು ಸಂದರ್ಭದಲ್ಲಿ ಎಲ್ಲರಲ್ಲಿ ಒಳ್ಳೆಯ ಭಾವನೆಗಳು ಇರಲಿಲ್ಲ ಒಂದು ಕಾಲ. ಬಹುಶಃ ಅದು ಈಗ ಬದಲಾಗಿದೆ ಕೆಲವಾರು ವಿಚಾರಗಳನ್ನು ನೋಡಿದಾಗ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳಿಗೆ ಹೆಚ್ಚು ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸ್ಕೊಂಡಂಥ ಸಹಕಾರಿಗಳು ಬಹುಶಃ ನಮ್ಮ ಜಿಲ್ಲೆಯವರು. ಅದರಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಬಹುಶಃ ಕೆಲಸ ಮಾಡಿದ ಸೀತಾರಾಮರೈಗಳು ಬಹುಶಃ ತನ್ನ ಯಾರು ಕೂಡ ಬೆರಳು ತೋರಿಸಿದ ರೀತಿಯಲ್ಲಿ ಆ ಒಂದು ಸ್ಥಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದವರು. ಇವತ್ತು ವೇದಿಕೆಯಲ್ಲಿ ಹೇಳಿದಂತೆ ಈ ಸಹಕಾರ ರತ್ನ, ಈ ಸಹಕಾರ ಪಡೀತಕ್ಕಂಥದ್ದು ಬಹುಶಃ ನನ್ನ ದೃಷ್ಟಿಯಲ್ಲಿ ಇದಕ್ಕಿಂತ ಮೊದಲೇ ಅವರು ಸಹಕಾರಿ ರತ್ನವನ್ನು ಪಡೆಯಬೇಕಾಗಿತ್ತು. ಆದರೂ ಕೂಡ ಇವರು ಸಹಕಾರಿ ರತ್ನ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲ ಸಂತೋಷ ತಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಯಸ್ಸಿನಲ್ಲಿ ನಮಗಿಂತ ಹಿರಿಯರು, ಬಹುಶಃ ಅವರು ಇನ್ನೂ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರ ಇನ್ನೂ ಹೆಚ್ಚು ದುಡಿಯುವಂಥ ಅವಕಾಶಗಳು ಸಾಕಷ್ಟಿದೆ. ಇನ್ನೂ ಹೆಚ್ಚು ಸಾಮಾಜಿಕ ಕೆಲಸವನ್ನು ಮಾಡಲಿ, ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿ, ನಮ್ಮೆಲ್ಲರಲ್ಲಿ ಇದ್ದಂಥ ಪ್ರೀತಿ ವಿಶ್ವಾಸ ಅವರಲ್ಲಿ ಸದಾ ಅವರ ಜೀವನದಲ್ಲಿ ಅದು ಇರಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಬಹುಶಃ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಆ ಸಹಕಾರಿ ಕ್ಷೇತ್ರ ಇನ್ನೂ ಯಶಸ್ವಿಯನ್ನು ಕಾಣುವಂಥದ್ದು ಮಾಡಲಿ. ಏನು ಅವರು ಸೀತಾರಾಮರೈಗಳು ಅಂತ ಹೇಳಿದರೆ ಇವತ್ತು ಪುತ್ತೂರು ಅಂತಂದಾಗ ಸೀತಾರಾಮರೈಗಳ ಹೆಸರು ಬರ್ತದೆ, ಸೀತಾರಾಮರೈಗಳು ಅಂತ ಹೇಳಿದಾಗ ಪುತ್ತೂರಿನ ಹೆಸರು ಬರ್ತದೆ. ಬಹುಶಃ ಆ ಒಂದು ಹೆಸರಿಗೆ ಅನ್ವರ್ಥವಾಗಿ ಇವತ್ತು ಸೀತಾರಾಮರೈಗಳ ಹೆಸರು ಪುತ್ತೂರಿಗೆ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಹೇಳುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳ್ತಾ ಅವರಿಗೆ ಸಹಕಾರ ರತ್ನ ಸಿಕ್ಕಿರ್ತಕ್ಕಂಥದ್ದಕ್ಕೆ ನಾನು ಶುಭವನ್ನು ಹಾರೈಸಿ ಅವರ ಜೀವನ ಮೌಲ್ಯಾಧಾರಿತವಾಗಿ ಹೆಚ್ಚು ಬೆಳವಣಿಗೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದಲ್ಲಿ ಅಭಿಮಾನದ ಮಾತುಗಳನ್ನಾಡಿದಂಥ ಮಾಜಿ ಸಚಿವರು ಆದರಣೀಯರು ಆಗಿರುವಂಥ ಶ್ರೀಯುತ ರಮಾನಾಥ ರೈಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಸಭಾ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮೆಲ್ಲರ ನೆಚ್ಚಿನ ಅಕ್ಕ ಮಾಜಿ ಶಾಸಕಿ
ಶಕುಂತಲಾ ಟಿ ಶೆಟ್ಟಿ ಅವರು ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರು, ಸ್ಟೆಪಿನ್ ಅಧ್ಯಕ್ಷರು, ಆತ್ಮೀಯರಾದ ಸಂಜೀವ ಮಠಂದೂರ್ರೆ, ತಿಳಿಪುಣಿದ್ದಾನೆ, ಆತ್ಮೀಯರು, ಒಂದೇ ಶಾಲೆಯಲ್ಲಿ ಕಲಿತು ಈಗ ಬೇರೆ ಬೇರೆ ಶಾಲೆಯಲ್ಲಿ ಓದ್ತಾ ಇರುವಂಥ ಸದಾನಂದ ಗೌಡ್ರೆ, ನಳಿನ್ ಕುಮಾರ್ರೆ, ಜೀವನ್ದರ್ರೆ ಹಾಗೂ ಕ್ಸೇವಿಯರ್ರೆ, ಸೀತಾರಾಮ್ ಕೇವಳ ಅವರೇ, ಶಶಿ ಬಾಲಿವುಡ್ ಅವರೇ, ಎಲ್ಲದಕ್ಕಿಂತಲೂ ಸಹಕಾರಿ ರತ್ನವನ್ನು ಪುತ್ತೂರಿಗೆ ತಂದಂತಹ ಐತಿಹಾಸಿಕ ಒಂದು ಪ್ರಶಸ್ತಿ ಪಡೆದಂತಹ ಸೀತಾರಾಮಣ್ಣ ಕಸ್ತೂರಕ್ಕನವರೇ, ಬಂಧುಗಳೇ, ಎಲ್ಲರೂ ಹೇಳಿದ ಮೇಲೆ ನಾನು ಅದನ್ನೇ ಚರ್ವಣ ಮಾಡುವುದಕ್ಕಿಂತ ಒಂದೇ ಮಾತಲ್ಲಿ ಬಹುಶಃ ಈ ಒಂದು ಪ್ರಶಸ್ತಿಯನ್ನು ತನ್ನ ಜೀವನದಲ್ಲಿ ಸೀತಾರಾಮಣ್ಣ ಅಂದರೆ ಸಹಕಾರಿ ರತ್ನ ಮಾತ್ರ ಅಲ್ಲ, ಸಾಮಾಜಿಕ ರತ್ನವೂ ಹೌದು ಅಂತ ನನ್ನ ಅನಿಸಿಕೆ. ಯಾರೇ ಯಾವತ್ತೇ ಹೋಗಲಿ ಅವರಿಂದ ಆದಂತಹ ಸಹಾಯ ನಾನು ನೋಡಿದ ಹಾಗೆ ಒಂದು 20-30 ವರ್ಷಗಳ ಹಿಂದೆ ಮಾಡುವಂತಹ ಉದಾರ ಕೊಡುಗೆ ಇದ್ದಾನೆ ಸೀತಾರಾಮಣ್ಣ. ನಿಮ್ಮ ಸಹಕಾರಿ ಕ್ಷೇತ್ರದ ಈ ಪ್ರಶಸ್ತಿ ಉಜ್ವಲವಾಗಿ ಬೆಳೆದು ಬಹಳ ಮುಂದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬರುವ ಹಾಗೆ ಆಗಲಿ, ನಿಮ್ಮಿಂದ ಇನ್ನೂ ಹೆಚ್ಚಿಗೆ ಸಹಕಾರಿ ಸಂಸ್ಥೆಗಳು ಬೆಳೀಲಿ ಅಂತ ಹೇಳ್ತಾ ದೇವರು ನಿಮಗಿಬ್ಬರಿಗೂ ದೀರ್ಘಾಯುಷ್ಯು ಹಾಗೂ ಕೆಲಸ ಮಾಡುವ ಶಕ್ತಿ ಕೊಡಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದ. ಶುಭ ಹಾರೈಕೆಯ ನುಡಿಗಳನ್ನಾಡಿದಂಥ ಸಕೋಕನವರಿಗೆ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಆರಂಭದಿಂದಲೂ ಮಾರ್ಗದರ್ಶಕರಾಗಿದ್ದುಕೊಂಡು ಕಾರ್ಯಕ್ರಮದ ಯಶಸ್ಸಿನ ಪಾಲನ್ನು ಕೂಡ ಪಡೆದಿರುವಂಥ ಪುತ್ತೂರು ನಗರಸಭೆಯ ಅಧ್ಯಕ್ಷರೂ ಆಗಿರುವಂಥ ಆದರಣೀಯರಾಗಿರುವಂಥ ಶ್ರೀ ಜೀವಂದರ್ ಜೈನ್ ಅವರು ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸವಣೂರು ಸೀತಾರಾಮರಯ್ಯವರ ನಾಗರಿಕ ಸನ್ಮಾನದ ವೇದಿಕೆಯಲ್ಲಿರುವಂಥ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸಂಜೀವ ಮಠಂದೂರ್ ಅವರೇ, ಲೋಕಸಭಾ ಸದಸ್ಯರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಉದ್ಘಾಟಕರು ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರು ಮಾಜಿ ಸಚಿವರಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡ್ರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸೇರಿದಂಥ ಸಹಕಾರಿ ಬಂಧುಗಳೇ, ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸವಣೂರು ಸೀತಾರಾಮರಯ್ಯವರ ಕ್ಷೇತ್ರ ಭಾಳ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರ ಕಾರ್ಯವೈಖರಿ ನಡೆದಿದೆ. ಈಗಾಗಲೇ 75ರ ಹುಟ್ಟುಹಬ್ಬದ ಕೆಲವೇ ಸಮಯದಲ್ಲಿ 75ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೂಡ ತಮ್ಮ ಕಿರೀಟಕ್ಕೆ ಜೋಡಿಸಿಕೊಂಡು ಈಗಾಗಲೇ ಭಾಳಷ್ಟು ಜನ ಅವರ ಬಗ್ಗೆ ಮಾತಾಡಿದ್ದಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಖಂಡಿತವಾಗಿ ಸರ್ಕಾರ ಒಳ್ಳೆಯ ಯಾರಿಗೆ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಕೊಡ್ತಾ ಇದೆ ಅಂತ ಹೇಳಿದರೆ ಸವಣೂರು ಸೀತಾರಾಮರಯ್ಯವರಿಗೆ ಈಗಾಗಲೇ ಕೊಟ್ಟಿರುವಂಥದ್ದು ಸರ್ಕಾರ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಾನು ನಗರಸಭಾ ಅಧ್ಯಕ್ಷನ ನೆಲೆಯಲ್ಲಿ ಸರ್ಕಾರಕ್ಕೆ ನನ್ನ ಅಭಿನಂದನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಸವಣೂರು ಸೀತಾರಾಮರಯ್ಯಗಳು ಇನ್ನೂ ಒಳ್ಳೆ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳುವ ಕಾರ್ಯಕ್ರಮಕ್ಕೆ ಒಂದು ವ್ಯಕ್ತಿ ಅರ್ಥಪೂರ್ಣ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು. ಶುಭ ಹಾರೈಕೆಯ ನುಡಿಗಳನ್ನಾಡಿದಂಥ
ಪುತ್ತೂರು ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂಥ ಮಾನ್ಯ ಜೀವಂದರ್ ಜೈನ್ ಅವರಿಗೆ, ಮಾನ್ಯ ಸೀತಾರಾಮರೈಗಳು ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿದರು. ಅವರ ಸಂಸ್ಥೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದಂಥ ಅದೆಷ್ಟೋ ವಿದ್ಯಾರ್ಥಿಗಳು ಅವರು ಹಾಕಿದ ಹಾದಿಯಲ್ಲಿ ನಡೀತಾ ಇದ್ದಾರೆ. ಅವರ ಆದರ್ಶ, ಅವರ ಸಾಧನೆಯ ಪಥವನ್ನು ಅವರು ಅನುಕರಿಸ್ತಾ ಇದ್ದಾರೆ. ಅಂತಹ ಒಂದು ವಿಚಾರವನ್ನು ಗಮನಿಸಿದಾಗ ಅವರ ಸಂಸ್ಥೆಯಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡಿದ್ದಂತಹ ಹಿರಿಯ ವಿದ್ಯಾರ್ಥಿ ಶ್ರೀ ಅತಿಥ್ ಹಾಸನ ಅವರು ಶುಭ ಹಾರೈಕೆಯನ್ನು ಮಾಡಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಹಾಸನದಿಂದ ಬಂದಿದ್ದಾರೆ. ಅದರಲ್ಲೂ ಕೂಡ ಉಲ್ಲೇಖ ಮಾಡುವಂಥ ಅಂಶ ಏನು ಅಂತ ಕೇಳಿದರೆ, ಸೀತಾರಾಮರೈಗಳ ಹಾಗೆ ಈ ಅತಿಥ್ ಹಿರಿಯ ವಿದ್ಯಾರ್ಥಿ ಕೂಡ ಹಾಸನದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದ್ದಾನೆ ಎನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಅಂಶ. ಹಾಗಾಗಿ 2 ಶುಭ ಹಾರೈಕೆ ನುಡಿಗಳನ್ನು ತನ್ನ ಗುರುಗಳಿಗೆ ಅರ್ಪಿಸಬೇಕು ಅಂತೇಳಿ ಅತಿಥಿ ಅವರು ಬಂದಿದ್ದಾರೆ. ಇದೀಗ ಅತಿಥಿ ಅವರಿಗೆ ಅವಕಾಶ. ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳಿ ರಾಮಾಯಣ ಹೇಳ್ಕೊಡುತ್ತಂತೆ. ಜೀವನದಲ್ಲಿ ಏನು ಮಾಡಬಾರ್ದು ಅಂತ ಮಹಾಭಾರತ ಹೇಳ್ಕೊಡುತ್ತಂತೆ. ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿ ಭಗವದ್ಗೀತೆ ಹೇಳ್ಕೊಡುತ್ತಂತೆ. ಈ ಕಂತೆಗಳನ್ನೆಲ್ಲ ನಾವು ಕೇಳಿದ್ದೆ, ಗೊತ್ತಿರಲಿಲ್ಲ. ನಾನು ಕಣ್ಣಾರೆ ಕಂಡಿದ್ದು ಒಂದೇ, ಭಗವಂತ ಮನುಷ್ಯನಾಗಿ ಒಂದು ಜೀವನವನ್ನು ಕೊಟ್ಟಿದ್ದಾನೆ, ಹೇಗೆ ಸಾರ್ಥಕವಾಗಿ ಸಾಧಕರಾಗಿ ಬದುಕಬೇಕು ಅಂತ ಹೇಳಿ ನಾನು ಕಣ್ಣಾರೆ ಕಂಡಿದ್ದು ಸವಣೂರಿನ ಸೀತಾರಾಮರೈ ಅವ್ರನ್ನ ನೋಡಿ. ಯಾಕೆ ಇಷ್ಟು ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಿದರೆ, ನಾನು ಮೂಲತಃ ಹಳ್ಳಿ ಮೈಸೂರು ಗ್ರಾಮ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. 2003ರಲ್ಲಿ ಈ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಕಮಿಟಿನಲ್ಲಿರ್ತಕ್ಕಂಥ ಸುಂದರ್ ರೇ ಸರ್ ಅವ್ರಿಗೆ, ನಾನು ಮೂಲತಃ ಒಬ್ಬ JDS ಮುಖಂಡ, ಹಾಸನ ಜಿಲ್ಲೆ, ರೇವಣ್ಣನವರ ಸಂಪರ್ಕದಿಂದ ಇಲ್ಲೊಂದು ಒಳ್ಳೆ ವಿದ್ಯಾಸಂಸ್ಥೆ ಇದೆ ಹೇಳಿ, ಹೋಗಿ ನಿಮ್ಮ ಮಗನ ಸೇರಿಸಿ ಅಂತ ಹೇಳಿ 2003ರಲ್ಲಿ ಸೇರಿಸ್ತಾರೆ. ಆ ಜಾಗದ ಮಹಿಮೆ ಹೇಗಿತ್ತಂತ ಹೇಳಿದ್ರೆ, ವಾಲಿಬಾಲ್ ಅಂದ್ರೇನೆ ನನಗೇನು ಅಂತ ಗೊತ್ತಿರಲಿಲ್ಲ. ಅಂಥವನ್ನ ಶಿವಪ್ರಸಾದ್ ಆಳ್ವ ಅಂತ ಒಬ್ಬ ದೈಹಿಕ ಶಿಕ್ಷಕ, ವಿದ್ಯಾರಶ್ಮಿ ವಿದ್ಯಾಲಯ ಶಿಕ್ಷಕ, ರಾಷ್ಟ್ರ ಮಟ್ಟಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ ಧನಂಜಯ್ ಅಂತ ಹೇಳುವಂಥ ಒಬ್ಬ ಚಿತ್ರಕಲಾ ಶಿಕ್ಷಕ, ನನಗೆ ಕಲೆ ಅಂದರೆ ಗೊತ್ತಿರಲಿಲ್ಲ, ಚಿತ್ರಕಲೆ, ಜಿಲ್ಲಾ ಮಟ್ಟದ ಆ ಒಂದು ಚಿತ್ರಕಲಾ ಪರೀಕ್ಷೆಯನ್ನು ಬರೆಸಿ ಅತ್ಯುತ್ತಮ ಶ್ರೇಣಿಯಲ್ಲಿ ನಾನು ಪಾಸ್ ಆಗ್ತೀನಿ. ಹಾಗೆ ಸೈನ್ಸ್ ವಿಷಯಕ್ಕೆ ಬಂದರೆ ಒಂದು ಸೈನ್ಸ್ ಮಾಡಲಿಂಗ್ನಲ್ಲಿ ಸಹ ನಾನು ಆ ಜಿಲ್ಲಾ ಮಟ್ಟಕ್ಕೆ ಹೋಗ್ತೀನಿ. ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರಶ್ಮಿಯ ಆಗಿನ ನನ್ನ ಶಿಕ್ಷಕರು ಇಲ್ಲಿ ನೆರೆದಿದ್ದಾರೆ. ನಾನಿಲ್ಲಿ ಬರಲಿಕ್ಕೆ 2 ಕಾರಣ. ಆಗಲೇ ಸರ್ ಹೇಳ್ದಂಗೆ, ಹೌದು, ನಾವು ಕೂಡ 35 ವರ್ಷಗಳಿಂದ ನನ್ನ ತಾಯಿ ಸಂಸ್ಥಾಪನೆ ಮಾಡಿದಂತಹ ಅನುಗ್ರಹ ವಿದ್ಯಾಸಂಸ್ಥೆಯ ಈಗಿನ ಅಧ್ಯಕ್ಷ ನಾನು. 2 ವಿಷಯಕ್ಕೆ ಬಂದೆ. ಎಲ್ಲರೂ ನನ್ನ ಬೈತಾ ಇದ್ರು, ಯುಗಾದಿ ಹಬ್ಬ ಇದೆ ಇವತ್ತು, ನಮಗೆಲ್ಲ ಜೋರಿದೆ, ಯಾಕೆ ಅಲ್ಲಿ ತನಕ ಮಂಗಳೂರಿಗೆ ಹೋಗ್ತಿದ್ಯಾ ಅಂಥೇಳಿ. ನಿನ್ನೆ ನಾನು ಸಿದ್ಧಗಂಗಾ ಕ್ಷೇತ್ರದಲ್ಲಿದ್ದೆ, ಶ್ರೀಯುತ ಅಮಿತ್ ಶಾ ಜಿ ಅವರು ಬಂದಿದ್ದರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿ ಅಲ್ಲಿ ಒಂದು ಒಳ್ಳೆಯ ವಿಷಯವನ್ನು ನಾನು ತಿಳ್ಕೊಂಡು ಬಂದೆ. ರಾತ್ರಿ ನನಗೆ ಒಂದು ಮೆಸೇಜ್ ಬಂತು, ಹೀಗೆ ಸೀತಾಭಿಮಾನ ಕಾರ್ಯಕ್ರಮ ಇದೆ ಅಂತ ಹೇಳಿ. ಬೆಳಗ್ಗೆ ಸೀದಾ ಎದ್ದು ನಮ್ಮ ತಾಯಿಗೂ ಸಹ ಹೇಳಿಲ್ಲ, ಬೆಳಗ್ಗೆ 5:30ಗೆ ಮನೆ ಬಿಟ್ಟೆ, 7:30-8 ಗಂಟೆಗೆ ಫೋನ್ ಮಾಡಿದ್ರು, ಎಲ್ಲಿ ಹೋಗ್ತಾ ಇದೆಯಾ ಅಂಥೇಳಿ. ಸೀತಾಭಿಮಾನ ಕಾರ್ಯಕ್ರಮ, ಅವ್ರಿಗೆ ಗೊತ್ತಾಗಲಿಲ್ಲ ಸೀತಾಭಿಮಾನ ಅಂದ್ರೆ ಅಂತ ಹೇಳಿ. ನೀವು ನನ್ನ ಕರ್ಕೊಂಡೋಗಿ ಓದಿಸಿದ್ರಲ್ಲ ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು ಅಂತ ಹೇಳಿ, ಅದರ ಸಂಸ್ಥಾಪಕರಿಗೆ ಒಂದು ಸಹಕಾರಿ ರತ್ನ ಅಂತ ಹೇಳಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿ ನೀಡಿದೆ. ಅವರೆಲ್ಲ ಬಂಧು ಮಿತ್ರರು ಸೇರಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ, ಇನ್ನೂ 3 ದಿನ ಅಲ್ಲಿ ಇದ್ದುಬಿಟ್ಟು ಬಾ ಅಂತ ಹೇಳಿದ್ರು. ದಟ್ ಈಸ್ ವಾಟ್. ಯಾಕಂದ್ರೆ ಆ ಸಂಸ್ಥೆನಲ್ಲಿ ನೀವು ಎಂಟ್ರಿನಲ್ಲಿ ಹೋದರೆ ಅಲ್ಲೊಂದು ವರ್ಡಿಂಗ್ಸ್ ಇದೆ, ಇನ್ ಪರ್ಸ್ಯೂಟ್ ಆಫ್ ಕಂಪ್ಲೀಟ್ನೆಸ್ ಅಂತ ಹೇಳಿ. ನಾನು ಈ ಶಾಲೆಗೆ ಬರೋಕ್ಕೆ ಮುಂಚೆ ಒಂದು ಕ್ರಿಶ್ಚಿಯನ್ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದೆ. ಕಾರಣಾಂತರಗಳಿಂದ ಹೊರಗಡೆ ಬಂದೆ. ಇಲ್ಲಿ ಬಂದಾಗಲೂ ನನಗೆ ಫಸ್ಟ್ ಕಂಡಿದ್ದೆ ಆ ಕ್ರಿಶ್ಚಿಯನ್ ಸಿಂಬಲ್. ಗಾಬರಿ ಆಗ್ಬಿಟ್ಟೆ. ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಎಗೇನ್ ಯು ಆರ್ ರಿಪೀಟಿಂಗ್ ದ ಸೇಮ್ ಅಂತ. ಅಕ್ಕಪಕ್ಕ ನೋಡಪ್ಪಕ್ಕಂದ ಅಂದರು. ಅಲ್ಲಿ ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ 3 ಕೂಡ ಆ ಒಂದು ಸಿಂಬಲ್ನ ಹಾಕಿ ಕೆಳಗಡೆ ಒಂದು ಬರೆದಿದ್ರು, ಪರಿಪೂರ್ಣತೆಯತ್ತ ಅಂತ ಹೇಳಿ. ಭಾರಿ ಹೆಮ್ಮೆಯಿಂದ ಹೇಳ್ತೀನಿ, 30 ವರ್ಷದ ಯುವಕ ಆಗಿರ್ಬೋದು, ನನ್ನ ಜೀವನದಲ್ಲಿ ನಾವು ಕೂಡ ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದೀವಿ. ಇವತ್ತು ನಾನೇನಾದ್ರು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀನಿ, ಇಷ್ಟು ಮಟ್ಟಿಗೆ ನಾನು ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಸವಣೂರು ಸೀತಾರಾಮರೈಗಳ ವಿದ್ಯಾಸಂಸ್ಥೆ ಹಾಗೂ ಅದರಲ್ಲಿ ಕೆಲಸ ಮಾಡ್ತಂತಹ ಎಲ್ಲ ನನ್ನ ಗುರುಗಳು ಎಲ್ಲರೂ ಇವತ್ತಿದ್ದಾರೆ. ಕೆಲವರು ಬಿಟ್ಟೋಗಿರ್ಬೋದು, ಒಳ್ಳೊಳ್ಳೆ ಸ್ಥಾನಗಳಲ್ಲಿದ್ದಾರೆ. ಪ್ರತಿ ವರ್ಷ ಕೂಡ ನಾನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡ್ತೀನಿ. ಅದು ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ರೆ ಆ ಸವಣೂರಿನ ಸೀತಾರಾಮರೈಗಳ ವಿದ್ಯಾರಶ್ಮಿ ವಿದ್ಯಾಲಯಕ್ಕೂ ಕೂಡ ಭೇಟಿ ನೀಡ್ತೀನಿ. ಇಲ್ಲಿವರೆಗೂ ಕೂಡ ನಾವು ನಿಕಟವಾದ ಸಂಪರ್ಕವನ್ನು ಹೊಂದಿದ್ದೀನಿ. ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು, ಅದು ಹೇಳಲಿಕ್ಕೆ ಅಂತಲೇ ಬಂದಿದ್ದೀನಿ. ನಾನೊಂದು ಅತ್ಯದ್ಭುತವಾದಂಥ ಒಂದು ಕನ್ನಡ ಚಿತ್ರವನ್ನು ನಾನು ಮಾಡ್ತಾ ಇದ್ದೇನೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದೀವಿ. ರಾಕ್ಲೈನ್ ವೆಂಕಟೇಶ್ ಮತ್ತು ಸಂದೇಶ್ ನಾಗರಾಜ್ ಅವರು ನಮ್ಮ ಅಸೋಸಿಯೇಟ್ ಆಗಿದ್ದಾರೆ.
ನಾನು ಒಂದು ನೈಜ ಚಿತ್ರವನ್ನು ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ವಿದ್ಯಾರಶ್ಮಿನಲ್ಲಿ ಶೂಟಿಂಗ್ ಆಗಬೇಕಿತ್ತು. ಸೊ ನಾನು ಬಂದೆ, ಸರ್ ಹತ್ರ ಹೋಗಿ ಕೇಳಿದೆ. ಅವ್ರು ಏನು ಯೋಚನೆ ಮಾಡಲಿಲ್ಲ, ನಿನಗೆ ಯಾವಾಗ ಬೇಕು ಸವಣೂರಿಗೆ ಬಾ, ಎಷ್ಟೋ ದಿನನಾದರೂ ಶೂಟಿಂಗ್ ಮಾಡು, ನಿನಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತ ಹೇಳಿದಂಥವ್ರಿಗೆ ಖಂಡಿತವಾಗ್ಲೂ ಈ ಗೌರವ ಸಲ್ಲೇಬೇಕು. ಸರ್, ಇವತ್ತು ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ಶಿಕ್ಷಕ ವೃಂದದ ವತಿಯಿಂದ ಹಾಗೂ ನಿಮ್ಮ ಅಭಿಮಾನಿಗಳ ವತಿಯಿಂದ ನಿಮಗೆ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ವಂದನೆಗಳು. ಅತಿ ಪಾತ್ರದಲ್ಲಿರುವಂಥ ಅನ್ನ ಬೆಂದಿದೆ ಅಂತೇಳಿ ಎಲ್ಲವನ್ನು ನೋಡಬೇಕು ಅಂತಿಲ್ಲ, ಒಂದು ಅಗಳನ್ನ ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಹಾಗಾಗಿ ಈ ಒಬ್ಬ ಹಿರಿಯ ವಿದ್ಯಾರ್ಥಿ ಸೀತಾರಾಮರಿಗಳ ಇಡೀ ವ್ಯಕ್ತಿತ್ವವನ್ನು ಈ ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ಸೀತಾರಾಮರಿಗಳ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೆ ಪೂರಕವಾಗಿ ಒಂದು ಉದಾಹರಣೆಯಾಗಿ ಅತಿಥಿ ಹಾಸನ ಶುಭ ಹಾರೈಕೆ ನುಡಿಗಳನ್ನು ಆಡಿದರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳು ತಮ್ಮ ಬದ್ಧತೆಗಾಗಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹೆಸರನ್ನು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿಯೇ ಇದೆ. ಸಹಕಾರಿ ಕ್ಷೇತ್ರದ ಎಲ್ಲ ಸಾಧಕರಿದ್ದೀರಿ, ವಿವಿಧ ಸಂಘ ಸಂಸ್ಥೆಗಳ ರಾಜ್ಯ ಮಟ್ಟದವರೆಗಿನ ಜವಾಬ್ದಾರಿ ಎಲ್ಲ ಪ್ರಮುಖರಿದ್ದೀರಿ, ಸೀತಾರಾಮರಿಗಳ ಎಲ್ಲ ಅಭಿಮಾನಿ ಬಂಧುಗಳಿದ್ದೀರಿ. ತಮ್ಮ ಇರುವಿಕೆಯನ್ನು ಗೌರವಾದರದಿಂದ ಗುರುತಿಸ್ತಾ, ಅದೇ ರೀತಿ ಇಡೀ ಮಾಧ್ಯಮದ ತಂಡವೇ ಇಲ್ಲಿ ಇರುವಂಥದ್ದು ಕೂಡ ವಿಶೇಷ, ಅವರನ್ನು ಕೂಡ ಆತ್ಮೀಯವಾಗಿ ಗೌರವಿಸ್ತಾ ಇದೀಗ ನಾವೆಲ್ಲ ಕಾತರದಿಂದ ಕಾಯ್ತಾ ಇರುವಂಥ ಸಮಯಕ್ಕೆ ಬಂದಿದ್ದೇವೆ. ನಮ್ಮೆಲ್ಲ ಅಭಿಮಾನದ ಪ್ರತೀಕವಾಗಿ ಸೀತಾಭಿಮಾನದಲ್ಲಿ ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂಥ ಮಾನ್ಯ ಸೀತಾರಾಮರೈಗಳು, ಸಹಕಾರಿ ರತ್ನ ಮಾನ್ಯ ಕೆ ಸೀತಾರಾಮರೈಗಳು ಇದೀಗ ತಮ್ಮ ಸನ್ಮಾನಕ್ಕೆ ಪ್ರತಿಯಾಗಿ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ನಮ್ಮೆಲ್ಲರ ಆತ್ಮೀಯರು, ಗೌರವಾನ್ವಿತರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ಸಭಾಧ್ಯಕ್ಷತೆಯನ್ನು ವಹಿಸಿರದ ಈಗಾಗಲೇ ಹೊರಟು ಹೋದಂಥ ನನ್ನ ಆತ್ಮೀಯ ಸಹಕಾರಿ ಕ್ಷೇತ್ರ ರಾಜೇಂದ್ರ ಕುಮಾರ್ರವರೇ, ನಮ್ಮನ್ನು ಗೌರವಪೂರ್ವಕವಾಗಿ ಬೆಂಗಳೂರಿಂದ ಬಂದು ಇಲ್ಲಿ ನನ್ನನ್ನು ಸನ್ಮಾನ ಮಾಡುವಂಥ ನನ್ನ ಸಹಪಾಠಿಗಳು ಆಗಿರತಕ್ಕಂಥ ನನ್ನ ಆತ್ಮೀಯ ಮಿತ್ರರಾದಂಥ DV ಸದಾನಂದ ಅವರೇ, ಆತ್ಮೀಯ ಶಾಸಕರಾದಂಥ ಮಂತ್ರಿಗಳಾದಂಥ ಅಂಗಾರ್ರವರೇ, ಸಂಜೀವ ಮಟ್ಟಂದೂರವರೇ, ಜೀವಂದರ್ ಜೈನ್ರವರೇ, ರಮಾನಾಥ್ ರೈ ಅವರೇ, ಶಕುಂತಳಾ ಶೆಟ್ಟಿ ಅವರೇ, ಝೇವಿಯರ್ ಡಿಸೋಜ್ ಅವರೇ, ಮತ್ತು ಈ ಸಂಘಟನೆಯನ್ನು ವ್ಯವಸ್ಥೆ ಮಾಡಿದಂಥ ನನ್ನ ಆತ್ಮೀಯರಾದಂಥ ಶಶಿಕುಮಾರ್ ಬಾಲ್ಯೋಟ್ರವರೇ, ಸೀತಾರಾಮ್ ಕೇವಳವರೇ, ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ಅಭಿಮಾನಿ ಹಿರಿಯ ಕಿರಿಯ ಸ್ನೇಹಿತರೆ, ಭಾಳ ಸಂತೋಷವಾಗಿದೆ. ನಾವೆಲ್ಲ ಒಂದು ಮಾಡಿದಂಥ ಒಂದು ಸಣ್ಣ ಕೆಲಸವನ್ನು ಬಹಳ ದೊಡ್ಡದಾಗಿ ಗುರುತಿಸಿ ನಮ್ಮನ್ನು ಇಷ್ಟು ಜನರ ಎದುರಿನಲ್ಲಿ ನೀವೆಲ್ಲ ಸನ್ಮಾನ ಮಾಡಿರಿ. ಮೊದಲನೇದಾಗಿ ನಾನು ಮತ್ತು ನನ್ನ ಪತ್ನಿಯ ಮತ್ತು ನನ್ನ ಮನೆಯವರ ಪರವಾಗಿ ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ನಾವೆಲ್ಲ ಸಣ್ಣ 54 ವರ್ಷದಿಂದ ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 54 ವರ್ಷಕ್ಕೆ ಮುಂಚೆ 67ನೇ ಇಸ್ವಿಯಲ್ಲಿ SLC ಮಾಡುವಾಗ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ನಮ್ಮ ಸಹಪಾಠಿಯಾದಂಥ DV ಸದಾನಂದರವರಿಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಂದೆ ಒಬ್ಬರು ಶಿಕ್ಷಕರಾಗಿ 7 ಜನ ಮಕ್ಕಳನ್ನು ಸಾಕುವ ಕಷ್ಟದ ಪರಿಸ್ಥಿತಿ, ಅದನ್ನು ಗ್ರಹಿಸುವಾಗಲೇ ಬೇಜಾರಾಗ್ತದೆ. ಅಂಥ ಸಂದರ್ಭದಲ್ಲಿ ನನ್ನ ದೊಡ್ಡಣ್ಣನನ್ನು 9ನೇ ಕ್ಲಾಸು ಪಾಸಾದಾಗ ನನ್ನ ತಂದೆಯವರು ಶಾಲೆಗೆ ಕಳಿಸಲಿಲ್ಲ, ಆಗೋದಿಲ್ಲ ಅಂತ ಅರ್ಧದಲ್ಲಿ ಕಳಿಸಿದರು. ಎರಡನೇ ಅಣ್ಣ 5ನೇ ಕ್ಲಾಸಿನಲ್ಲಿ ಕಾಲ ಮುಗಿಸಿದರು. ನನ್ನ ತಂದೆಯವರು ನನಗೆ ಅತ್ಯುಚ್ಚತ ಶಿಕ್ಷಣ ಕೊಡಿಸಿದ್ದು ಅಂದರೆ SSLC. ಆ SSLCಯಲ್ಲಿ ಮತ್ತು ಅವರ ಆಗಿನ ಕಾಲದ ಒಂದು ಬಂಧುತ್ವವನ್ನು ನಾವು ನೆನಪಿಸಿಕೊಳ್ಬೇಕು. ಆಗ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ಬೈಂದೂರು ಪ್ರಭಾಕರ್ ರಾಯರು ಅವರ ಭಾಳ ಆತ್ಮೀಯರಾಗಿದ್ದುಕೊಂಡು ಅವರು ಶಿಕ್ಷಕರಾಗಿ ಒಂದು ಪೋಸ್ಟ್ ಕಾರ್ಡ್ ಬರೆದು ಹಾಕಿದರು. ನನಗೆ ನನ್ನ ಮಗನನ್ನು ಓದಲಿಸಲಿಕ್ಕೆ ಸಾಧ್ಯ ಇಲ್ಲ, ನೀವೊಂದು ಸಹಕಾರಿ ತರಬೇತಿಗೆ ಅವನನ್ನು ಸೇರಿಸಬೇಕು ಅಂತ. ಒಂದು ವಾರದಲ್ಲಿ ಬೈಂದೂರು ಪ್ರಭಾಕರ್ ರಾಯರು ಆರ್ಡ್ರನ್ನೇ ನನ್ನ ತಂದೆಯ ಕೈಗೆ ಕಳಿಸಿಕೊಟ್ರು. ಆ ನಂತರ ಏನು ಮಾಡೋದು, ಸಹಕಾರಿ ತರಬೇತಿ 68ರಲ್ಲಿ ಮುಗಿಸಿ ಬಂದಾಗ ನನ್ನ ತಂದೆಯವರು ಮತ್ತು ಜಾಕೆ ಪರಮೇಶ್ವರ ಗೌಡರು ಮತ್ತು ದಿವಂಗತ ಇದಿನಬ್ಬರು SKSMS ಅಡಿಕೆ ಬಂಡೆ ಶಾಲೆಯಲ್ಲಿ ಕ್ಲಾರ್ಕ್ ಆಗಿ 3 ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ರಂತೆ. ಆ ಒಂದು ಇದನ್ನು ನನ್ನ ತಂದೆಯವರು ಜಾಕೆ ಅವರ ಹತ್ರ ಹೋಗಿ ಪ್ರಸ್ತಾಪ ಮಾಡಿದರು. ನನಗೆ ಇನ್ಫ್ಲುಯೆನ್ಸ್ ಇಲ್ಲ, ನೀನೊಂದು ನನಗೆ ಕೆಲಸ ಕೊಡಿಸ್ಬೇಕು ಅಂತ. ಕೂಡಲೇ ಅವರು ಬಂಟ್ವಾಳ ನಾರಾಯಣ ನಾಯಕರ ಹತ್ರ ಹೇಳಿ ನನಗೆ ಇಂಟರ್ವ್ಯೂ ಕೂಡ ಇಲ್ಲದೆ 69ನೇ ಇಸವಿ ಜೂನ್ 23ನೇ ತಾರೀಕಿಗೆ ಸುಳ್ಯದಲ್ಲೇ ಜಾಯ್ನ್ ಆಗುವ ಹಾಗೆ ಹೇಳಿ ಸುಮಾರು 13-14 ವರ್ಷ ನಾನು ಸುಳ್ಯದಲ್ಲಿ ಕೆಲಸ ಮಾಡಿ, ಆನಂತರ ಸಹಕಾರಿ ಕ್ಷೇತ್ರ ನನಗೆ ಭಾಳ ಒಂದು ಅಪ್ಯಾಯಮಾನವಾದಂಥ ಒಂದು ಸಂಗತಿ ಬಂತು. ಏನು ಅಂತ ಹೇಳಿದರೆ,
ನಮ್ಮ ಕಷ್ಟದ ಜೀವನ, ನಾವು ಆವತ್ತು ಬದುಕುವ ವ್ಯವಸ್ಥೆ, ನನಗೆ ಸಿಕ್ಕಿದಂಥ ಉದ್ಯೋಗ, ಆ ಉದ್ಯೋಗದಲ್ಲಿ ನಾನು ಪಾಪದವರೊಟ್ಟಿಗೆಲ್ಲ ಸೇರೋದು, ಎಲ್ಲ ಸಹಕಾರಿ ಸಂಘದ ಸದಸ್ಯರು ನನ್ನಲ್ಲಿ ಬರೋದು, ಸಾಲಕ್ಕೆ ಬರೋದು, ಕೆಲಸಕ್ಕೆ ಸೇರುವಾಗ ನನಗೆ ಅದರ ಮೇಲೆ ಒಂದು ರುಚಿ ಕಂಡಿತು. ಸಹಕಾರಿ ಕ್ಷೇತ್ರ ಅಂದರೆ ಇಷ್ಟು ಪ್ರೀತಿಯಲ್ಲಿ ನಡೀತದಲ್ಲ ಅಂತ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಆ ನಂತರ ನಾನು ಸುಮಾರು 18 ವರ್ಷಗಳ ಕಾಲ DCC ಬ್ಯಾಂಕಿನಲ್ಲಿ ಫೀಲ್ಡ್ ಸೂಪರ್ವೈಸರ್ ಆಗಿ ಕೆಲಸ ಮಾಡಿ, ಆನಂತರ ನಮಗೆಲ್ಲ ಗೊತ್ತಿದ್ದ ಹಾಗೆ ನನ್ನ ಭಾವಮೈದ AJ ಶೆಟ್ಟಿಯವರು ಆಗಲೇ ಒಂದು ಉತ್ತಮ ರೀತಿಯ ಅಭಿವೃದ್ಧಿ ಹೊಂದಿ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಆಗ ಅವರು ಹೇಳ್ತಾ ಇದ್ರು, ನೀನು ಅದು ಕೆಲಸ ಬಿಟ್ಟು ನನ್ನೊಟ್ಟಿಗೆ ಬಂದರೆ ನಿನಗೆ ಇದು ಕೊಡ್ತೇನೆ ಅಂತೇಳಿ ಅವರು ನನಗೊಂದು ಕಾರನ್ನು ಒದಗಿಸಿದರು, ಹೋಗಿ ಬರಲಿಕ್ಕೆಲ್ಲ ಕೆಲಸ ನೋಡಿಕೊಳ್ಳಲಿಕ್ಕೆ. ಆಗ ನನಗೆ ಒಂದು ಮಾನಸಿಕ ವೇದನೆ ಆಯಿತು. ನಾನು ಏನು ಇಲ್ಲದವ ಇವತ್ತು ಕಾರ್ನಲ್ಲಿ ತಿರುಗಿ DCC ಬ್ಯಾಂಕಿನ ಸೂಪರ್ವೈಸರ್ ಅಂತ ಹೇಳಿ ಎಲ್ಲ ನಾಳೆ ಯಾರಾದರೂ ಕಲ್ಲೊಡೆಯುವಂಥ ಪರಿಸ್ಥಿತಿ ಆಯ್ತಲ್ಲ ಅಂತ ಹೇಳಿ ನಾನು ನನ್ನ ಭಾವನವ್ರ ಹತ್ರ ಹೇಳಿ ನನ್ನ ಕೆಲಸವನ್ನು ಬಿಟ್ಟು ನನ್ನ ಇದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸಿಕೊಂಡೆ. ಆ ನಂತರದ್ದೆಲ್ಲ ಇತಿಹಾಸ. ನಾವೆಲ್ಲ ಇವತ್ತು 18 ವರ್ಷಗಳ ಸಹಕಾರಿ ಕ್ಷೇತ್ರ, ಅದರಲ್ಲಿ ಇವತ್ತು ಕೂಡ ನನಗೆ ಎಲ್ಲಿ ಹೋದರೂ ನನ್ನನ್ನು ಸುಳ್ಯ ತಾಲೂಕಿನಲ್ಲಿ ನಾನು 13 ವರ್ಷಗಳ ಕಾಲ ಕೆಲಸ ಮಾಡಿದೆ. ನಾನು DV ಸದಾನಂದರಿಗೆ ಗೊತ್ತಿದ್ದು, ನನ್ನ ಅವರ ಅರೆ ಭಾಷೆಯೆಲ್ಲ ನನಗೆ 100ಕ್ಕೆ 100 ಬರ್ತದೆ. ಇವತ್ತು ಕೂಡ ನನ್ನನ್ನು ಅಲ್ಲಿಯ ಹಿರಿಯರು, ನಮ್ಮ ಸೂಪರ್ವೈಸರ್ ರೈಗ ಬಂದಳ, ಅವರೊಟ್ಟಿಗೆ ಮಾತಾಡಿಕೊಟ್ಟು ನಾನು ಅಲ್ಲಿ ಹೋಗಿ ಬಂದೆ ಅಂತೇಳಿ, ಹೌದು ಇಲ್ಲರೇ ಇದೊಂದು ಊಟಕ್ಕೆ ಬರೋಕು ನೀವು ಅಂತ ಎಲ್ಲ ಹೇಳುವಂಥ ವ್ಯವಸ್ಥೆಗಳೆಲ್ಲ ಇವತ್ತು ನನಗೆ ಮನಸ್ಸಿನಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಕೊಡ್ತದೆ. ಇವತ್ತು ನಾನು ಸುಳ್ಯ ತಾಲೂಕಿನ 58 ಗ್ರಾಮಗಳಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲಿ ಹೋದರೂ ಇವತ್ತು ಆ ಹಿರಿಯರೆಲ್ಲ ನನ್ನನ್ನು ಗುರುತ ಹಿಡಿದು, ಅದು ಸೂಪರ್ವೈಸರ್ ಸೀತಾರಾಮ್ ರೈ ಅಂತ, ನನ್ನನ್ನು ವಿದ್ಯಾಲಕ್ಷ್ಮಿ ಅಂತಲೇ ಹೇಳೋದಿಲ್ಲ, DC ಬ್ಯಾಂಕ್ ಅಂತ ಹೇಳೋದಿಲ್ಲ, AJ ಶೆಟ್ಟರ್ ಭಾವ ಅಂತಲೇ ಹೇಳೋದಿಲ್ಲ. ನಮ್ಮ ಸೀತಾರಾಮ್ ರೈ ಸೂಪರ್ವೈಸರ್ ಬಂದಳ, ಅವರೊಟ್ಟಿಗೆ ಇಂದು ನಾವಿಗೆ ಒಂದು ಪಾರ್ಟಿ ಎಲ್ಲ ಉಂಟು ಅಂತ ಈ ರೀತಿಯ ಒಂದು ವ್ಯವಸ್ಥೆ ನಮ್ಮನ್ನು ಭಾಳ ಸಂತೋಷ ವ್ಯವಸ್ಥೆಗೆ ತಂದಿದೆ. ಆನಂತರ ಇತಿಹಾಸ ನಾವೆಲ್ಲ ಮಾಡಿದ ಇದನ್ನೆಲ್ಲ ಆನಂತರ ಶಾಲೆ ಮಾಡೋದಕ್ಕೂ ಒಂದು ಉದ್ದೇಶ ಇತ್ತು. ನಾನು ರೋಟರಿ ಶಾಲೆಯಲ್ಲಿ ಕರೆಸ್ಪಾಂಡೆಂಟ್ ಆಗಿದ್ದೆ. ಆವಾಗ ಅಲ್ಲಿಯ ಟೀಚರ್ಗಳೊಟ್ಟಿಗೆ ಮತ್ತು ಮಕ್ಕಳೊಟ್ಟಿಗೆ ಬೆರೆಯುವಾಗ ಅದು 96ನೇ ಇಸ್ವಿಯಲ್ಲಿ ಖುಷಿ ಆಯ್ತು ನನಗೆ, ಇಷ್ಟೆಲ್ಲ ಒಂದು ಶಾಲೆ ಅಂದರೆ ಹೀಗೆ ಅಂತ. ಆನಂತರ ಕುರುಂಜಿ ಅವರ ಸಂಪರ್ಕ ಆಯಿತು. ಕುರುಂಜಿ ಅವರು ನನ್ನ ತಂದೆಯ ದೊಡ್ಡ ಅಭಿಮಾನಿ, ಅವರು ಕೂಡ ಹೇಳಿ ನನಗೆ ಸಹಕಾರ ಮಾಡಿದ್ದರಿಂದ ನಾನು ವಿದ್ಯಾರಶ್ಮಿ ಅನ್ನುತ್ತಾರೆ, ಅದು ಕೂಡ ನನ್ನ ತಂದೆಯ ಆಶೀರ್ವಾದ. ಅವರು ಒಂದು ದಿವಸ ಅವರು ಬೆಳಿಗ್ಗೆ ನನ್ನ ಮನೆಯಲ್ಲಿ ಒಂದು ಪೇಪರ್ ಹಿಡ್ಕೊಂಡು ಕೂತ್ಕೊಳ್ಳೋದು, ಹೀಗೆ ನಾವು ಏನು ಮಾಡ್ತೇವೆ ಅಂತ ಈಚೆ ಹೊರ ಸೈಡ್ನಲ್ಲಿ ನೋಡೋದು. ಯಾವಾಗಲೂ ಜನಗಳು ನಮ್ಮಲ್ಲಿ ಬರೋದು, ನಾನು ಅವರಿಗೆ ಒಂದು 500 ರೂಪಾಯಿ ಕೊಡೋದು, ಇದೆಲ್ಲ ಒಮ್ಮೆ ಕರೆದ್ರು, ಇಲ್ಲಿ ನಿನ್ನಿಂದ ಇದು 500 ರೂಪಾಯಿ ಎಲ್ಲ ಕೊಟ್ಟು ಒಳ್ಳೆ ಜನ ಅಂತ ಹೇಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಅದು ಅನ್ಫಿಟ್ ಕೆಲಸ ನಿಂದು, ಇನ್ನೊಮ್ಮೆ ಬರ್ತಾನೆ, ಆವತ್ತು ನೀನು 500 ಕೊಡದೆ ಮಾರ್ಗದ ಗೇಟ್ ಹತ್ರ ಹೋಗಿ ಬೈತಾನೆ, ಇವನಿಗೆ ಕೊಡೋದಿಲ್ಲ ಅಂತ. ನಿನಗೆ ಇದು 98ನೇ ಇಸ್ವಿಯ ಒಂದು ಮಾತು. ಆಗ ಅವ್ರು ಹೇಳಿ, ನೋಡಿ ಇನ್ನೊಂದು 10-15 ವರ್ಷದಲ್ಲಿ ಇಂಗ್ಲೀಷ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ನನ್ನ ಸವಣೂರಿನ ಒಂದು ಗ್ರಾಮದಲ್ಲಿ ನೀನೊಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡಬೇಕು, ನನ್ನ ಹತ್ರ ಒಂದು 3 ಲಕ್ಷ ರೂಪಾಯಿ ಉಂಟು, ಅದನ್ನು ನಿನಗೆ ಕೊಡ್ತೇನೆ, ನೀನು ಮಾಡಬೇಕು ಅಂತ ಹೇಳಿ. ಇಷ್ಟು ಹೇಳಿದ್ದೆ ತಡ ನಾವೊಂದು ಥಿಂಕ್ ಟ್ಯಾಂಕ್ ಅಂತ ಹೇಳಿ ಮಾಡಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ನಮ್ಮ ದಿವಾಕರ್ ರೈ, ಪೆರಾಜ, ನಮಗೂ ಅರಂತೋಡಿ ಎಲ್ಲ ಒಂದು 50-100 ಜನವನ್ನು ಸೇರಿಸಿ ಶಾಲೆ ಮಾಡುವಂಥ ಒಂದು ಪ್ರಪೋಸಲ್ ಮಾಡಿ LKG 1ನೇ ಕ್ಲಾಸು 8ನೇ ಕ್ಲಾಸು PUC ಒಟ್ಟಿಗೆ ಒಂದೇ ದಿವಸ 2001ರಲ್ಲಿ ಉದ್ಘಾಟನೆ ಮಾಡಿ, ಅದನ್ನು ಉದ್ಘಾಟನೆ ಮಾಡುವಾಗ ಕೂಡ DV ಸದಾನಂದರಿದ್ದರು, ರಮಾನಂದ ರೈಗಳಿದ್ದರು, ನನ್ನ ತಂದೆಯವರಿದ್ದರು, ಸುಬ್ರಹ್ಮಣ್ಯ ಸ್ವಾಮೀಜಿ ಇದ್ದರು, ನನ್ನ ತಂದೆಯವರೇ ಟೇಪ್ ಕಟ್ ಮಾಡಿ ಅಷ್ಟು ಸಂತೋಷದಲ್ಲಿ. ಆನಂತರ 4 ತಿಂಗಳಲ್ಲಿ ಅವರು ನಡ್ಕೊಂಡೇ ಬಂದು ಹೋದ ಜನ ದೈವಾಧೀನರಾದರು. ಇದೆಲ್ಲ ಇತಿಹಾಸ. ಇಂಥ ಎಲ್ಲ ವ್ಯವಸ್ಥೆಗಳಿಗೆ ಅದು ನಾನೊಬ್ಬನೇ ಕಾರಣ ಅಥವಾ ನನ್ನದೇ ಕಥೆ ಅಂತ ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಎಲ್ಲರೊಟ್ಟಿಗೆ ಸ್ನೇಹಜೀವಿಯಾಗಿ ಬದುಕುವಂಥ ನನ್ನ ಒಂದು ವ್ಯವಸ್ಥೆ. ನಾನು ಎಲ್ಲರನ್ನು ಒಂದೇ ರೀತಿ, ನಾನು ನನ್ನ ಮನೆಯವರು ಹೊರಗಿನವರು ಎಲ್ಲರೂ ಒಟ್ಟಿಗೆ ಬದುಕುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀವು ನಮ್ಮನ್ನು ಇಷ್ಟೆಲ್ಲ ಅದ್ಧೂರಿಯಾಗಿ ಸನ್ಮಾನ ಮಾಡಿದ್ದೀರಿ. ಇದಕ್ಕೆ ನಮ್ಮ ಸ್ನೇಹಿತರಾದ ಬಾಲ್ಯೊಟ್ಟು ಮತ್ತು ಅವರ ಎಲ್ಲ ಸ್ನೇಹಿತರನ್ನು ಅಭಿನಂದನೆ ಮಾಡುವುದರೊಂದಿಗೆ ನಿಮಗೆಲ್ಲ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸನ್ಮಾನಕ್ಕೆ ಉತ್ತರವನ್ನು ಕೊಡ್ತಾ ತಮ್ಮ ಸಾಧನೆಯ ಹೆಜ್ಜೆಗಳನ್ನು ನೆನಪು ಮಾಡುತ್ತಾ ನಮಗೆ ಮಾರ್ಗದರ್ಶನದ ಮಾತುಗಳನ್ನು ಆಡಿದಂಥ ಗೌರವಾನ್ವಿತರು, ಹಿರಿಯರು, ಆದರಣೀಯರು ಆದಂಥ ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಮಾನ್ಯ ಶ್ರೀ ಕೆ ಸೀತಾರಾಮ ರೈ ಸವಣೂರು, ತಮಗೆ ಅಭಿಮಾನದ ಅಭಿವಂದನೆಗಳು, ವಂದನೆಗಳು, ಅಭಿನಂದನೆಗಳು. ಇದೀಗ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಪಾದರಸದ ಚುರುಕಿನಿಂದ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಟೊಂಕ ಕಟ್ಟಿ ನಿಂತಿರುವಂಥ ಮಾನ್ಯ ಸಂಜೀವ ಮಠಂದೂರು ಅವರು ಇದೀಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಬಂಧುಗಳಿಗೆ ಯುಗಾದಿಯ ಶುಭಾಶಯವನ್ನು ಸಲ್ಲಿಸ್ತಾ, ಬೇವು ಬೆಲ್ಲ ಸವಿಯುವಂಥ ಈ ದಿನದಲ್ಲಿ ಸರ್ಕಾರ ಇವತ್ತು ಪುತ್ತೂರಿಗೆ ಬೆಲ್ಲವನ್ನು ಮಾತ್ರ ಕೊಟ್ಟು ಎಲ್ಲರಿಗೂ
ಸೀತಾರಾಮರಯ್ಯವರ ಆ ಸಹಕಾರಿ ರತ್ನವನ್ನು ಬಹುಶಃ ಹಂಚುವಂಥ ಕೆಲಸ ಮಾಡಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಮತ್ತು ನನ್ನ ಸನ್ಮಿತ್ರ ಸಹಕಾರಿ ಸಚಿವರಂತ ಸೋಮಶೇಖರ್ ಅವರಿಗೆ ನಾನು ಅಭಿನಂದನೆಯನ್ನು ಪ್ರಥಮತಃ ಸಲ್ಲಿಸ್ತಾ ಇದ್ದೇನೆ. ಪುತ್ತೂರಿನಲ್ಲಿ ನಡೆಯುತ್ತಿರುವಂಥ ಈ ಒಂದು ಸೀತಾಭಿಮಾನ ಕಾರ್ಯಕ್ರಮದ ಈ ಒಂದು ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ಪಾದರಸದಂತೆ ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡಿ ಇವತ್ತು ನಮ್ಮೆಲ್ಲರ ಅಭಿಮಾನವನ್ನು ಗಳಿಸಿದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಪುತ್ತೂರಿಗೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟು ಪುತ್ತೂರಿನ ಮುಖಾಂತರ ಇಡೀ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಷ್ಟ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಸೀತಾರಾಮರಯ್ಯ ಅವರನ್ನು ಸನ್ಮಾನ ಮಾಡಿದಂಥ ನಮ್ಮೆಲ್ಲರ ಹೆಮ್ಮೆಯ ಡಿ ವಿ ಸದಾನಂದಗೌಡ ಅವರೇ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಗರಸಭೆಯ ಅಧ್ಯಕ್ಷರಂಥ ಜೀವಂದರ್ ಜೈನ್ ಅವರೇ, ಮಾಜಿ ಶಾಸಕರಂಥ ಶಕುಂತಲಾ ಶೆಟ್ಟಿಯವರೇ, ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರ ಅಂತ ಸೀತಾರಾಮಯ್ಯ ದಂಪತಿಗಳೇ, ಸನ್ಮಾನ ಪತ್ರವನ್ನು ಓದಿದಂಥ ಝೇವಿಯರ್ ಡಿಸೋಜ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಂಥ ಶಶಿಕುಮಾರ್ ರೈ ಬಾಲಿಯಟ್ಟು ಹಾಗೂ ಸೀತಾರಾಮ್ ಕೇವಲ್ ಅವರೇ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರಿ, ಇವತ್ತು ವೇದಿಕೆಯಲ್ಲಿ 2 ಜನ ಇದ್ದರು ಸಹಕಾರಿ ರತ್ನ. ಒಂದು ನಮ್ಮ DC ಬ್ಯಾಂಕಿನ ಅಧ್ಯಕ್ಷರಂತ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ಇನ್ನೊಬ್ಬರು ಸೀತಾರಾಮರಯ್ಯವರು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಜೋಡೆತ್ತುಗಳು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ರಂಗವನ್ನು ಹೇಗೆ ಬೆಳೆಸಬೇಕು, ಎಲ್ಲರನ್ನು ಸಹಕಾರಿ ತತ್ವದೆಡೆಗೆ ಹೇಗೆ ಕೊಂಡೋಗಬೇಕು ಅಂತೇಳಿ ಸಂದೇಶ ಕೊಟ್ಟಂಥ 2 ರತ್ನಗಳು ಇವತ್ತು ಅಪರೂಪದ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಕಣ್ಣ ಮುಂದೆ ಕಾಣುವಂಥ ಒಂದು ಸಂಗತಿ ಆಯಿತು. ವೇದಿಕೆಯನ್ನು ಕಂಡಾಗ ರಾಷ್ಟ್ರ ಮಟ್ಟದಿಂದ ತಾಲೂಕು ಮಟ್ಟದ ಎಲ್ಲ 100ಕ್ಕೆ 100 ಅತಿಥಿಗಳು ಉಪಸ್ಥಿತರಿದ್ದು ಈ ಒಂದು ವೇದಿಕೆ ಎಷ್ಟು ಮಹತ್ವದ್ದು, ಸೀತಾಭಿಮಾನ ಎಂಥದ್ದು ಅಂತೇಳಿ ತೋರಿಸಿಕೊಡುವ ಕೆಲಸ ಕೂಡ ಈ ವೇದಿಕೆ ಮೇಲಿಂದ ಆಗಿದೆ. ಅದರ ಜೊತೆಯಲ್ಲಿ ಸಭೆಯಲ್ಲಿ ನಾನು ನೋಡ್ತಾ ಇದ್ದೆ, ಇಂತಹ ಗಣ್ಯರೆಲ್ಲ ಇವತ್ತು ವಿರಾಜಮಾನರಾಗಿದ್ದರು ಅಂತೇಳಿ. ಸೀತಾರಾಮರಯ್ಯವರ ಬಗ್ಗೆ ಅವರಿಗಿರುವಂಥ ಅಭಿಮಾನ ಏನು ಅಂತೇಳಿ ಇವತ್ತು ಅಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆದು ಇವತ್ತು ಪುತ್ತೂರಿನ ರತ್ನ ಅಂತೇಳಿ ಬಹುಶಃ ಸೀತಾರಾಮರಯ್ಯವರನ್ನು ನಾವೆಲ್ಲ ಗುರುತಿಸುವಂತಾಗಿ ಆಗಿದೆ. ಅವರ ಆಮಂತ್ರಣ ಪತ್ರದಲ್ಲಿ ಒಂದು ಕೊಟೇಶನ್ ಹಾಕಿದ್ರು, ಎಲ್ಲರೂ ಒಬ್ಬನಿಗಾಗಿ ಒಬ್ಬ ಎಲ್ಲರಿಗಾಗಿ ಅಂತೇಳಿ. ಆ ಒಬ್ಬ ಎಲ್ಲರಿಗಾಗಿ ಸೀತಾರಾಮರಯ್ಯವರು ಒಬ್ಬ ಸಹಕಾರಿಯಾಗಿ ಇಡೀ ಸಮಾಜದ ಪ್ರೀತಿ ವಿಶ್ವಾಸವನ್ನು ಹೇಗೆ ಗಳಿಸಬಹುದು, ಸದಾನಂದ ಗೌಡರು ಉಲ್ಲೇಖ ಮಾಡಿದ ಹಾಗೆ ಆರ್ಥಿಕ ಕ್ಷೇತ್ರದಲ್ಲಿ ಹೇಗೆ ಚೈತನ್ಯವನ್ನು ಮೂಡಿಸಬಹುದು, ಇವತ್ತು ರಾಜಕೀಯ ಮರೆತು ಸಹಕಾರ ಏಳ್ಗೆ ಎನ್ನುವಂಥ ಸಂದೇಶವನ್ನು ಹೇಗೆ ಕೊಡಬಹುದು ಅಂತೇಳಿ ಸೀತಾರಾಮರಯ್ಯವರು ತನ್ನ 54 ವರ್ಷದ ಆ ಒಂದು ಸಹಕಾರಿ ಕ್ಷೇತ್ರದ ಸೇವೆಯಲ್ಲಿ ಜನಮಾನಸದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರ ಸಹಕಾರಿ ಕಾಶಿ ಅಂತೇಳಿ ಹೇಳಲಿಕ್ಕೆ ಏನು ಮೊಳಹಳ್ಳಿ ಶಿವರಾಯರು ಅವತ್ತು ನೀರೆರೆದು ಆ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದಾರೋ ಅದನ್ನು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಬಹುಶಃ ಇವರು ಕಾರಣಕರ್ತರಾಗಿದ್ದಾರೆ. ನಾನು ಮೊನ್ನೆ ಬೆಂಗಳೂರಿನಲ್ಲಿ ಇವರಿಗೆ ಸಹಕಾರಿ ರತ್ನ ಸಿಗಬೇಕಿದ್ರೆ ನಮ್ಮ ಮಾಜಿ ಸ್ಪೀಕರ್ ಬೋಪಯ್ಯರ ಹತ್ರ ಹೇಳ್ತಾ ಇದ್ದೆ, ಸೀತಾರಾಮರಯ್ಯವರಿಗೆ ಸಹಕಾರಿ ರತ್ನ ಸಿಕ್ಕಿದೆ ಅಂತೇಳಿ. ಅದಕ್ಕೆ ಹೇಳಿದ್ರು, ಅವರಿಗೆ ಯಾವಾಗಲೂ ಸಿಗಬೇಕಿತ್ತು, ಒಬ್ಬ ಒಳ್ಳೆಯ ಒಬ್ಬ ಸಜ್ಜನ ಒಬ್ಬ ಹಿರಿಯ ವ್ಯಕ್ತಿಯನ್ನು ನೀವು ಗುರುತಿಸಿ ಕೊಟ್ಟಿದ್ದೀರಿ, ಆ ಸಹಕಾರಿ ರತ್ನಕ್ಕೆ ಹೆಚ್ಚು ಗೌರವ ಬಂದಿದೆ ಅಂತ ಹೇಳಿದರು. ಸೀತಾರಾಮರಯ್ಯವರಿಗೆ ಆ ಸಹಕಾರಿ ರತ್ನ ಕೊಟ್ಟ ಪರಿಣಾಮ ಸಹಕಾರಿ ರತ್ನಕ್ಕೆ ಎಷ್ಟು ಗೌರವ ಬಂದಿದೆ ಅನ್ನೋದನ್ನು ಬೋಪಯ್ಯನವರು ನನ್ನ ಹತ್ರ ಉಲ್ಲೇಖ ಮಾಡಿದರು. ಇವತ್ತು ಸಹಕಾರಿ ರತ್ನ ಸೀತಾರಾಮರಯ್ಯವರಿಗೆ ದೊರೆಯಬೇಕಿದ್ರೆ ಅವರು ಯಾರನ್ನು ಓಲೈಕೆ ಮಾಡಲಿಲ್ಲ. ಇವತ್ತು ಬಹಳಷ್ಟು ಕಡೆ ಇದೆ, ಬಯೋಡೇಟಾವನ್ನು ಹಿಡ್ಕೊಂಡು ಹೋಗೋದು, ನಮ್ಮಂಥ ರಾಜಕಾರಣಿಗಳ ಹಿಂದೆ ಹೋಗೋದು, ಒತ್ತಡ ತರುವಂಥದ್ದು.
ಬಹುಶಃ ಸೀತಾರಾಮಯ್ಯವನ್ನು ಹುಡುಕಿ ಇವತ್ತು ಸಹಕಾರ ರತ್ನ ಬಂದಿದೆ. ಸೀತಾರಾಮಯ್ಯವರು ನಮ್ಮ ಪಾರ್ಟಿ ಅಲ್ಲ, ಅವರು ಜನತಾದಳದಲ್ಲಿ ಗುರುತಿಸಿದವರು. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಸರ್ಕಾರ ಇನ್ನೊಂದು ಪಾರ್ಟಿಯ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಗುರುತಿಸಿ ಅವರ ಅರ್ಹತೆ, ಅವರ ಪ್ರಾಯ, ಅವರ ಸೇವೆಯನ್ನು ಗುರುತಿಸಿ ಕೊಟ್ಟಿದೆ ಅಂದರೆ ಬಹುಶಃ ಅದಕ್ಕಿಂತ ದೊಡ್ಡ ಗೌರವ ಇನ್ನೊಂದಿಲ್ಲ. ಅವರ ಪಾರ್ಟಿ ಇದ್ದು ಅವರಿಗೆ ಕೊಡೋದು ಬೇರೆ, ಆದರೆ ಇನ್ನೊಂದು ಪಾರ್ಟಿ ಸಿದ್ದರಾಮಯ್ಯಗಳೇ ನಿಮ್ಮನ್ನು ಗುರುತಿಸಿದೆ ಅಲ್ಲ, ಇದು ಬಹುಶಃ ನಿಮಗೆ ಸಂದಂತ ದೊಡ್ಡ ಗೌರವ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸರ್ವವ್ಯಾಪಿಯಾಗಿ, ಸರ್ವಸ್ಪರ್ಶಿಯಾಗಿ, ಸರ್ವಗ್ರಾಹಿಯಾಗಿ ಇಡೀ ದೇಶದ, ಇಡೀ ರಾಜ್ಯದ ಇವತ್ತು ಬಹುಶಃ ನಮ್ಮ ತಾಲೂಕನ್ನು ವ್ಯಾಪಿಸಿದೆ. ನಾನು ಒಬ್ಬ ಸಹಕಾರಿ ಅಂತ ಹೇಳಲಿಕ್ಕೂ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದರೆ ಡಿ.ವಿ. ಸದಾನಂದ ಗೌಡರು ಉಲ್ಲೇಖ ಮಾಡಿದ ಹಾಗೆ 45,000 ಸಹಕಾರಿ ಸಂಸ್ಥೆಗಳು ಇಡೀ ಕರ್ನಾಟಕದಲ್ಲಿದೆ. ನಳಿನ್ ಕುಮಾರ್ ಕಟೀಲ್ ನನಗೆ ಇಡೀ ರಾಜ್ಯದ ಸಹಕಾರ ಪ್ರಕೋಷ್ಠದ ಜವಾಬ್ದಾರಿಯನ್ನು ನೋಡಬೇಕು ಅಂತೇಳಿ ಜವಾಬ್ದಾರಿ ಕೊಟ್ಟ ಮೇಲೆ ನಾನು ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ಪ್ರವಾಸ ಮಾಡಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳಿಗೆ ಸಿಗುವಂಥ ಗೌರವ ಬಹುಶಃ ಬೇರೆ ಎಲ್ಲಿಯೂ ಸಿಗ್ತಾ ಇಲ್ಲ. ಪ್ರಾಮಾಣಿಕತೆ, ಆ ಶ್ರದ್ಧೆ, ಆ ಸಂಘದೊಟ್ಟಿಗಿರುವಂಥ ಅವರಿಗೆ ಒಡನಾಟ, ಇದು ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳನ್ನು ಗುರುತಿಸುವ ಹಾಗೆ ಆಗಿದೆ. ಇವತ್ತು ಸಹಕಾರಿ ಕ್ಷೇತ್ರ ಗದಗ ಜಿಲ್ಲೆಯ ಕಣಗಿನಹಾಲ ರಾಮನಗೌಡ, ಸಣ್ಣನಗೌಡ ಅಂತೇಳಿ ಅವರು ಆರಂಭ ಮಾಡಿದರು. 100 ವರ್ಷದ ಹಿಂದೆ ಮೊಳಹಳ್ಳಿ ಶಿವರಾಯರು ಪುತ್ತೂರಿನಲ್ಲಿ ನಮ್ಮ ಟೌನ್ ಬ್ಯಾಂಕನ್ನು, DCC ಬ್ಯಾಂಕನ್ನು ಆರಂಭ ಮಾಡುವ ಮುಖಾಂತರ ಪುತ್ತೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಸಹಕಾರಿ ಆ ಒಂದು ಬ್ಯಾಂಕನ್ನು ಆರಂಭ ಮಾಡಿದರು. ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಮತ್ತೊಮ್ಮೆ ಪುತ್ತೂರಿನಿಂದ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಆ ಹೆಮ್ಮೆ ಸೀತಾರಾಮಯ್ಯ ಅವರ ಮುಖಾಂತರ ನಾವೆಲ್ಲ ತಿಳ್ಕೊಳ್ಬಹುದು. ಬಹುಶಃ ಅವರ 75ರ ಅಮೃತ ಮಹೋತ್ಸವದ ಸುಸಂದರ್ಭದಲ್ಲಿ ಇವತ್ತು ಈ ದೇಶ ಸ್ವಾತಂತ್ರ್ಯದ ಸಂಭ್ರಮ, ಆಜಾದಿ ಕಾ ಅಮೃತ ಮಹೋತ್ಸವ ಆಚರಣೆ ಮಾಡಬೇಕಿದ್ರೆ ಸೀತಾರಾಮಯ್ಯ ಅವರು 75ರ ಅವರ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ, ಇಡೀ ನಾಗರಿಕರು ಅವರಿಗೆ ದೊಡ್ಡ ಗೌರವವನ್ನು ಕೊಟ್ಟು ಅವರು ಇನ್ನಷ್ಟು 100 ಕಾಲ ಬಾಳ್ಲಿ ಶತಮಾನೋತ್ಸವವನ್ನು ಆಚರಣೆ ಮಾಡುವ ಮುಖಾಂತರ ಈ ಸಮಾಜಕ್ಕೆ ಇನ್ನಷ್ಟು ಕೊಡುಗೆಯನ್ನು ಕೊಡಲಿ. ಆ ಮುಖಾಂತರ ಇವತ್ತು ಅಕ್ಷರ ಸಹಕಾರ ದಾಸೋಹ ಮಾಡಿದಂಥ ಸೀತಾರಾಮಯ್ಯ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡಲಿ ಅಂತೇಳಿ ಆಶಿಸಿದ ಮಹಾಲಿಂಗೇಶ್ವರ ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಇವತ್ತು ಏನು ಸಹಕಾರ ರತ್ನ ಸಿಕ್ಕಿದೋ ಇದರಿಂದ ದೊಡ್ಡ ಆ ರತ್ನ ಬಿರುದುಗಳು ಸಿಗುವ ಹಾಗೆ ಆ ಮಹಾಲಿಂಗೇಶ್ವರನ ಕರುಣೆ ಕೂಡ ಇರಲಿ ಅಂತೇಳಿ ಆಶಿಸ್ತಾ ನಾನು ಮಾತನಾಡಿಸಿದ್ದೇನೆ. ಎಲ್ರಿಗೂ ಶುಭವಾಗಿ. ಅಧ್ಯಕ್ಷೀಯ ಮಾತುಗಳನ್ನಾಡಿ ಸೀತಾಭಿಮಾನ ಕಾರ್ಯಕ್ರಮ ಮತ್ತು ಸೀತಾರಾಮಯ್ಯಗಳ ಸಾಧನೆಯ ಬಗ್ಗೆ ಅಭಿಮಾನದ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವಂಥ ಸಭೆಯ ಅಧ್ಯಕ್ಷರು, ಕ್ಷೇತ್ರದ ಶಾಸಕರು ಆಗಿರುವಂಥ ಮಾನ್ಯ ಸಂಜೀವ ಮಠಂದೂರು ಅವರಿಗೆ ಅಭಿಮಾನದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಆದ ಬಳಿಕ ಎಲ್ಲ ಸಾರ್ವಜನಿಕರಿಗೆ ಮಾನ್ಯ ಸೀತಾರಾಮಯ್ಯಗಳಿಗೆ ಅಭಿನಂದನೆ ಸಲ್ಲಿಸುವುದಕ್ಕಾಗಿ ಅವಕಾಶ ಇದೆ. ಸಹಭೋಜನದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ಸಹಭೋಜನವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತೇಳಿ ಸೀತಾಭಿಮಾನ ನಾಗರಿಕ ಸಮ್ಮಾನ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶುದ್ಧ ಸಸ್ಯಾಹಾರಿ ಊಟದ ವ್ಯವಸ್ಥೆ ಇದೆ. ಅರ್ನಾಡಿ ಪ್ರಸಾದ್ ಭಟ್ ಅವರದು. ಇದೀಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ನಾಗರಿಕ ಸಮ್ಮಾನ ಸಮಿತಿಯ ಕೋಶಾಧಿಕಾರಿಯು ಸೀತಾರಾಮಯ್ಯಗಳ ಸಹಕಾರಿ ಕ್ಷೇತ್ರದಲ್ಲಿ ಸೀತಾರಾಮಯ್ಯಗಳ ಶಿಷ್ಯನಾಗಿ ಕೂಡ ಈ ಮೇಲೆ ಬರುವುದಕ್ಕೆ ಕಾರಣಕರ ಬಂದಿರುವಂಥ ಶ್ರೀಯುತ ಚಂದ್ರಶೇಖರ್ ಪಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು, ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ಸರಿ. ಕರ್ನಾಟಕ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ಕೊಡ ಮಾಡುವಂಥ ಶ್ರೇಷ್ಠ ಪ್ರಶಸ್ತಿ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಸವಣೂರು ಸೀತಾರಾಮಯ್ಯ ಅವರ ಈ ಒಂದು ನಾಗರಿಕ ಸಮ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಶುಭವನ್ನು ಹಾರೈಸಿದಂಥ ಪುತ್ತೂರು ತಾಲೂಕಿನ ನಮ್ಮೆಲ್ಲ ನೆಚ್ಚಿನ ಶಾಸಕರಾದಂಥ ಶ್ರೀಯುತ ಸಂಜೀವ ಮಠಂದೂರು ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಮಾನ್ಯ ಸಂಸದರು, ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸನ್ಮಾನ ಮಾಡುವುದರ ಮೂಲಕ ಅವರ ಸಹಪಾಠಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಮೆರುಗನ್ನು ನೀಡಿದಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು ಆಗಿರತಕ್ಕಂಥ ಶ್ರೀ
ಡಿ ವಿ ಸದಾನಂದಗೌಡ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ಮಾತನಾಡಿ ತೆರಳಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂಥ ಶ್ರೀಯುತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ, ಅದೇ ರೀತಿ ಮೀನುಗಾರಿಕಾ ಸಚಿವರು ಸುಳ್ಯದ ಶಾಸಕರಾದಂಥ ಶ್ರೀಯುತ ಅಂಗಾರ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಮಿತಿಯವರು ಹಮ್ಮಿಕೊಂಡಾಗ ನಾಗರಿಕ ಸನ್ಮಾನ ಅಂತ ಹೇಳಿ ಮಾಡುವಂಥ ಒಂದು ಪ್ರಸ್ತಾವನೆಯನ್ನು ಸಿದ್ದರಾಮಯ್ಯಗಳ ಮುಂದೆ ಇಡುವಾಗ ಅವರು ಅದಕ್ಕೆ ಸಂತೋಷವಾಗಿ ಒಪ್ಪಿ ಈ ಒಂದು ಸಮಾರಂಭದಲ್ಲಿ ದಂಪತಿ ಸಮೇತ ಭಾಗವಹಿಸಿ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರ ಅನುಭವವನ್ನು ನಮಗೆ ಹಂಚಿಕೊಂಡಿದ್ದಾರೆ. ವೈಯಕ್ತಿಕವಾಗಿ ನನ್ನ ಗುರುಗಳು ನನಗೆ ಉದ್ಯೋಗವನ್ನು ನೀಡಿದಂಥ ಸನ್ಮಾನ್ಯ ಸೀತಾರಾಮರೈ ದಂಪತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಶ್ರೀಯುತ ಜೀವಂದರ್ ಜೈನ್ ಅಧ್ಯಕ್ಷರು, ನಗರಸಭೆ ಪುತ್ತೂರು, ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರಿದ್ದಾರೆ, ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅಭಿನಂದನೆಯ ನುಡಿಗಳನ್ನು ಆಡಿದಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಜೇವಿಯರ್ ಡಿಸೋಜ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಇಲ್ಲಿ ಆಯೋಜನೆ ಮಾಡಿದಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯೊಟ್ಟಿ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ಪತ್ರಿಕಾ ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದೀರಿ. ನಿಮಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ರಾಮಕೃಷ್ಣ ಶಾಲೆಯ ಸಂಚಾಲಕರು, ಅವರ ಮುಖ್ಯ ಶಿಕ್ಷಕರು ಹಾಗೂ ಅವರ ಸ್ಕೌಟ್ನ ಶಿಕ್ಷಕಿ ಮತ್ತು ಮಕ್ಕಳಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸೀತಾರಾಮರೈಗಳ ಮೇಲೆ ಅಭಿಮಾನವಿಟ್ಟು ಬಂದಂಥ ಅವರ ಅಭಿಮಾನಿ ವರ್ಗ, ಬೇರೆ ಬೇರೆ ಪುತ್ತೂರು ತಾಲೂಕಿನ ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರಿ. ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಿದ್ರೆ ನಮಗೆ ಭಾಳಷ್ಟು ಜನ ಪ್ರಾಯೋಜಕರು ಸಹಕಾರ ಮಾಡಿದ್ದಾರೆ. ಏನೂ ಕೂಡ ಅವರಲ್ಲಿ ಕೇಳದೆ ಭಾಳ ವಾಲಂಟರಿಯಾಗಿ ಅವರೇ ಹಣವನ್ನು ಕೊಡುವುದರ ಮೂಲಕ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಶ್ರೀಯುತ ಎ.ಜೆ. ಶೆಟ್ಟಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಂಗಳೂರು, ಜಯಪ್ರಕಾಶ್ ರೈ ನ್ಯಾಯವಾದಿಗಳು ಸುಳ್ಯ, ರಾಮರ್ ರೈ ಕೆದಂಬಾಡಿ ನಿರ್ದೇಶಕರು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆ, ಶ್ರೀ ಶಶಿಕುಮಾರ್ ರೈ ಬಾಲೆಟ್ಟು ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಶ್ರೀ ಚಂದ್ರಶೆಟ್ಟಿ ಅಧ್ಯಕ್ಷರು ಕೋಟಿ ಚೆನ್ನಯ್ಯ ಕಂಬಳ ಸಮಿತಿ ಪುತ್ತೂರು, ಎನ್ ಸುಂದರ್ ರೈ ಉದ್ಯಮಿ ಸವಣೂರು, ಸೀತಾರಾಮರೈ ಕೆದಂಬಾಡಿ ಗುತ್ತು, ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು, ಶ್ರೀ ಶಿವರಾಮ್ ಆಳ್ವ ಸಾಜ, ಶ್ರೀ ವಿಜಯ್ ಹಾರ್ವಿನ್ ಸಂಚಾಲಕರು ಸುಧಾನ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಪುತ್ತೂರು, ಶ್ರೀ ಜಯರಾಮ್ ರೈ ಮಿತ್ರಪಾಡಿ ಅಬಿದಾಬಿ ಮತ್ತು ಮನೆಯವರು, ಶ್ರೀ ಸತೀಶ್ ಕುಮಾರ್ ಕೆಡೆಂಜಿ ಅಧ್ಯಕ್ಷರು ಬಿಲ್ಲಾವ್ ಸಮಾಜ ಪುತ್ತೂರು, ಶ್ರೀ ಜಯಪ್ರಕಾಶ್ ರೈ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಂಡೂರು ಸಿ ಎ ಬ್ಯಾಂಕ್ ಬಂಟ್ರ ಸಂಘ ಪುತ್ತೂರು, ಶ್ರೀ ದಯಾನಂದ ರೈ ಸಂಚಾಲಕರು ದುರ್ಗಾಂಬ ಪದವಿ ಪೂರ್ವ ಕಾಲೇಜ್ ಆಲಂಕಾರು, ಶ್ರೀ ಚಂದ್ರಶೇಖರ್ ಸವಣೂರು ಸಿ ಎ ಬ್ಯಾಂಕ್, ವಸಂತ್ ಸಿಯಾಲಾಡಿ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಸ್ಥೆ, ಕುಸುಮಾ ಪಿ ಶೆಟ್ಟಿ ಸವಣೂರು ಸಿ ಎ ಬ್ಯಾಂಕ್, ಚಿದಾನಂದ ಬೈಲಾಡಿ ನೋಟ್ರಿ ಮತ್ತು ನ್ಯಾಯವಾದಿ ಪುತ್ತೂರು, ಶ್ರೀ ಕೃಷ್ಣ ಪ್ರಸಾದ್ ಆಳ್ವ ಉದ್ಯಮಿಗಳು, ಬನ್ನೂರು ಪ್ಯಾಕ್ಸಿನ ಅಧ್ಯಕ್ಷರಂಥ ಶ್ರೀಯುತ ಈಶ್ವರ್ ಭಟ್ ಪಂಜುಗುಡ್ಡೆ, ಸೀತಾರಾಮ ಕೇವಳ ಪ್ರಾಂಶುಪಾಲರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆ ಸವಣೂರು, ಶ್ರೀ ಜಗಜೀವನ್ ದಾಸ್ ರಿಟೈರ್ಡ್ ಬ್ಯಾಂಕ್ ಆಫೀಸರ್, ಶ್ರೀ ಬಾಪು ಸಾಹೇಬ್ ಸುಳ್ಯ ನಿರ್ದೇಶಕರು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ, ಸಾಜಾ ರಾಧಾಕೃಷ್ಣ ಆಳ್ವ, ಪಾಪನಾಡ್ಕ ದೇರನ್ ರೈ, ರೋಟೋರಿಯನ್ ವಾಮನ್ ಪೈ, ಸುಬ್ಬಣ್ ರೈ ಕಂಡಿಗ ಸವಣೂರು, ಜಯರಾಜ್ ಭಂಡಾರಿ ನಿರ್ದೇಶಕರು ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ, ಶ್ರೀಯುತ ಪುರುಷೋತ್ತಮ ಪಂಬೆತ್ತಡಿ ಸಿ ಎ ಬ್ಯಾಂಕ್. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತಿಳಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ ಸಮರ್ಪಣೆಯನ್ನು ಮಾಡಿದಂಥ ಮಾನ್ಯ ಚಂದ್ರಶೇಖರ್ ಪಿ ಅವರಿಗೆ ಕೂಡ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಬಂಧುಗಳು ಸಾವಕಾಶವಾಗಿ ವೇದಿಕೆಗೆ ಬಂದು ಮಾನ್ಯ ಸೀತಾರಾಮರೈಗಳನ್ನು ಗೌರವಿಸಬೇಕು, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಮತ್ತು ಎಲ್ಲರೂ ಸಹ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇಷ್ಟೊತ್ತು ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ನಮ್ಮೆಲ್ಲರ ಮಿತ್ರ ಶ್ರೀಯುತ ರಾಕೇಶ್ ರೈ ಕೇಣಿಂಜಿ ಇವರಿಗೆ ನಮ್ಮ ನಾಗರಿಕ ಸಮ್ಮಾನ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶುದ್ಧ ಸಸ್ಯಾಹಾರಿ ಊಟದ ವ್ಯವಸ್ಥೆ ಇದೆ.
ಪ್ರಸಾದ್ ಭಟ್ಟಾರನಾಡಿ ಪೆರುವಾಜೆ ಇವರ ಶುದ್ಧ ಸಸ್ಯಾಹಾರಿ ಊಟದ ವ್ಯವಸ್ಥೆ. ಎಲ್ಲ ಬಂಧುಗಳು ಊಟವನ್ನು ಸ್ವೀಕಾರ ಮಾಡಿ ತೆರಳಬೇಕು ಅಂತೇಳಿ ನಾಗರಿಕ ಸಮ್ಮಾನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟು, ಕಾರ್ಯದರ್ಶಿ ಸೀತಾರಾಮ ಕೇವಳ, ಸಮಿತಿಯ ಉಪಾಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ತಮ್ಮ ತಮ್ಮ ಸಂಸ್ಥೆಯ ವತಿಯಿಂದ, ವೈಯಕ್ತಿಕ ವತಿಯಿಂದ ಅಭಿನಂದಿಸ್ತಾ ಇದ್ದೀರಿ. ತಮ್ಮ ಸಂಸ್ಥೆಯ ಹೆಸರನ್ನು ಉಲ್ಲೇಖ ಮಾಡಬೇಕು ಅಂತಿದ್ರೆ ದಯವಿಟ್ಟು ಇಲ್ಲಿ ಅನೌನ್ಸ್ ಪಾಯಿಂಟ್ ಹತ್ರ ಬಂದು ಹೆಸರನ್ನು ಇಲ್ಲಿ ಕೊಟ್ಟರೆ ಆ ಹೆಸರನ್ನು ಉಲ್ಲೇಖ ಮಾಡ್ತೇವೆ. ಅತ್ಯಂತ ಕ್ಲಪ್ತ ಸಮಯದಲ್ಲಿ ಸಭಾ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಡೆದಿದೆ. ಸಹಕರಿಸಿದಂಥ ಎಲ್ಲ ಅತಿಥಿಗಳಿಗೆ, ಬಂಧುಗಳಿಗೆ, ವಿಶೇಷವಾಗಿ ವ್ಯಾಪಕ ಪ್ರಚಾರವನ್ನು ಮಾಡ್ತಾ ಇರುವಂಥ ಮಾಧ್ಯಮದ ಸ್ನೇಹಿತರಿಗೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಕೂಡ ವಿಶೇಷವಾದ ಕೃತಜ್ಞತೆಗಳು. ಬಹಳ ವಿಶೇಷವಾಗಿ ಈ ಸಭಾಂಗಣವನ್ನು ಒದಗಿಸುವ ಮುಖಾಂತರವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಬಂಟರಯ್ಯನ ನಾಡವರ ಮಾತೃ ಸಂಘ ಮಂಗಳೂರು ಮತ್ತು ಅದರ ತಾಲೂಕು ಸಮಿತಿಯ ಸಂಚಾಲಕರಿಗೆ, ನಿರ್ದೇಶಕರುಗಳಿಗೆ ಅಭಿನಂದನೆಗಳು. ಅದೇ ರೀತಿ ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿಗಳಿಗೆ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. JCI ಪುತ್ತೂರು ಮತ್ತು ಯೂತ್ ಬಂಟ್ ಸಂಘ ಪುತ್ತೂರು ಇದರ ವತಿಯಿಂದ ಕೂಡ ಸೀತಾರಾಮ ರೈಗಳಿಗೆ ಅಭಿನಂದನೆ. ರಾಜಶೇಖರ್ ಜೈನ್ ಸ್ಕ್ಯಾಟ್ಸ್ ನಿರ್ದೇಶಕರು, ಸುರೇಶ್ ರೈ ಸುಡಿಮುಳ್ಳು ದಕ್ಷಿಣ ಕನ್ನಡ ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷರು, ದಿನೇಶ್ ಮೆದು APMCಯ ಅಧ್ಯಕ್ಷರು, ಅದೇ ರೀತಿ ಬಹಳಷ್ಟು ಗಣ್ಯರು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀರಿ. ತಮ್ಮ ಹೆಸರನ್ನು ಇಲ್ಲಿ ಕೊಟ್ಟರೆ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಕೂಡ ಗಣ್ಯರೇ, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು. ರಾಜಶೇಖರ್ ಜೈನ್ ಸ್ಕ್ಯಾಟ್ಸಿನ ನಿರ್ದೇಶಕರು, ಹಲೋ, JCI ಪುತ್ತೂರು ವತಿಯಿಂದ ಅಭಿನಂದನೆ. ಯುವ ಬಂಟರ ಸಂಘ ಪುತ್ತೂರು ತಾಲೂಕು ವತಿಯಿಂದ ಅಭಿನಂದನೆ. ಮಹಿಳಾ ಬಂಟರ ಸಂಘ ಪುತ್ತೂರು ತಾಲೂಕು ವತಿಯಿಂದ ಅಭಿನಂದನೆ. ಎಕ್ಸ್ಕ್ಯೂಸ್ ಮೀ ರಾಕೇಶ್. ವಿದ್ಯಾರಶ್ಮಿ ವಿದ್ಯಾಲಯದ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ದಯವಿಟ್ಟು ಎಲ್ಲರೂ ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಆಲ್ ದ ಸ್ಟಾಫ್ ಮೆಂಬರ್ಸ್, ನಾನ್ ಟೀಚಿಂಗ್ನವರು ಕೂಡ ಬನ್ನಿ, ಎಲ್ಲರೂ ಕೂಡ ಬನ್ನಿ. ರಾಮಕೃಷ್ಣ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಚಾಲಕರಾಗಿರುವಂಥ ಹೇಮನಾಥ್ ಶೆಟ್ಟಿ ಕಾವು ಅವರಿಂದ ಅಭಿನಂದನೆ. ಮಾನ್ಯ ಜಯಪ್ರಕಾಶ್ ರೈಗಳು, ಪೆರಾಜ ದಿವಾಕರ್ ರೈಗಳಿಂದ ಸಾಮಾಜಿಕ ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ದೀರ್ಘ ಕಾಲಗಳ ಅವಧಿಯಲ್ಲಿ ಸೀತಾರಾಮ ರೈಗಳ ಒಡನಾಡಿಯಾಗಿದ್ದಂಥ ಶ್ರೀ KSN ನಿಡ್ವಣ್ಣಯ್ಯ ಅವರ ಮಕ್ಕಳು ಅಭಿನಂದನೆ ಮಾಡ್ತಾ ಇದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾನ್ಯ ಸೀತಾರಾಮ ರೈಗಳ ದೀರ್ಘಕಾಲದ ಒಡನಾಡಿ ಆಗಿದ್ದು, ಸೀತಾರಾಮ ರೈಗಳ ಎಲ್ಲ ಯಶಸ್ಸಿನ ಜೊತೆ ಕೈ ಜೋಡಿಸಿದವರು KSN ನಿಡ್ವಣ್ಣಯ್ಯ ಅವರ ಮಕ್ಕಳು ಕಾರ್ಯಕ್ರಮದಲ್ಲಿದ್ದಾರೆ, ಅಭಿನಂದನೆಗೆ ಆಗಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ KMFನ ಒಕ್ಕೂಟದ ಎಂಪ್ಲಾಯೀಸ್ ಯೂನಿಯನ್ ಪರವಾಗಿ ಅಭಿನಂದನೆ. ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟ ಎಂಪ್ಲಾಯೀಸ್ ಯೂನಿಯನ್ ಪರವಾಗಿ ಅಭಿನಂದನೆ. ಶೀತಲೀಕರಣ ಕೇಂದ್ರ ಪುತ್ತೂರು ಮತ್ತು ಶಿಬಿರ ಕಚೇರಿ ವತಿಯಿಂದ ನಿರ್ದೇಶಕರಾಗಿರುವಂಥ ಶ್ರೀತ ಬಲೆಜ್ಜ ಜಯರಾಮ್ ರೈಗಳು ಮತ್ತು ಅವರ ತಂಡದ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಉಪಾಧ್ಯಕ್ಷರು ಕೂಡ SB ಜಯರಾಮ್ ರೈಗಳು ಹಾಲು ಒಕ್ಕೂಟದ ಉಪಾಧ್ಯಕ್ಷರಾಗಿ ಕೂಡ ಇದ್ದಾರೆ. ಅವರಿಗೆ ಕೂಡ ವಿಶೇಷವಾದ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಅತ್ಯಂತ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಕೂಡ ಒದಗಿಸಿದಂಥ ಬಂಧುಗಳಿಗೆ ವಿಶೇಷವಾದ ಕೃತಜ್ಞತೆಗಳು. ಒಟ್ಟಿನಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಜೊತೆಗೆ ಕೊಂಬು ಕಹಳೆಯ ತಂಡದವರಿಗೆ, ಚೆಂಡೆ ವಾದನದ ತಂಡದವರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಟ್ಟು
ಈ ಸಭಾಭವನದ ಸಿಬ್ಬಂದಿಗಳಿಗೂ ಕೂಡ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳು. ವಿವಿಧ ಸಹಕಾರಿ ಸಂಘಗಳ ಉಪಾಧ್ಯಕ್ಷರುಗಳು, ಅಲಂಕಾರ ಪ್ಯಾಕ್ಸಿನ ಅಧ್ಯಕ್ಷರಾಗಿರುವಂಥ ಧರ್ಮಪಾಲ್ ರಾವ್, ಉಪಾಧ್ಯಕ್ಷರಾಗಿರುವಂಥ ಪ್ರದೀಪ್ ರೈ, ನಿರ್ದೇಶಕರಾಗಿರುವಂಥ ನಿರ್ದೇಶಕರುಗಳು, ಸಿಇಒಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ತಾಲೂಕಿನ ಪುತ್ತೂರು, ಕಡಬ, ಸುಳ್ಯ ತಾಲೂಕಿನ ವಿವಿಧ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳು ಬರ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಅದೇ ರೀತಿ ವಿವಿಧ ಸಹಕಾರಿ ಸಂಘಗಳು ದಕ್ಷಿಣ ಕನ್ನಡ ಜಿಲ್ಲಾ KMF ವತಿಯಿಂದ ಉಪಾಧ್ಯಕ್ಷರು, ಅದರ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಶೀತಲೀಕರಣ ಘಟಕ, ಈ ಎಲ್ಲ ಪುತ್ತೂರು ಇದರ ವತಿಯಿಂದ ವಿಶೇಷವಾದಂಥ ಅಭಿನಂದನೆಗಳು ಮಾನ್ಯ ಸೀತಾರಾಮರೈಗಳಿಗೆ. ಆಶಾ ತಿಮ್ಮಪ್ಪ, ಶೇಷಪತಿ ರೈಗಳು, ಅವರಿಂದ ಅಭಿನಂದನೆಗಳು. ಪ್ಯಾಕ್ಸಿನ ಅಲಂಕಾರ ಪ್ಯಾಕ್ಸಿನ ಅಧ್ಯಕ್ಷರಾಗಿರುವಂಥ ಧರ್ಮಪಾಲ್ ರಾವ್ ಮತ್ತು ಪ್ರದೀಪ್ ರೈ ಅವರಿಂದ, ಪಂಜಾ CA ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಕುಳ ಮತ್ತು ಅವರ ತಂಡದಿಂದ MNIS ರೈ ಅವರಿಂದ, ವಜ್ರಮಾತಾ ಮಹಿಳಾ ಮಂಡಳಿ ಮತ್ತು ಗುರುದೇವ ಸೇವಾ ಬಳಗ ಪುತ್ತೂರು ಇದರ ವತಿಯಿಂದ ಅಭಿನಂದನೆ. ಸೀತಾರಾಮರೈಗಳ ಸಾಮಾಜಿಕ ಚಟುವಟಿಕೆ 500 ಒಡನಾಡಿ VV ನಾರಾಯಣ್ ಭಟ್ ಅವರಿಂದ ಅಭಿನಂದನೆ. ಪುತ್ತೂರು APMC ಅಧ್ಯಕ್ಷರಾಗಿರುವಂಥ ಮಾನ್ಯ ದಿನೇಶ್ ಮೆದು ಅವರಿಂದ ಅಭಿನಂದನೆ. ಜಿಲ್ಲಾ ಯೋಜನಾ ಒಕ್ಕೂಟದ ವತಿಯಿಂದ ಸುರೇಶ್ ರೈ ಸೂಟಿಮುಳ್ಳು ಅವರಿಂದ, JCI ಪುತ್ತೂರು ಮತ್ತು ಯುವ ಬಂಟರ ಸಂಘದ ವತಿಯಿಂದ, TAPCMS ಅಧ್ಯಕ್ಷರಾಗಿರುವಂಥ ಕೃಷ್ಣಕುಮಾರ್ ರೈ, APMC ಅಧ್ಯಕ್ಷ ದಿನೇಶ್ ಮೆದು, ಜಿಲ್ಲಾ ಯೋಜನಾ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸೂಟಿಮುಳ್ಳು ಅವರಿಂದ ಅಭಿನಂದನೆ. ಅಲ್ಲಿ ಚಂದ್ರಾಸ್ ರೈ ಎನ್ ಕಂಬಳ ಸಮಿತಿಯ ಅಧ್ಯಕ್ಷರು, ಶಿವರಾಮಾಳ್ವ ಬಳ್ಳಮಜಲು ಕುರಿಯ, ಉಮೇಶ್ ನಾಡಾಜೆ ಅವರಿಂದ ಅಭಿನಂದನೆ. ಉಮೇಶ್ ನಾಡಾಜೆ ಉದ್ಯಮಿಗಳು, ವಿದ್ಯಾರಶ್ಮಿ ವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳು ಮತ್ತು ಬೋಧಕ ಸಿಬ್ಬಂದಿಗಳಿಂದ ಪ್ರಸಾದ್ KV, ಸುನಿಲ್ ದಡ್ಡು ಅವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಹಕಾರಿ ಕ್ಷೇತ್ರದ ಬಂಧುಗಳು ರಾಮಕೃಷ್ಣ ರೈ ಮಾಲಂಗೇರಿ,
DCC ಬ್ಯಾಂಕ್ನ ಸೂಪರ್ವೈಸರ್ಗಳು, ಮ್ಯಾನೇಜರ್ಗಳು, ನಿತ್ಯಾನಂದ ಶೆಟ್ಟಿ ಮನವೊಳಿಗೆ ಒಮ್ಮೆ ವೇದಿಕೆ ಹತ್ರ ಬರಬೇಕು. ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ SN ಮನ್ಮಥ ಮತ್ತು ಆಡಳಿತ ಮಂಡಳಿಯವರು, ಹಿರಿಯರು ಆದರಣೀಯರು ಆಗಿರುವಂಥ NE ರಾಮಚಂದ್ರ ಅವರು, ದೊಡ್ಡಣ್ಣ ಬರಮೇಲವರು ತಮ್ಮ ಹೆಸರನ್ನ ಇಲ್ಲಿ ನೀಡಿದರೆ ಅದನ್ನು ಉಲ್ಲೇಖ ಮಾಡಲಾಗುವುದು. ಸೀತಾರಾಮ ರೈಗಳ ಸಂಸ್ಥೆಯ ಉದ್ಯೋಗಿಯಾಗಿದ್ದುಕೊಂಡಿರುವಂಥ ಗೋಪಾಲಕೃಷ್ಣ ಅವರು, ಪ್ರದೀಪ್ ರೈ ಪನ್ನೆ, ಗುಡ್ಡಪ್ಪ ರೈ, ಗಂಗಾಧರ ರೈ ಪುಡ್ಕಾಜಿ ಅವರು, ಸಹಕಾರಿ ಕ್ಷೇತ್ರದ ಸೀತಾರಾಮರೈಗಳ ಒಡನಾಡಿ ಸುಬ್ಬಣ್ಣ ರೈ ಕಂಡಿಗ ಅವರು ಅಭಿನಂದಿಸ್ತಾ ಇದ್ದಾರೆ. ಸಹಕಾರಿ ಸಂಘ ಸವಣೂರಿನ ನಿವೃತ್ತ ಸಹಕಾರಿ ನಿರ್ವಹಣಾಧಿಕಾರಿಗಳು, ಅದರ ಸಿಬ್ಬಂದಿಗಳು, ಎಲ್ಲ ಬಂಧುಗಳು ದಯವಿಟ್ಟು ಸಹಭೋಜನವನ್ನು ಸ್ವೀಕಾರ ಮಾಡಿಕೊಂಡೇ ತೆರಳಬೇಕು ಅಂತೇಳಿ ನಾಗರಿಕ ಸಮ್ಮಾನ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸವಣೂರು ಇದರ ಸಿಬ್ಬಂದಿ ವರ್ಗದವರು, ಸುಳ್ಯ ACF ಪ್ರವೀಣ್ ಕುಮಾರ್ ಶೆಟ್ಟಿ, ಸಿಜ್ಲನ ಪ್ರಸನ್ನ ಶೆಟ್ಟಿ, ಲಿಡೇಟ್ನ ಸುಭಾಷ್ ರೈ ಬೆಳ್ಳಮಜಲು ಮತ್ತು ಅವರ ತಂಡದವರು ಅಭಿನಂದಿಸ್ತಾ ಇದ್ದಾರೆ. ಸುಳ್ಯ ACF ಪ್ರವೀಣ್ ಕುಮಾರ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ, ಸಿಜ್ಲರ್ ಸಾಮೆತಡ್ಕ, ಸುಭಾಷ್ ರೈ, ಶಿವರಾಮಾಳುವ ಬೆಳ್ಳಮಜಲು, ರಮೇಶ್ ಐಡಿಂಬ್ರಿ, KA21 5253 ಬೀಟ್ ಗಾಡಿ ಅಲ್ಲಿ ಸಂಚಾರಕ್ಕೆ ತೊಡಕಾಗ್ತಾ ಇದೆ. ಯಾವುದೇ ವಾಹನವನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು 5253 KA21 5253 ಬೀಟ್ ಗಾಡಿಯನ್ನು ತಕ್ಷಣ ಅಲ್ಲಿಂದ ತೆರವು ಮಾಡಬೇಕು. ಅದು ಬೇರೆ ವಾಹನವನ್ನು ಅಲ್ಲಿ ತೆಗೆಯುವುದಕ್ಕಾಗಿ ಸಂಚಾರಕ್ಕಾಗಿ ತೊಡಕಾಗ್ತಾ ಇದೆ. ದಯವಿಟ್ಟು ಸಹಕರಿಸಬೇಕು ಅಂತೇಳಿ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಸುಳ್ಯ ತಂಡದವರು ಅಭಿನಂದಿಸ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಸುಳ್ಯ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು. ಇಂದಿನ ಕಾರ್ಯಕ್ರಮದ ಲೈವ್ ಅನ್ನು ಮಾಡ್ತಾ ಇರುವಂತ ಒಂದು ದೃಶ್ಯ ಮಾಧ್ಯಮಗಳಲ್ಲಿ ಒಂದಾಗಿರುವಂತಹ ಅಭಿಮತ ಟಿವಿಯ ಪರವಾಗಿ ಅದರ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಮಮತಾ ಶೆಟ್ಟಿ ಅವರು ಅಭಿನಂದಿಸ್ತಾ ಇದ್ದಾರೆ.
ಲೈವ್ ಮಾಡ್ತಾ ಇರುವಂಥ ಝೂಮ್ ಟಿವಿ, ಸುದ್ದಿ ಯೂಟ್ಯೂಬ್ ಚಾನಲ್, V4 ಚಾನಲ್, ಎಲ್ಲ ದೃಶ್ಯ ಮಾಧ್ಯಮಗಳು ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡ್ತಾ ಇದ್ದಾವೆ. ಅವರಿಗೆ ಕೂಡ ವಿಶೇಷ ಅಭಿನಂದನೆಗಳು. ಸವಣೂರು ಮೆಸ್ಕಾಂ ಉಪವಿಭಾಗದ ಜೆ ನಾಗರಾಜ್ ಮತ್ತು ಅವರ ತಂಡದಿಂದ ಅಭಿನಂದನೆ. ವಸಂತ್ ಕುಮಾರ್ ರೈ JK, ಸೀತಾರಾಮ್ ರೈ ಕೆದಮಾಡಿ ಗೊತ್ತು ನಮ್ಮ ಕಾರ್ಯಕ್ರಮದ ಪೋಷಕರು ಮತ್ತು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ನ ಮಾಲೀಕರು. ವಿಜಯ ಬ್ಯಾಂಕಿನ ನಿವೃತ್ತ ಅಧಿಕಾರಿ ನರೇಂದ್ರ ರೈ ಅವರು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನರೇಂದ್ರ ರೈ ಅವರು. ಪ್ರಸನ್ನ ಶೆಟ್ಟಿ, ಮಿತಾಲಿ ಪ್ರಸನ್ನ ಶೆಟ್ಟಿ, ಶಿಕ್ಷಕ ತಾರನಾಥ ಸವಣೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಸುಪ್ರೀತ್ ರೈ ಕಂಡಿಗ, ಕುಂಬಾರ ಗುಡಿಗೈಗಾರಿಕಾ ಸಹಕಾರ ಸಂಘ ಪುತ್ತೂರು, ಇದರ ಅಧ್ಯಕ್ಷ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕರು, ಸಿಬ್ಬಂದಿ ವರ್ಗದವರ ಪರವಾಗಿ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಮುರಳೀಕೃಷ್ಣ ಸಂದಡ್ಕ ಅವರು ಅಭಿನಂದಿಸ್ತಾ ಇದ್ದಾರೆ. ಮಹಿಳಾ ಬಂಟರ ಸಂಘ ಪುತ್ತೂರು ತಾಲೂಕು, ಇದರ ವತಿಯಿಂದ ಅಭಿನಂದನೆ. ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷ ಪದಾಧಿಕಾರಿಗಳು, ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ರಾಜಲಕ್ಷ್ಮಿ ರೈ, ಉಪಪ್ರಾಂಶುಪಾಲರು ಶೇಷಗಿರಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ಒಂದು ಕನ್ನಡಕದ ಗಾಜು, ಒಂದು ಗಾಜು ಬಿದ್ದು ಸಿಕ್ಕಿದೆ. ಬಹಳ ಒಳ್ಳೆಯ ಕ್ವಾಲಿಟಿಯ ಗಾಜು ಅದು. ಯಾರಾದರೂ ಬಿದ್ದು ಹೋಗಿದ್ರೆ ದಯವಿಟ್ಟು ಇಲ್ಲಿಂದ ಪಡ್ಕೊಳ್ಬೋದು. ವೇದಿಕೆಯಲ್ಲಿ
ಬಿದ್ದು ಸಿಕ್ಕಿದೆ. ಕನ್ನಡಕದ ಒಂದು ಗಾಜು. ವಿದ್ಯಾರಶ್ಮಿ ಕುಟುಂಬ ಅಭಿನಂದಿಸ್ತಾ ಇದೆ. ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ರಾಜಲಕ್ಷ್ಮಿ ರೈ, ಉಪ ಪ್ರಾಂಶುಪಾಲರು ಶೇಷಗಿರಿ ಮತ್ತು ಎಲ್ಲ ಬೋಧಕೇತರ ಸಿಬ್ಬಂದಿಗಳು, ಡಾಕ್ಟರ್ ರಾಜೇಶ್ ರೈ, ಅಶ್ವಿನಿ ಎಲ್ ಶೆಟ್ಟಿ ದಂಪತಿಗಳು, ರಶ್ಮಿ ಅಶ್ವಿನ್ ಶೆಟ್ಟಿ, ಅಶ್ವಿತಾ ರಾಜೇಶ್ ರೈ, ಹಿರಿಯರು, ಆದರಣೀಯರು, ಸಹಕಾರಿ ಕ್ಷೇತ್ರದಲ್ಲಿ ಬಹಳಷ್ಟು ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಕ್ಷೇತ್ರದ ಸಾಧಕರು ಆಗಿರುವಂಥ ದಂಬೆಕಾನ ಸದಾಶಿವರ ಈ ದಂಪತಿಗಳು ಅಭಿನಂದಿಸ್ತಾ ಇದ್ದಾರೆ. ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಗಣೇಶ್ ನಿಡೋಣಾಯ, ಸ್ಕ್ಯಾಟ್ಸ್ ಅಧ್ಯಕ್ಷರು ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಸವಣೂರು ಇದರ ಮಾಜಿ ಅಧ್ಯಕ್ಷರಾಗಿರುವಂಥ ಉದಯ ರೈ ಮಾದೋಡಿ, ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂಥ ತಾರನಾಥ ಕಾಯರ್ಗ ಅಭಿನಂದಿಸ್ತಾ ಇದ್ದಾರೆ. ವಿದ್ಯಾರಶ್ಮಿ ಪ್ರಾಥಮಿಕ ಮತ್ತು ಪದವಿ ಪೂರ್ವ ವಿಭಾಗದ ಮುಖ್ಯಸ್ಥರು, ಬೋಧಕೇತರ ಸಿಬ್ಬಂದಿಗಳು ಅಭಿನಂದಿಸ್ತಾ ಇದ್ದಾರೆ. ಮಾಸ್ ಸಂಸ್ಥೆಯ ಶ್ರುತಿ ಯತೀಶ್ ಅವರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಿಬ್ಬಂದಿ ಬಂಧುಗಳು, ವಿದ್ಯಾರಶ್ಮಿ ಕುಟುಂಬದ ಬಂಧುಗಳು, ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಎಲ್ಲ ಬಂಧುಗಳು, ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ ಈ ಸಂಸ್ಥೆಯ ಎಲ್ಲ ಬಂಧುಗಳು, ಸಿಬ್ಬಂದಿಗಳು ಒಮ್ಮೆ ವೇದಿಕೆ ಬಳಿ ಬರಬೇಕು. ಮುಖ್ಯಸ್ಥರು ಕಾಯ್ತಾ ಇದ್ದಾರೆ. ಎಲ್ಲ ವಿವಿಧ ಶಾಖೆಗಳ ಬಂಧುಗಳು ಒಮ್ಮೆ ವೇದಿಕೆ ಬಳಿ ಬರಬೇಕು. ಆದರ್ಶ ಸೊಸೈಟಿಯ ಎಲ್ಲ ಬಂಧುಗಳು. ರೋಟರಿ ಕ್ಲಬ್ ಸುಳ್ಯ ಇದರ ಅಧ್ಯಕ್ಷ ಪದಾಧಿಕಾರಿಗಳು, ಸೀತಾರಾಮ್ ರೈಗಳ ಆತ್ಮೀಯ ಒಡನಾಡಿಗಳು, ರೋಟರಿ ಮಿತ್ರರು ಅಭಿನಂದಿಸ್ತಾ ಇದ್ದಾರೆ. ಸವಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯನಿರ್ವಹಣಾಧಿಕಾರಿಗಳು,
ಸಿಬ್ಬಂದಿಗಳು ಅಭಿನಂದಿಸ್ತಾ ಇದ್ದಾರೆ. ವಿಶ್ವನಾಥ್ ರೈಮಾಳ ಅಭಿನಂದನೆಗಳು ಕಿಟ್ಟು ಅವರಿಂದ. ನಿವೃತ್ತ PDO ಸುಧಾಕರ್ ರೈಗಳಿಂದ KPS ಸ್ಕೂಲ್ ಬಳ್ಳಾರಿ ಇದರ ಪ್ರಾಂಶುಪಾಲರು, ಸವಣೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಹಿಂದೆ ಪ್ರಾಂಶುಪಾಲರಾಗಿದ್ದಂಥ BV ಸೂರ್ಯನಾರಾಯಣ ಸರ್ ಅವರಿಂದ ಅಭಿನಂದನೆ. ಹರ್ಷಕುಮಾರ್ ರೈ ಮಾಡಾವು, ರತ್ನಾಕರ್ ರೈ ಪದ್ಮಶ್ರೀ ಗ್ರೂಪ್, ಉಮೇಶ್ ನಾಯಕ್ ಅವರಿಂದ ಉಮೇಶ್ ನಾಯಕ್ ರೋಟರಿ ಕ್ಲಬ್ ವತಿಯಿಂದ ಅಭಿನಂದನೆಗಳು. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಉಮೇಶ್ ನಾಯಕ್ ಅವರಿಂದ ಅಭಿನಂದನೆ. ಅಶ್ವಿನ್ ಅರಿಯಡ್ಕ ಅವರಿಂದ ವಜ್ರಮಾತ ಮಹಿಳಾ ಮಂಡಳಿ ಮತ್ತು ಗುರುದೇವ ಸೇವಾ ಬಳಗ ಪುತ್ತೂರು ಇದರ ವತಿಯಿಂದ ಮಾನ್ಯ ಹೇಮನಾಥ್ ಶೆಟ್ಟಿ ಅವರಿಂದ ಗೌರವಾರ್ಪಣೆ. ನಯನಾ ಶೆಟ್ಟಿ, ಹರಿಣಾಕ್ಷಿ ಜೆ ಶೆಟ್ಟಿ ಅವರಿಂದ ಅಭಿಮತ ಟಿವಿ ಚಾನೆಲ್ ಪರವಾಗಿ ಆಡಳಿತ ನಿರ್ದೇಶಕಿ ಮಮತಾ ಶೆಟ್ಟಿ ಅವರಿಂದ ಮಾನ್ಯ ಸೀತಾರಾಮರೈ ದಂಪತಿಗಳಿಗೆ ಅಭಿನಂದನೆ. ಪುತ್ತೂರು ಸುಳ್ಯ ಕಡಬ ಭಾಗಕ್ಕೆ ಮೊದಲ ಬಾರಿಗೆ ಬಂದಿರುವಂಥ ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಇಡೀ ನಾಗರಿಕರು ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಇರುವಂಥದ್ದು. ಸಹಕಾರಿ ಕ್ಷೇತ್ರಕ್ಕೆ ಸಂದ ಗೌರವ, ಮಾನ್ಯ ಸೀತಾರಾಮರೈಗಳ ಸಾಧನೆಗೆ ಸಂದಂತಹ ಗೌರವ, ಸೀತಾಭಿಮಾನದ ಮುಖಾಂತರವಾಗಿ ಎಲ್ಲ ಸೀತಾರಾಮರೈ ಅವರ ಬಂಧು ಮಿತ್ರರ ಆತ್ಮೀಯರ ಅಭಿಮಾನದ ಅಭಿನಂದನೆ. ಮಾನ್ಯ ಸೀತಾರಾಮರೈಗಳ ಮುತಾಲಿಕೆಯಲ್ಲಿ ನಿರ್ಮಾಣಗೊಂಡಿರುವಂಥ ಈ ಬಂಟರ ಭವನದಲ್ಲಿ ಆಯೋಜನೆ ಆಗಿರುವಂಥದ್ದು. ಈ ಬಂಟರ ಭವನ ಮತ್ತೊಮ್ಮೆ ಸಂಭ್ರಮದ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗಿರುವಂಥದ್ದು ಬಹಳ ಅರ್ಥಪೂರ್ಣ ಆಗಿದೆ. ಸಹಕಾರಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ವಿಶೇಷವಾಗಿ ಸಹಕಾರಿ ಕ್ಷೇತ್ರದಲ್ಲಿ 50 ದಶಕಗಳ ಕಾಲ ಸೇವೆಯನ್ನು ಮಾಡಿದಂಥ ಮಾನ್ಯ ಸೀತಾರಾಮರೈಗಳ ಆದರ್ಶ ವಿದುದ್ದೇಶ ಸಹಕಾರಿ ಸಂಘದ ವತಿಯಿಂದ ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಅವರ ತಂಡದ ವತಿಯಿಂದ ಸಿಬ್ಬಂದಿಗಳಿಂದ ಸೀತಾರಾಮರೈ ದಂಪತಿಗಳಿಗೆ ಅಭಿನಂದನೆ. ತಾನು ಬದುಕುವುದರ ಜೊತೆಗೆ ಅದೆಷ್ಟೋ ಮನೆಗಳು ಅಥವಾ ಅದೆಷ್ಟೋ ಜನರ ಬದುಕು ಹಸನಾಗುವುದಕ್ಕೆ, ಮನೆಗಳು ಬೆಳಗುವುದಕ್ಕೆ ಕಾರಣೀಭೂತರಾಗಿರುವುದಕ್ಕೆ ಈ ವೇದಿಕೆ ಇವತ್ತು ಸಾಕ್ಷಿಯಾಗ್ತಾ ಇದೆ. ಆದರ್ಶ ಕುಟುಂಬದ ಎಲ್ಲ ಸಿಬ್ಬಂದಿ ವರ್ಗದವರು, ಇಡೀ ತಂಡ ಇವತ್ತು ಮಾನ್ಯ ಸೀತಾರಾಮರೈಗಳ ಸಹಕಾರಿ ರತ್ನದ ಪ್ರಶಸ್ತಿಯ ಅಭಿನಂದನೆಯ ಸೀತಾಭಿಮಾನದ ಕಾರ್ಯಕ್ರಮದಲ್ಲಿದೆ. ಸಹಕಾರಿ ಕ್ಷೇತ್ರದಲ್ಲಿ ಸೀತಾರಾಮರೈಗಳ ಮತ್ತೊಂದು ಕೊಡುಗೆ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘ, ಅದರ ಎಲ್ಲ ಸಿಬ್ಬಂದಿ ಬಂಧುಗಳು ಈ ವೇದಿಕೆಯಲ್ಲಿ ಸೀತಾಭಿಮಾನ ಕಾರ್ಯಕ್ರಮದಲ್ಲಿ ಸೀತಾರಾಮರೈಗಳಿಗೆ ಅಭಿಮಾನವನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಅತ್ಯಂತ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಸೀತಾಭಿಮಾನ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಭಾವನಾತ್ಮಕವಾದಂತಹ ಅಭಿಮಾನ ವ್ಯಕ್ತಪಡಿಸುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ.
ಅತ್ಯಂತ ಭಾವನಾತ್ಮಕವಾದಂತಹ ಅಭಿನಂದನೆ ಸಲ್ಲಿಸುವಂಥ ಕ್ಷಣ. ಆದರ್ಶ ಕುಟುಂಬ ಮಾನ್ಯ ಸೀತಾರಾಮರೈಗಳು ಈ ಎಲ್ಲ ಬಂಧುಗಳ ಮನೆ ಬೆಳಗುವುದಕ್ಕೆ, ಕುಟುಂಬ ಬೆಳಗುವುದಕ್ಕೆ ಕಾರಣೀಭೂತರು ಮಾನ್ಯ ಸೀತಾರಾಮರೈಗಳು, ಉದ್ಯೋಗದಾತರು, ಅನ್ನದಾತರು. ಇದೀಗ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು, ಸೀತಾರಾಮರೈಗಳ ಒಡನಾಡಿಗಳು, ಈ ಬಂಟರ ಭವನ ನಿರ್ಮಾಣದ ಸಂದರ್ಭದಲ್ಲಿ ಸೀತಾರಾಮರೈಗಳ ಕಾರ್ಯಕ್ಕೆ ಸಾಥನ್ನು ನೀಡಿದವರು, ಹೆಡ್ ಮಾಸ್ಟರ್ ಅಂತೇಳಿ ನಾವು ಕರೆಯುವಂಥದ್ದು ಶ್ರೀಧರ ರೈಗಳು, ಮುಖ್ಯ ಗುರುಗಳು ಶ್ರೀಧರ ರೈಗಳು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸುಧಾನ ವಿದ್ಯಾಸಂಸ್ಥೆಗಳ ಸಂಚಾಲಕರು, ಸೀತಾರಾಮರೈಗಳ ಆತ್ಮೀಯ ಒಡನಾಡಿ, ಕಾರ್ಯಕ್ರಮಗಳ ಸಂಘಟಕ ರೆವರೆಂಡ್ ವಿಜಯ್ ಹಾರ್ವಿನ್, ಕೃಷಿ ಚಿನ್ನದ ಪದಕ ಪುರಸ್ಕೃತರು, ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ಸಂಘಟಕರಾಗಿರುವಂಥ ಬಾರಿಕೆ ನಾರಾಯಣ ರೈಗಳು, ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಸೀತಾರಾಮರೈಗಳ ಸಾಮಾಜಿಕ ಕ್ಷೇತ್ರದ ಒಡನಾಡಿಯಾಗಿರುವಂಥ ವಸಂತ ಕುಮಾರ್ ರೈ ಜೆಕೆ, ನಾಗರಿಕ ಸಮ್ಮಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ಈ ಅತ್ಯಂತ ಶಿಸ್ತುಬದ್ಧ ವ್ಯವಸ್ಥಿತ ಸಂಭ್ರಮದ ಕಾರ್ಯಕ್ರಮಕ್ಕೆ ನೇತೃತ್ವ ನಾಗರಿಕ ಸಮ್ಮಾನ ಸಮಿತಿ ಅದರ ಅಧ್ಯಕ್ಷರಾಗಿರುವಂಥ ಶಶಿಕುಮಾರಿ ಬಾಲಿಯೊಟ್ಟು, ಕಾರ್ಯದರ್ಶಿ ಸೀತಾರಾಮ ಕೇವಳ, ಎಲ್ಲ ಪದಾಧಿಕಾರಿಗಳು, ಉಪಾಧ್ಯಕ್ಷರುಗಳು, ಕೋಶಾಧಿಕಾರಿಗಳು ಅವರೆಲ್ಲರ ಮುತುವರ್ಜಿಯಿಂದಾಗಿ ಅತ್ಯಂತ ವ್ಯವಸ್ಥಿತ ಕಾರ್ಯಕ್ರಮ ಮೂಡಿ ಬಂದಿದೆ. ನಾಗರಿಕ ಸಮ್ಮಾನ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಎಪಿಎಂಸಿಯ ಮಾಜಿ ಅಧ್ಯಕ್ಷರು, ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ರಂಗನಾಥ್ ರೈ ಗುತ್ತು, ಸಹಕಾರಿ ಕ್ಷೇತ್ರದ ಇನ್ನೂರು ಸಾಧಕ ಹಿರಿಯರು, ಅವರು ಸೀತಾರಾಮರೈಗಳ ಅಭಿನಂದಿಸಲಿಕ್ಕೆ ಬರ್ತಾ ಇದ್ದಾರೆ. ಅವೇ ಹಕ್ಲಂಜಿ ಬಾ ಶಶಿಯಣ್ಣ, ಹಕ್ಲ ರಂಗಣ್ಣ ಎಲ್ಲ ಸೀತಾಭಿಮಾನದ ನಾಗರಿಕ ಸಮ್ಮಾನದ ಎಲ್ಲ ಪದಾಧಿಕಾರಿ ಬಂಧುಗಳು ಒಮ್ಮೆ ವೇದಿಕೆಗೆ ಬರಬೇಕು. ದಯಾನಂದ ರೈ ಮನವಳಿಗೆ ಗೊತ್ತು, ಜಯಪ್ರಕಾಶ್ ರೈ, ಎಲ್ಲ ಬಂಧುಗಳು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು. ಎಲ್ಲ ಬಂಧುಗಳು ದಯವಿಟ್ಟು ಒಮ್ಮೆ ವೇದಿಕೆಗೆ ಬರಬೇಕು.
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಲಂಕಾರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಗಳು ನಾಗರಿಕ ಸಮ್ಮಾನ ಸಮಿತಿಯ ಪರವಾಗಿ. JK ರೈ ಸುಳ್ಯ ಅವರಿಂದ ಅಭಿನಂದನೆ. ಕರ್ನಾಟಕ ಸರ್ಕಾರದ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದಂಥ ಸನ್ಮಾನ್ಯ ಶ್ರೀ ಕೆ ಸೀತಾರಾಮಯ್ಯ ಸಾಹೇಬರು ಅವರಿಗೆ ನಾಗರಿಕ ಸನ್ಮಾನ ಸೀತಾಭಿಮಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರಿಗೂ ಕೃತಜ್ಞತೆಗಳು. ಅದೇ ರೀತಿ ಈ ಸಂಭ್ರಮದ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ಕಾರಣಕರ್ತರಾಗಿರುವಂತಹ ಮಾನ್ಯ ಸಿದ್ದರಾಮಯ್ಯ ದಂಪತಿಗಳಿಗೆ, ಅವರ ಮನೆಯವರಿಗೆ, ಕುಟುಂಬಸ್ಥರಿಗೆ, ಮಕ್ಕಳಿಗೆ, ಸೊಸೆಗೆ, ಅಳಿಯರಿಗೆ ವಿಶೇಷವಾದ ಕೃತಜ್ಞತೆಗಳು. ಸಹಕರಿಸಿದ ಪ್ರತಿಯೊಬ್ಬರಿಗೂ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಿದ ಸಂಭ್ರಮದ